ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಗಟ್ಟಿಯಾಗಿ ಎರಡು ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಹಾಲೆಲೂಯಾ ಅಂತ ಸ್ತುತಿಸಿರಿ ಎಲ್ಲರೂ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, 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 ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಿರಬಬರೆ ಕೆಲವರೇ ಚಪ್ಪಾಳೆ ತಟ್ಟುತ್ತಾ ಗಟ್ಟಿಯಾಗಿ. आराधना ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया, 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 हालेलुया. ಚಪ್ಪಾಳೆ ತಟ್ಟುತ್ತಾ ಗಟ್ಟಿಯಾಗಿ. विनती और प्रार्थना ऊपर जाती है, उत्तर लेकर नीचे आती है। विनती और प्रार्थना ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया, 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 हालेलुया. स्तुति आराधना ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया, 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 हालेलुया. विनती और प्रार्थना ऊपर जाती है, उत्तर लेकर नीचे आती है। विनती और प्रार्थना ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया, 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 हालेलुया. हिरबबरे खलवरे दगा चंदरवरे करबलरे कलजीजा. थैंक यू जीजा, थैंक यू लॉर्ड, थैंक यू लॉर्ड. हालेलुया, 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 हालेलुया. हिरबबरे खलवरे दगा चंदरवरे करबलरे कलजीजा, जीजा, 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 जीजा. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಬ್ಬರಿಗೆ ಯಾರಿಗೂ ತುಂಬ ನೊಂದಿದ್ದಾರೆ, ತುಂಬ ದುಃಖದಲ್ಲಿದ್ದಾರೆ, ನೊಂದಿದ್ದಾರೆ, ಮಾನಸಿಕವಾಗಿ ನೊಂದಿದ್ದಾರೆ, ತುಂಬ ನೊಂದಿದ್ದಾರೆ. ಇಂಥವ್ರಿಗೆ ಒಬ್ಬರಿಗೆ ಯೇಸು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಮಾನಸಿಕ ನೊಂದಂಥ ಒಬ್ಬ ಮಹಿಳೆ ಅವರು
ಹೆಂಗಸು, ಇವರಿಗೆ ದೇವರು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ಪ್ರತ್ಯೇಕವಾಗಿ ಡಾಕ್ಟ್ರು ಕೂಡ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಮಾನಸಿಕವಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇಂಥವ್ರಿಗೆ ಒಬ್ಬರಿಗೆ ಯೇಸು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಒಂದು ಗಟ್ಟಿ ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಗಟ್ಟಿ ಚಪ್ಪಳೆಯಿಂದ ದೇವರನ್ನು ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬಲ ಕಿವಿಯಲ್ಲಿ ಏನೋ ತೊಂದರೆ ಇವೆ, ಯಾವಾಗಲೂ ನೋವು ಬರ್ತದೆ. ಬಲ ಕಿವಿ तुमच्या उजव्या कानांतके दळाय दुखे होता आणि तांचो पू येता. असले परिस्थिती आसा, आयकूंक जायना, उदक लावंक जायना, कठीण पडपड येता, ತುಂಬ ನೋವು. ಬಲ ಕಿವಿ ನೋವಿದೆ ತುಂಬ, ಅದರಲ್ಲಿ ಕೂಡ ಪಸ್ಸೆಲ್ಲ ಬರ್ತಾ ಇದೆ ಯಾವಾಗಲೂ. ಇಂಥ ಒಬ್ಬರಿಗೆ ಯೇಸು ಬಿಡುಗಡೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ ಕಿವಿ ನೋವಿದ್ದರೂ ಪ್ರಾರ್ಥಿಸಿ. ನಿಮ್ಮ ಬಲ ಕೈಯನ್ನು ಕಿವಿಯ ಮೇಲೆ ಇಡಿ, ಎಡ ಕೈಯನ್ನು ಮೇಲಕ್ಕೆತ್ತಿ ದೇವರ ಹತ್ರ ಪ್ರಾರ್ಥಿಸಿ. ಕಿವಿಯ ಸಮಸ್ಯೆಗಳು ಇದ್ದರೆ ಎಲ್ಲವೂ ಈ ಕ್ಷಣದಲ್ಲಿ ಗುಣವಾಗಲೆಂದು ಪ್ರಾರ್ಥಿಸಿ. ಹಾಲೆಲೂಯ, 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 ಹಾಲೆಲೂಯ. ಹೀರ ಬಬರೆ ಕಲವರೆದಗ ಚಂದರ ಬರೆ ಕರಬಲರೆ ಕಲ ಜೀಜ 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 ಓರೆ ಕಬ ಬಬ ಬಬ ಬಬ. The mighty healing, the mighty power, Lord Jesus. Touch them, heal them and set them free, Lord Jesus. Hallelujah, 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 hallelujah. ಹೀರ ಬಬರೆ ಕಲವರೆದಗ ಚಂದರ ಬರೆ ಕರಬಲರೆ ಕಲ ಜೀಜ 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 ಜೀಜ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಒಂದು ಸಣ್ಣ ಮಗುವಿಗೆ ಏನು ತೊಂದರೆ, ತಾಯಿ ತುಂಬ ಪ್ರಾರ್ಥಿಸ್ತಾ ಇದ್ದಾರೆ. ಮಗುವನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ. ಆಗಾಗ ಜ್ವರ ಬರುವುದು, ಇನ್ಫೆಕ್ಷನ್ ಆಗುವುದು ಆ ಮಗುವಿಗೆ. ಶಾಲೆಗೆ ಸರಿಯಾಗಲಿಕ್ಕೆ ಕಳಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ಸಾಧಾರಣ ಒಂದು 6 ವರ್ಷದ ಬೆಳೆದಂಥ ಮಗು, ಹೆಣ್ಣು ಮಗಳು. ಈ ಮಗುವಿಗೆ ತುಂಬ ಸಮಸ್ಯೆ ಇದೆ. ಆ ತಾಯಿ ಯಾರೋ ಪ್ರಾರ್ಥಿಸ್ತಾ ಇದ್ದಾರೆ. ಇಂಥ ಒಂದು ಮಗುವಿಗೆ ಯೇಸು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಕ್ಷಣದಲ್ಲಿ ಕರಗಳನ್ನು ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಈ ಮಗುವಿಗೆ ಬಿಡುಗಡೆ ಆಗಲಿ, ಕ್ಷಣದಲ್ಲಿ ಈ ಮಗುವಿಗೆ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ, 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 ಹಾಲೆಲೂಯ. ಹೀರ ಬವರೆ ಕಲವರೆದಾಗ ಚಂದರ ಬರೆ ಕರಬಲರೆ ಕಲ ಜೀಜ ಮೈಚಿ ಗಾಡ. ಹಾಲೆಲೂಯ, 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 ಹಾಲೆಲೂಯ. ಯಾರೊಬ್ಬರು ಹೆಂಗಸು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತನ್ನ ಗಂಡನ ಕೆಲಸ ಹೋಗಿದೆ, ಹೊರಗಿನ ದೇಶದಲ್ಲಿದ್ದಾರೆ, ಕೆಲಸ ಹೋಗಿದೆ, ಕೆಲಸ ಇಲ್ಲದೆ ಕೆಲಸವನ್ನು ಹೊಸತಾಗಿ ಹುಡುಕುತ್ತಾ ಇದ್ದಾರೆ. ಅಂಥವ್ರು ಯಾರು ಇಲ್ಲಿ ಪ್ರಾರ್ಥಿಸ್ತಾರೆ, ಅಂಥವರಿಗಾಗಿ ಯೇಸು ಅವರ ಕೆಲಸ, ಒಂದು ಹೊಸ ಕೆಲಸವನ್ನು ಅವರಿಗೆ ದಯಪಾಲಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿ ಕೇಳಿದ್ದಾರೆ. ಇದೇ ಕ್ಷಣದಲ್ಲಿ ಅವರಿಗೊಂದು ಹೊಸ ಜಾಬ್, ಹೊಸ ಕೆಲಸವನ್ನು ದೇವರು ದಯಪಾಲಿಸ್ತಾ ಇದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಹೀರ ಬಬರೆ ಕಲವರೆದ ಗಟ್ಟಿಯಾಗಿ ಸ್ತುತಿಸಿರಿ. ಹಾಲೆಲೂಯ. ಕರಗಳನ್ನು ಮೇಲಕ್ಕೆತ್ತಿ ಸ್ತುತಿಸಿರಿ. ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಹೀರ ಬಬರೆ ಕಲವರೆದಾಗ ಚಂದರ ಬರೆ ಕರಬಲರ ಕಲ ಜೀಜ 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 ಜೀಜ. ಹಾಲೆಲೂಯ, 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 ಹಾಲೆಲೂಯ. ಯಾರೊಬ್ಬರು ಇಲ್ಲಿ ಕೃಷಿಕರಿದ್ದಾರೆ, ಕೃಷಿ ಮಾಡುವವರು, ತೋಟ ಗದ್ದೆ ಎಲ್ಲ ಇದ್ದವರು ಯಾರೋ ಪ್ರಾರ್ಥಿಸ್ತಾ ಇದ್ದಾರೆ. ಅದರಲ್ಲಿ ಅಂದರೆ ನಿಮಗೆ ಆದಂಥ ಆದಾಯ ಮನೆಗೆ ಬರುವುದಿಲ್ಲ. ತೋಟದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಕಾಣುತ್ತದೆ, ಆದರೆ ಆದಾಯ, ಅದರ ಲಾಭ ನಿಮಗೆ ಮನೆಗೆ ಬರುವುದಿಲ್ಲ, ಎಲ್ಲ ಲಾಸ್ ಆಗುತ್ತದೆ. ಇಂಥ ಒಂದು ಕೃಷಿ ಮಾಡುವವರಿಗೆ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರ ತೋಟವನ್ನು ಆಶೀರ್ವಾದ ಮಾಡ್ತಾರೆ. ಇಂದಿನಿಂದ ನಿಮಗೆ ಏನೆಲ್ಲ ಆಗ್ತದೋ ಅದೆಲ್ಲ ಲಾಭ ನಿಮ್ಮ ಮನೆಗೆ ಸೇರುವಂತೆ ದೇವರು ಆಶೀರ್ವದಿಸ್ತಾ ಇದ್ದಾರೆ. ದೇವರು ಆಶೀರ್ವದಿಸ್ತಾ ಇದ್ದಾರೆ. ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಹೀರ ಬಬರೆ ಕಲಬರದಾಗ ಚಂದರ ಬರೆ ಕರಬಲರ ಕಲ ಜೀಜ 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 ಜೀಜ. ಯಾರೊಬ್ಬರು ಬೋರ್ವೆಲ್ ಹಾಕ್ಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇದು ಸಾಧ್ಯವಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಆನ್ಲೈನಲ್ಲಿ ಯಾರೋ ಇದ್ದಾರೆ, ಆನ್ಲೈನಲ್ಲಿ ಇದ್ದಾರೆ. ಅವರು ಇಷ್ಟರವರೆಗೆ ಅವರ ಜಾಗದಲ್ಲಿ 8 ಬೋರುಗಳನ್ನು ಹಾಕಿದ್ದಾರೆ. 8 ಬೋರುಗಳಲ್ಲಿ ನೀರಿಲ್ಲ. ಇವತ್ತು ಖಂಡಿತವಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಅವರಿಗೆ 9ನೇ ಬೋರಲ್ಲಿ ಬೇಕಾದಷ್ಟು 5 ಇಂಚಷ್ಟು ನೀರು ದೇವರು ದಯಪಾಲಿಸ್ತಾ ಇದ್ದಾರೆ. ಕುಟುಂಬಕ್ಕೆ ದೇವರು ದಯಪಾಲಿಸ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೀರ ಬಬರೆ ಕಲಬರದಾಗ ಚಂದರ ಬರೆ ಕರಬಲರ ಕಲಬರದಾಗ. ಹಾಲೆಲೂಯ, ಹಾಲೆಲೂಯ. ಯೇಸುವೆ, 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 ಯೇಸುವೆ. ಬಂಧನಗಳೆಲ್ಲ ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ. ಹಾಲೆಲೂಯ, 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 ಹಾಲೆಲೂಯ. ಅದು ತಾಯಿ ತನ್ನ ಮಗನಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಒಬ್ಬಳು ತಾಯಿ ತನ್ನ ಮಗನಿಗಾಗಿ ಪ್ರಾರ್ಥಿಸಿದ್ದಾರೆ. ಹೊರಗಿನ ದೇಶಕ್ಕೆ ಹೋಗ್ಲಿಕ್ಕೆ ವೀಸಕ್ಕಾಗಿ ಏನು ಮಾಡಿದ್ರು ಅವ್ರಿಗೆ ಎಷ್ಟು ಸಾಧಾರಣ 4-5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದೊಂದು ಅಡೆತಡೆಗಳು ಬರ್ತದೆ. ಈ ಮಗನಿಗಾಗಿ ಪ್ರಾರ್ಥಿಸುವ ಒಂದು ತಾಯಿಗೆ
ದೇವರು ಈ ವರದಾನವನ್ನು ದಯಪಾಲಿಸ್ತಾರೆ. 2-3 ತಿಂಗಳ ಒಳಗೆ ಅವರ ಮಗ ವಿದೇಶಕ್ಕೆ ಹೋಗುವಂತೆ ಒಳ್ಳೆಯ ಕೆಲಸ, ಒಳ್ಳೆಯ ವೀಸಾ ದೇವರು ದಯಪಾಲಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೀರಬಬರೆ ಕಲವರೆದಾಗ ಚಂದರ ಗಟ್ಟಿಯಾಗಿ ಸ್ತುತಿಸಿ ನಿಮ್ಮ ಕೋರಿಕೆಗಳನ್ನು ದೇವರಿಗೆ ಬಿಟ್ಟುಕೊಟ್ಟು ಪ್ರಾರ್ಥಿಸಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರಿ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಆರಾಧನೆ ಯೇಸುವಿಗೆ. ಪ್ರಾರ್ಥಿಸಿ ನೀವು. ಆರಾಧನೆ ಯೇಸುವಿಗೆ. ನೀವು ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀವು ಹೇಳಿದನ್ನೇ ಮಾಡುವೆ, ನಿಮ್ಮ ಮಾರ್ಗದ ಮಾತ್ರ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ, ನಮ್ಮ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ. ಆರಾಧನೆ, ಆರಾಧನೆ ಯೇಸುವಿಗೆ. ಎಲ್ಲರೂ ಆರಾಧಿಸಿ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಮಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಸಮುದ್ರ ಮೇಲೆ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. Let your fire flow, Lord Jesus. ಅಬ್ಬಾ ತಂದೆ, ನಿಮ್ಮ ಪುತ್ರನ ಮುಖಾಂತರ ಅವರ ಗಾಯಗಳಿಂದ ನಮ್ಮನ್ನೆಲ್ಲರನ್ನು ಗುಣಪಡಿಸಿ ಅಪ್ಪ ತಂದೆ. ಯೇಸುವೆ, ನೀವು ನನ್ನನ್ನು ಮುಟ್ಟಿರಿ ಅಪ್ಪ ತಂದೆ. ಯಾಕೆಂದ್ರೆ ದೇವರ ವಾಕ್ಯವು ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. 2ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ಗಾಯಗಳಿಂದ ನಾವು ಗುಣವಾದೀವಂತ. ಯೇಸುವೆ, ನಿಮ್ಮ ಗಾಯಗಳ ಪ್ರಕಾರ, ನಿಮ್ಮ ಗಾಯಗಳಿಂದ ಹರಿಯುವ ಗುಣಪಡೆಯುವ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ ಯೇಸುವೆ. ನಮ್ಮಲ್ಲೆಲ್ಲರೂ ಗುಣಪಡಿಸಿರಿ ಯೇಸುವೆ. ನಮ್ಮ ಎಲ್ಲ ರೋಗಗಳನ್ನು ನೀಗಿ ಹೋಗಲಿ. ಯಾವುದಾದ್ರೂ ರೋಗಗಳಿದ್ರೆ ನಿಮ್ಮ 2 ಕರಗಳನ್ನು ತಲೆ ಮೇಲೆ ಇಟ್ಟುಕೊಳ್ಳಿ. ಒಂದುಗಳಿಗೆ ನಿಮ್ಮ 2 ಕರಗಳನ್ನು ತಲೆಯ ಮೇಲೆಗೆ ಶಿಲುಬೆಯ ರೂಪದಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸಿರಿ. ಯೇಸುವಿನ ಗುಣಪಡಿಸುವ ಶಕ್ತಿ ನಿಮ್ಮಲ್ಲಿ ಇಳಿದು ಬರುವಂತೆ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡಲಿ. ಎಲ್ಲ ಮಾಟ ಮಂತ್ರ ಶಕ್ತಿಗಳು ಬಂಧಿಸಲ್ಪಡಲಿ. ದೆವ್ವಗಳ ಶಕ್ತಿಗಳು ಬಂಧಿಸಲ್ಪಡಲಿ. ಸತ್ತ ಆತ್ಮಗಳ ಶಕ್ತಿಗಳು ಬಂಧಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ ತಂದೆಯೇ, ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬವರೆ ಕಲವರೆ ದಗ ಸಂದರವರೆ ಕರಬಲ ರಕಲವರೆ ದಗ 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 ದಗ. ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಕರಗಳನ್ನು ಮೇಲಕ್ಕೆತ್ತೋಣ. ಆರಾಧನೆ ಯೇಸುವಿಗೆ.
ಆರಾಧನೆ ಯೇಸುವಿಗೆ. ನೀವು ಹೇಳುವುದನ್ನೇ ಮಾಡುವೆ, ನಿಮ್ಮ ಪಾದ ಮಾತ್ರ ಹಿಡಿಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ, ನಿಮ್ಮ ಪ್ರೀತಿಯ ಯೇಸುವೆ. ನೀನು ಹೇಳುವುದನ್ನೇ ಮಾಡುವೆ, ನಿಮ್ಮ ಮಾರ್ಗದಿ ಮಾತ್ರ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, 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 ಆರಾಧನೆ ಯೇಸುವಿಗೆ. ಅಪ್ಪ ತಂದೆ, ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟಿರಿ ಯೇಸುವೆ. ಅವರ ಕುಟುಂಬದಲ್ಲಿ, ಅವರ ಮನೆಯಲ್ಲಿ ಇದ್ದಂಥ ಎಲ್ಲ ದುಷ್ಟ ಶಕ್ತಿಗಳು, ಪ್ರಭಾವಗಳು ಬಡಿದುಬಿಸಿರಿ ಯೇಸುವೆ. ನಿಮ್ಮ ಪವಿತ್ರಾತ್ಮರ ಅಗ್ನಿಯ ಜ್ವಾಲಗಳು ಅವರ ಮನೆಗಳಲ್ಲಿ, ಅವರ ಕುಟುಂಬಗಳಲ್ಲಿ ಇಳಿಯಲ್ಪಡಲಿ ಯೇಸುವೆ. ಅಪ್ಪ ತಂದೆ, ನಿಮ್ಮ ಪವಿತ್ರಾತ್ಮರು ದಹಿಸುವ ಅಗ್ನಿಯಾಗಿದ್ದಾರೆ. ದಹಿಸಲ್ಪಡಲಿ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಇರುವಂಥ ಅಡೆತಡೆಗಳು, ದಹಿಸಲ್ಪಡಲಿ ನಮ್ಮ ದೇಹದಲ್ಲಿರುವಂಥ ರೋಗಗಳು, ದಹಿಸಲ್ಪಡಲಿ ನಮಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು, ದಹಿಸಲ್ಪಡಲಿ ಪ್ರತಿಯೊಂದು ಈ ಲೋಕದ ವ್ಯಾಮೋಹಗಳು, ದಹಿಸಲ್ಪಡಲಿ ನಮ್ಮ ದೇಹದ ದುರುಚ್ಛೆಗಳು, ಎಲ್ಲವೂ ದಹಿಸಲ್ಪಡಲಿ ಅಪ್ಪ ತಂದೆ. ಎಲ್ಲರೂ ದಹಿಸಲ್ಪಡಲಿ, ಎಲ್ಲವೂ ದಹಿಸಲ್ಪಡಲಿ. ನಿಮ್ಮ ಕೃಪೆ ವರದಾನಗಳು ಮಾತ್ರ ನಮ್ಮಲ್ಲಿ ಸದಾ ಉಳಿಯಲಿ ಅಪ್ಪ ತಂದೆ. ನಿಮ್ಮ ಪ್ರೀತಿ ನಮ್ಮ ಹೃದಯದಲ್ಲಿ ಉರಿದು ತುಂಬಿಸಲಿ ಅಪ್ಪ ತಂದೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಇರು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಯೇಸುವೇ ಆರಾಧನೆ ಯೇಸುವಿಗೆ. ಗಟ್ಟಿಯಾಗಿ ಸ್ತುತಿಸಿರಿ, ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ತುತಿಸಿರಿ. ಯೇಸುವಿಗೆ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬವರೆ ಕಲವರೆದಾಗ ಚಂದರಿ ಬರೆ ಕರಬಲರೆ ಕಲ ಜೀಜ 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 ಓರೆ ಬಬ ಹಿಂದರಿ ಬರೆ ಕರಬಲ ರುಖಲವರೆ ದಗ 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 ಶಂತರಿ ಬರೆ ಕರಬಲರೆ ಕಲ ಜೀಜ ಜೀಜ ಜೀಜ. ನಮ್ಮ ಇಚ್ಛೆ ಅನಾನಿಗ ಆಫ್ ದ ಹೋಲಿ ಸ್ಪಿರಿಟ್. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡೂ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ.
ಯೇಸುವಿನ ಪ್ರೀತಿ, ಯೇಸುವಿನ ಕೃಪೆ ಎಲ್ಲವೂ ನೀವು ಪಡೆಯುವಂಥ ಸಮಯ. ಈ ದೇವರ ವಾಕ್ಯವನ್ನು ನಾವು ಕೇಳಲು ಹೋಗುತ್ತಿರುವಾಗ ನಮ್ಮ ಕಿವಿಗಳು ತೆರೆಯಲ್ಪಡಲಿ, ನಮ್ಮ ಹೃದಯವು ತೆರೆಯಲ್ಪಡಲಿ, ನಮ್ಮ ಮನಸ್ಸು ತೆರೆಯಲ್ಪಡಲಿ. ದೇವರ ಶಕ್ತಿ, ದೇವರ ಕೃಪೆ, ದೇವರ ಕರುಣೆ ಈ ವಾಕ್ಯದ ಪ್ರಕಾರ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಇಳಿಯಲ್ಪಡಲಿ ಯೇಸುವೆ. ಅಪ್ಪ ತಂದೆಯೇ, ನನ್ನ ಒಂದು ಕುಟುಂಬದ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಯೇಸುವೆ. ನನ್ನ ಕುಟುಂಬದ ದುರಾವಸ್ಥೆಗಳು ಎಲ್ಲವೂ ನಿಮಗೆ ತಿಳಿದೇ ಇವೆ ಸ್ವಾಮಿ. ನೀವು ಎಲ್ಲವನ್ನು ನೋಡುವ ದೇವರಾಗಿದ್ದೀರಿ ಅಪ್ಪ ತಂದೆಯೇ. ನನ್ನ ಕುಟುಂಬವನ್ನು, ನನ್ನ ಈ ದೇಹವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆ. ಇವತ್ತು ನಾನು ಜೀವಂತವಿದ್ದೇನೆ, ನಾಳೆ ನಾನು ಮಣ್ಣಾಗಿ ಹೋಗುವಂಥ ಈ ದೇಹದಲ್ಲಿ ನಿನ್ನನ್ನು ನಾನು ಸ್ತುತಿಸಬೇಕಪ್ಪ ತಂದೆ. ನಿನ್ನ ವಾಕ್ಯವನ್ನು ನನಗೆ ನನ್ನ ಹೃದಯದಲ್ಲಿ ಬಚ್ಚಿಡಲು, ನನ್ನ ಮನಸ್ಸಿನಲ್ಲಿ ಅದನ್ನು ಇಟ್ಟುಕೊಂಡು ನಡೆಯಲು ಬೇಕಾದ ಕೃಪೆ ಬರದಗಳನ್ನು ನೀಡಿರಿ ಯೇಸುವೆ. ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ ಯೇಸುವೆ. ನನ್ನ ಮನೆ ಮಠವನ್ನು ಆಶೀರ್ವದಿಸಿ, ನಾವು ಮಾಡುವಂಥ ಕೆಲಸವನ್ನು ಆಶೀರ್ವದಿಸಿ ಅಪ್ಪ ತಂದೆ. ಕರುಣೆಯುಳ್ಳ ಕರ್ತರೆ, ನಿಮ್ಮ ಕರುಣೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎರಡು ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ನಾವು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ ಸ್ತುತಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಕೂತುಕೊಳ್ಳಿ. ಪ್ರೈಸ್ ದ ಲಾರ್ಡ್. Hallelujah. Hallelujah. ಗಟ್ಟಿಯಾಗಿ hallelujah. 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 ಕರ್ತಾವಾയ ದೈವമേ, ಪ್ರಭುವಾದ ದೇವರೇ, ಕರ್ತಾವಾಯ ದೈವമേ, ಪ್ರಭುವಾದ ದೇವರೇ, അങ്ങയെ ശ്രവിക്കുവാൻ, ನಿಮ್ಮನ್ನು ಶ್ರವಿಸಲು, അങ്ങയെ ശ്രവിക്കുവാൻ, ನಿಮ್ಮನ್ನು ಶ್ರವಿಸಲು ನಮ್ಮ ಕಿವಿಗಳನ್ನು, ನಮ್ಮ ಕಿವಿಗಳನ್ನು ബലപ്പെടുത്തണമേ, ಬಲಪಡಿಸಿರಿ, ബലപ്പെടുത്തിരി, ಬಲಪಡಿಸಿರಿ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ദാഹത്തോടെ, ದಾಹದೊಂದಿಗೆ, ദാഹത്തോടെ ದಾಹದೊಂದಿಗೆ അവിടുത്തെ വചനം ನಿಮ್ಮ ശ്രവിക്കുവാൻ, ವಾಕ್ಯವನ್ನು ಆಲಿಸಲು, വചനം ശ്രവിക്കുവാൻ ನಿಮ್ಮ ವಾಕ್ಯವನ್ನು ಆಲಿಸಲು എന്നെ ഒരുക്കണമേ, ನನ್ನನ್ನು ಸಿದ್ಧಪಡಿಸಿರಿ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നನ್ನನ್ನು ಸಿದ್ಧಪಡಿಸಿರಿ, ಸಿದ್ಧಪಡಿಸಿರಿ, ಸಿದ್ಧಪಡಿಸಿರಿ. ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ. പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്. ഹല്ലേലൂയ. ಹಾಲೆಲೂಯ. നമ്മൾ വചനം കേൾക്കുവാൻ വന്നവരാണ്. ನಾವು ದೇವರ ವಾಕ್ಯವನ್ನು ಆಲಿಸಲು ಬಂದವರು. വചനം കേൾക്കുന്നത് വഴി, ಈ ವಾಕ್ಯವನ್ನು ಆಲಿಸುವುದರ ಮುಖಾಂತರ യേശു നമ്മിൽ ജന്മമെടുക്കും. ಯೇಸು ಸ್ವಾಮಿ ನಮ್ಮಲ್ಲಿ ಜನ್ಮ ತಾಳುತ್ತಾರೆ. വചനം കേൾക്കുന്നത് വഴിയാണ് യേശു നമ്മിൽ ജനിക്കുന്നത്. ದೇವರ ವಾಕ್ಯವನ್ನು ಆಲಿಸುವುದರ ಮುಖಾಂತರ ಯೇಸು ನಮ್ಮಲ್ಲಿ ಜನ್ಮ ಬಿಡುತ್ತೆ. യേശു നമ്മിൽ ജീവിക്കാൻ തുടങ്ങും. ಯೇಸು ನಮ್ಮಲ್ಲಿ ಜೀವಿಸಲು ಪ್ರಾರಂಭಿಸುತ್ತಾರೆ. ഉറക്കം തൂങ്ങിയിരുന്ന ജനിക്കത്തുമില്ല, യേശു ജീവിക്കത്തുമില്ല. ನೀವು ನಿದ್ರೆ ತೂಗಿದ್ದರೆ ಜೀವಿಸಲಿಕ್ಕೂ ಸಾಧ್ಯ ಇಲ್ಲ, ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ഹല്ലേലൂയ, ഗട്ടിയാക്കി ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ. ಹಾಲೆಲೂಯ. കഴിഞ്ഞ ആഴ്ചയിലെ ಕಳೆದ ವಾರ നമ്മൾ കേട്ടു, ನಾವು ಆಲಿಸಿದೆವು മത്തായിയുടെ സുവിശേഷം 5-ാം അധ്യായം 3-ാം വാക്യം. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ. ഒന്ന് പറഞ്ഞേ. ಹೇಳಿ ಗೊತ್ತಿರುವವರು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 5-ನೇ 5ನೇ ಅಧ್ಯಾಯ 3ನೇ ವಾಕ್ಯ. 3ನೇ ವಾಕ್ಯ.
പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. ಹಲ್ಲೆಲೂಯಾ. ആത്മാവിൽ ദരിദ്രർ ഭാഗ്യവാന്മാർ, ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರು ಭಾಗ್ಯವಂತರು, സ്വർഗ്ഗരാജ്യം അവരുടെ. ಸ್ವರ್ಗ ಸಾಮ್ರಾಜ್ಯ ಅವರದು. ഒരു രാജ്യം കർത്താവ് ಒಂದು കൊടുക്കുന്നു. ರಾಜ್ಯವು ಅವರಿಗೆ ಕೊಡುವಂತದ್ದು. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. അടുത്തത് ദുഃഖിതർ ഭാഗ്യവാന്മാർ. ನೋಡಿ ಮುಂದಿನ ನಾವು ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ഹല്ലേലൂയ. ಹಲ್ಲೆಲೂಯಾ. അത് നമ്മൾ അടുത്ത പിന്നെ കാണുന്നതായിരിക്കും. ನಾವು ಇದನ್ನು ಮುಂದೆ ಧ್ಯಾನಿಸುವಂತದ್ದು. 5:5 മത്തായി 5:5 എടുത്ത് ನೋಡಿ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನೊಮ್ಮೆ ನೋಡಿ. ശാന്തശീലർ ഭാഗ്യവാന്മാർ, ಶಾಂತಶೀಲರು ಭಾಗ್ಯವಂತರು, ഭൂമി അവർ അവകാശമാക്കും. ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ദേവര വാഗ്ദത്ത നാടിനെ ವಾಗ್ದತ್ವ ನಾಡಿಗೆ ಬಾಧ್ಯಸ್ಥರು ಅವರು. ಬಾಧ್ಯಸ್ಥರು ಅವರು. ശാന്തശീലരു ഭാഗ്യವಂತರು. ನೋಡಿ, ಶಾಂತಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತದ ನಾಡಿಗೆ ಅವರು ಬಾಧ್ಯಸ್ಥರು. ഒരു നാടിനെ തരികയാണ്, ಒಂದು ಊರನ್ನೇ ಕೊಡುವಂತ, ഒരു ദേശം തരികയാണ്, ಒಂದು ದೇಶವನ್ನೇ ಕೊಡುವಂತದ್ದು, ഒരു ഭൂമി ദൈവം നമുക്ക് തരികയാണ്. ಒಂದು ಭೂಮಿ ನಮಗಾಗಿ ನೀಡುವಂತದ್ದು. എന്ത് വേണം? ಏನ್ ಬೇಕು? ഒരൊറ്റ കാര്യം മതി. ಒಂದೇ ಒಂದು ಕಾರ್ಯ ನಿಮ್ಮಲ್ಲಿದ್ರೆ ಸಾಕು. ശാന്തത ഉണ്ടാകണം. ನೋಡಿ, ವಿನಯಶೀಲ, ಶಾಂತತೆ. ശാന്തശീലർ ഭാഗ്യವಂತರು. ಶಾಂತಶೀಲರು ಭಾಗ್ಯವಂತರು. നിങ്ങൾ ശാന്തരാണോ? ನೀವು ಶಾಂತರಾಗಿದ್ದೀರಾ? ಆಗಿದ್ದೀರಾ? ಶಾಂತರ ನೀವು? ಮನೆയിൽ ಗಂಡನಾയി വഴക്കിട്ടാണോ വന്നേക്കണ? ಮನೆಯಲ್ಲಿ ಗಂಡನ ಜೊತೆ ಜಗಳವಾಡಿ ಇವತ್ತು ಬಂದಿದ್ದೀರಾ? ನಿರಂತರമായി ಜಗಳಮಾಡಿ ಗಂಡನ್ ಬೇರೆಯಾಣ ತಾಮಸಿക്കുന്നത്? ಇಲ್ಲದ್ರೆ ನಿರಂತರ ಜಗಳದಿಂದ ಗಂಡ ಬೇರೆ ಕಡೆ ಓಡಿದಾರ? ആണോ? ഹല്ലേലൂയ. 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 ഒരു ಗಂಡನ ಹೆಂಡತಿಯುമായി വഴക്കിട്ട് ಒಬ್ಬ ಗಂಡ ಹೆಂಡತಿಯೊಟ್ಟಿಗೆ ಜಗಳವಾಡಿದ. എന്തിനാ ಹೆಂಡತಿ വഴക്ക് തീർക്കുന്നില്ല? ಎಷ್ಟೇ ಏನೇ ಮಾಡಿದರೂ ಜಗಳ ಇವರದು ಮುಗಿಯುವುದಿಲ್ಲ. ಹೆಂಡತಿയുടെ മൂക്കിലാണ് കോപം ഇരിക്കുന്നത്. ಈ ಹೆಂಡತಿಯ ಮೂಕಿನ ತುದಿಯಲ್ಲಿ ಕೋಪ ಅಂತ ಹೇಳ್ತಾರಲ್ಲ ಹಾಗೆ. ಗಂಡನ ಕಾರು ಹಿಡಿದೊരു പോക്ക് പോയി. ಗಂಡ കാറും കൊണ്ട് ಕಾರು ತೆಗೆದುಕೊಂಡು ಸೀದಾ ಹೋಗಿಬಿಟ್ಟ. ಹೆಂಡತಿ ಮಧ್ಯಾಹ್ನമായി ಗಂಡനെ കാണുന്നില്ല. ಮಧ್ಯಾಹ್ನವಾಯಿತು, ಗಂಡನಿಗೆ ಕಾಣಲು ಸಾಧ್ಯವಾಗ್ತಾ ಇಲ್ಲ. ಸಾಯಂಕಾಲമായി ಗಂಡനെ കാണുന്നില്ല. ಸಾಯಂಕಾಲವಾಯಿತು, ಗಂಡ ಬರ್ತಾ ಇಲ್ಲ. ಸಾಯಂಕಾಲ ರಾತ್ರಿ ಅತ್ತಾഴം കഴിക്കാൻ നോക്കിയിട്ടും ಗಂಡനെ കാണുന്നിಲ್ಲ. ನೋಡಿ, ರಾತ್ರಿಯ ಊಟ ಎಲ್ಲ ಕಳೆದು ಗಂಡ ಕಾಣ್ತಾ ಇಲ್ಲ. എവിടെ പോയെന്ന് അറിയത്തില്ല, ಎಲ್ಲಿ ಹೋದನಂತ ಗೊತ್ತಿಲ್ಲ. ಹೆಂಡತಿಗೆ ഒരു വിഷമമായി. ಆಗ ಅವಳಿಗೆ ತುಂಬಾ ಬೇಸರ ಶುರುವಾಯಿತು. ಹೆಂಡತಿയുടെ ಕೋಪ എല്ലാം മാറി. ಆಗ ಹೆಂಡತಿಯ ಕೋಪ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು. ಹೆಂಡತಿ ಗಂಡನ ಸಹೋದರങ്ങളൊക്കെ ഫോണിൽ വിളിച്ചു. ಈ ಹೆಂಡತಿ ತನ್ನ ಗಂಡನ ಸಹೋದರರಿಗೆಲ್ಲ ಕಾಲ್ ಮಾಡಿದ್ರು. ಅಚ್ಚನ್ ಅവിടെങ്ങാനും വന്നോ? ನೋಡಿ, ನಮ್ಮ ಅಣ್ಣ ಅಲ್ಲಿ ಏನಾದ್ರು ಬಂದಿದ್ದಾರಾ? അപ്പൊ അവര് പറഞ്ഞു ഇവിടെയെങ്ങും വന്നിട്ടില്ല. ನೋಡಿ, ಇಲ್ಲಿ ಏನು ಬರಲಿಲ್ಲ. ಹೆಂಡತಿ അറിയാവുന്ന നമ്പറിലെല്ലാം വിളിച്ചു നോക്കി. ನೋಡಿ, ಸಾಧ್ಯವಾಗುವಷ್ಟು ತಿಳಿಯೋರಿಗೆ ಎಲ್ಲ ಕಾಲ್ ಮಾಡಿ ಕರೆದ್ರು. പക്ഷെ ഒരു അറിയിപ്പും കിട്ടുന്നില്ല. ಆದರೆ ಯಾವ ಅದಕ್ಕೆ ಆನ್ಸರ್ ಸಿಗ್ತಾ ಇಲ್ಲ. ಗಂಡನ್ എവിടെ പോയെന്ന് അറിയത്തില്ല. ಗಂಡ ಎಲ್ಲಿ ಹೋದನಂತ ಗೊತ್ತಾಗ್ತಿಲ್ಲ. കാറും കൊണ്ട് പോയതാണ്. ಕಾರ್ ತೆಗೆದುಕೊಂಡು ಹೋದ್ರು. അന്ന് രാത്രി കിടന്നിട്ട് ಹೆಂಡತಿ ഉറക്കം വന്നില്ല. ಅದು ರಾತ್ರಿ ಮಲಗಿ ನಿದ್ರೆ ಸಹ ಹೆಂಡತಿಗೆ ಬರ್ತಾ ಇಲ್ಲ. പിറ്റേ ദിവസം ಹೆಂಡತಿ തളർന്നു പോയി. ಮರುದಿನ ಆಗುವಾಗ ಹೆಂಡತಿ ಸುಸ್ತಾಗಿ ಬಿಟ್ಲು. വലിയ വിഷമത്തിലായി. ತುಂಬಾ ಬೇಸರ. ಗಂಡൻ എവിടെ പോയെന്ന് അറിയത്തില്ല. ಗಂಡ ಎಲ್ಲಿ ಹೋದನೋ ಗೊತ್ತಿಲ್ಲ. രണ്ടാം ദിവസവും ഗണ്ടനെ കാണാനില്ല. ಹೀಗೆ ಎರಡನೇ ದಿನ ಹುಡುಕಿದರೂ ಗಂಡ ಇಲ್ಲ. ಹೆಂಡತಿ ಆಪಡೆ ನಿರಾಶೆಯಾയി. ಮತ್ತೆ ಈ ಹೆಂಡತಿಗೆ ತುಂಬಾ ನಿರಾಸೆ ಪ್ರಾರಂಭ. എന്ത് ചെയ്യണമെന്ന് അറിയത്തില്ല. ಏನ್ ಮಾಡ್ಬೇಕಂತೇಳಿ ಅವಳಿಗೆ ಗೊತ್ತಾಗ್ತಿಲ್ಲ. ഭക്ഷണം ഉണ്ടാക്കുന്നില്ല. ಆಹಾರವನ್ನೆಲ್ಲ ಅವಳು ತಯಾರು ಮಾಡ್ತಾ ಇಲ್ಲ. കഴിക്കുന്നിಲ್ಲ. ಅವಳೇ ಅದನ್ನು ಉಣ್ಣುವುದು ಇಲ್ಲ. മക്കളെ നോക്കുന്നില്ല. ಮಕ್ಕಳನ್ನು ಸರಿಕಟ್ಟಾಗಿ ನೋಡ್ತಾ ಇಲ್ಲ. അവർക്ക് ഭക്ഷണം കൊടുക്കുന്നില്ല. ಆ ಮಕ್ಕಳಿಗೂ ಸರಿಕಟ್ಟಾಗಿ ಆಹಾರ ಕೊಡ್ತಾ ಇಲ್ಲ. മൂന്നാം ദിവസം ആയപ്പോ, ಮೂರನೇ ದಿನ ಆದಾಗ ഈ പോയ ഗണ്ടൻ തിരിച്ചു വന്നു. ಈ ಹೋದ ಗಂಡ ತಿರುಗಿ ಬಂದ. തിരിച്ചു വന്നപ്പോ ಹೆಂಡತಿಗೆ ഭയങ്കര പ്രീതി. ಈ ಮೂರನೇ ದಿನ ಬಂದಾಗ ಈ ಹೆಂಡತಿಗೆ ಗಂಡನ ಮೇಲೆ ತುಂಬಾ ಪ್ರೀತಿ. പിന്നെ ചായ കൊടുക്കുന്നു, ಚಹಾ ಕೊಡ್ತಾ ಇದ್ದಾಳೆ, ബ്രേക്ക്ഫാസ്റ്റ് കൊടുക്കുന്നു, ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾಳೆ, ഉടനെ ഉച്ചക്കത്തെ ഊണ് കൊടുക്കുന്നു, ಮಧ್ಯಾಹ್ನದ ಊಟ ತಯಾರು ಮಾಡಿ ಅದನ್ನು ಕೊಟ್ಲು. ഭയങ്കര സ്നേഹം, ತುಂಬಾ ಪ್ರೀತಿ. 2 ദിവസം എടുത്ത് ഒന്ന് ആറി തണുക്കാനായിട്ട്. ನೋಡಿ, 2 ದಿನ ತೆಗೆಯಿತು ಒಮ್ಮೆ ಅವಳು ಸಮಾಧಾನ ಆಗ್ಲಿಕ್ಕೆ.
വഴക്കൂടുമ്പം ഇങ്ങനെ വിട്ട് നിന്നാ മതി കേട്ടോ. ನೋಡಿ ಜಗಳವಾಡುವಾಗ ಹೀಗೆ ಸ್ವಲ್ಪ ಗ್ಯಾಪ್ ಕೊಟ್ರೆ ಒಳ್ಳೇದಂತ. എങ്ങോട്ട് പോയെന്ന് പറയരുത്. ಎಲ್ಲಿಗೆ ಹೋದಂತ ಹೇಳ್ಬಾರ್ದು. കുറച്ച് സമയം ആവശ്യമാണ്. ಸ್ವಲ್ಪ ಸಮಯ ಬೇಕಾಗ್ತದೆ. ಹೆಂಡತಿയുടെ ಕೋಪ ಎಲ್ಲ ಅಡಂಗಾൻ. ಹೆಂಡತಿಯ ಕೋಪ ಸ್ವಲ್ಪ ಇಳಿಬೇಕಾದ್ರೆ എങ്ങോട്ടെങ്കിലും വെക്കളയ്യ. ಎಲ್ಲಿಗಾದ್ರೂ ಸ್ವಲ್ಪ ದಿನ ಹೋಗ್ಬಿಡ್ಬೇಕು. പിന്നെ 2-3 ദിവസം കഴിഞ്ഞേ വരാവുള്ളൂ. ಒಂದು 2-3 ದಿನ ಬಿಟ್ಟು ಬರಬೇಕು. അപ്പൊ ಹೆಂಡತಿ ನಾರ್ಮಲ್ ಆಗಿ. ಆಗ ಹೆಂಡತಿ ಒಂದು ಸಾಧಾರಣ ಸ್ಟೇಜ್ ಅಲ್ಲಿ ಇರ್ತಾಳೆ. ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ. ಹೆಂಡತಿയാണ് പോകുന്നെങ്കിൽ തീർന്ന്. ನೋಡಿ ಮತ್ತೆ ಹೆಂಡತಿ ಹೋಗಿ ಬಿಡುದಾದ್ರೆ ಮತ್ತೆ ಮುಗಿಯಿತು. ಹೆಂಡತಿ അങ്ങനെ പോയി കഴിഞ്ഞാൽ പിന്നെ പ്രശ്നമാവും. ಮತ್ತೆ ಹೆಂಡತಿಗೆ ಹೋಗಿ ಬಿಟ್ರೆ ತುಂಬಾ ಸಮಸ್ಯೆ അത് ಬರ್ತದೆ. വേറെ എല്ലാവരും വന്ന് മോടിച്ചോണ്ട് പോകും. ಬೇರೆ ಯಾರಾದರೂ ಅವರನ್ನು ಕದ್ಕೊಂಡು ಹೋಗ್ಬಹುದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഇവിടെ യേശു വലിയൊരു സത്യം നമ്മെ പഠിപ്പിക്കും. ನೋಡಿ ಯೇಸು ಇಲ್ಲಿ ನಮಗೆ ಒಂದು ಸತ್ಯವನ್ನು ತಿಳಿಸುವಂತದ್ದು. ಶಾಂತಶೀಲರು ಭಾಗ್ಯವಂತರು. ವಿನಯಶೀಲರು ಭಾಗ್ಯವಂತರು. ಶಾಂತಶೀಲರು ಭಾಗ್ಯವಂತರು. ಶಾಂತಶೀಲರು ಭಾಗ್ಯವಂತರು. ഉള്ളിൽ ശാന്തത ഉണ്ടാകും. ನೋಡಿ ಅವನ ಒಳಗಡೆ ಶಾಂತತೆ ಬೇಕು. വലിയ ശാന്തതയുടെ മനുഷ്യരായി മാറണം. ತುಂಬಾ ಶಾಂತತೆಯ ಮನುಷ್ಯನಾಗಿ ಮಾರ್ಪಾಡಾಗಬೇಕು. ആ ശാന്തത ഉണ്ടെങ്കിൽ എന്ത് കിട്ടും? ಆತನಲ್ಲಿ ಶಾಂತತೆ ಇದ್ದರೆ ಏನು ಲಭಿಸುತ್ತದೆ? ഭൂമി അവകാശമാക്കും. ಭೂಮಿಯನ್ನು ಅವನಿಗೆ ಸ್ವಂತವಾಗಿಸಬಹುದು. ഭൂമി അവകാശമാക്കും. ಭೂಮಿ ಅವನದಾಗಿಸಬಹುದು. ഹല്ലേലൂയ ಹಾಲೆಲೂಯ ഹല്ലേലൂയ ഹല്ലേലൂയ ಹಾಲೆಲೂಯ. ഗട്ടിയാക്കി ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ. ಹಾಲೆಲೂಯ. യേശു വലിയൊരു സത്യം നമ്മെ പഠിപ്പിക്കുകയാണ്. ನೋಡಿ ಇಲ್ಲಿ ಒಂದು ಸತ್ಯವನ್ನು ನಮಗೆ ತಿಳಿಸುವಂತದ್ದು. ഈ ലോകത്തിന്റെ ജ്ഞാനമല്ലത്. ಈ ಲೋಕ ಕೊಡುವ ಜ್ಞಾನವಲ್ಲವಿದು. ഈ ലോകത്തിന്റെ ജ്ഞാനമല്ല. ಈ ಲೋಕದ ಜ್ಞಾನವಲ್ಲ. യേശുവിന്റെ ജ്ഞാനമാണ്. ಯೇಸುವಿನ ಜ್ಞಾನವಿದು. ശാന്തശീലർ ഭാഗ്യവാന്മാർ. ಶಾಂತಶೀಲರು ಭಾಗ್ಯವಂತರು. അവർ ഭൂമി അവകാശമാക്കും. ಅವರು ಭೂಮಿಗೆ ಒಡೆಯನಾಗು. ഹല്ലേലൂയ ಹಾಲೆಲೂಯ ഹല്ലേലൂയ. ಹಾಲೆಲೂಯ. ഏറ്റവും നല്ല ഉദാഹരണം യേശു തന്നെയാണ്. ನೋಡಿ ಅದಕ್ಕೆ ಅತ್ಯಂತ ಮನೋಹರ ಉದಾಹರಣೆ ಯೇಸು ಸ್ವಾಮಿಯೇ. ഏറ്റവും നല്ല ഉദാഹരണം യേശു തന്നെയാണ്. ಅತ್ಯಂತ ಶ್ರೇಷ್ಠ ಉದಾಹರಣೆ ಯೇಸು ಸ್ವಾಮಿಯನ್ನೇ. ചാട്ടവാറിന് അടിക്കപ്പെട്ടു. ತನ್ನನ್ನು ತನ್ನ ಪೆಟ್ಟು ತಿಂದಾಗಲೂ, മുഖത്തടിച്ചു, ಆತನ ಮುಖಕ್ಕೆ ಬಡಿದಾಗಲೂ, കാർക്കിച്ചു തുപ്പി, ಅವರ ಮುಖಕ್ಕೆ ಹುಗುಳಿದಾಗಲೂ, മുൾക്കിരീടമേറ്റ്, ಮುಳ್ಕಿರೀಟವನ್ನು ಅವರ ತಲೆ ಮೇಲೆ ಇಟ್ಟಾಗಲೂ ഒന്നും ശാന്തനായിരുന്നു. അവിടെ ಏನು ಉತ್ತರ ಅವರಿಗೆ അവിടെ നിന്നൊന്നും പ്രതികരിച്ചില്ല. ಏನು ಪ್ರತಿಕಾರವಾಗಿ ಮಾಡಲಿಲ್ಲ. ആർക്കും ഒരു മറുപടിയും കൊടുത്തില്ല. ಯಾರಿಗೂ ಏನು ಉತ್ತರ ನೀಡಲಿಲ್ಲ. ഒന്ന് കുറെ 40 അടി വാങ്ങിച്ചു. ಒಂದಲ್ಲ 40 ಪೆಟ್ಟುಗಳನ್ನು ತಿಂದು 39 അടി 39 ಪೆಟ್ಟುಗಳು ചാട്ടവാറടി. ಚಾಟಿಯಿಂದ ശരീരം വിണ്ടുകീറി, ಶರೀರವಿಡೀ ಇಬ್ಬಾಗವಾಗುವಂತ ರೀತಿ ഒന്നും മിണ്ടിയില്ല. ಏನು ನುಡಿಯಲಿಲ್ಲ. ആരാണോ അടിക്കാൻ ഓർഡർ ഇട്ടത്, ಯಾರೆಲ್ಲ ಆತನಿಗೆ ಒಡೆಯಲು ಆರ್ಡರ್ ಮಾಡಿದ್ರು, പ്രത്യേകിച്ച് ശതാധിപൻ, ಪ್ರತ್ಯೇಕವಾಗಿ ಶತಾಧಿಪತಿ, യേശുവിന്റെ ശാന്തത കണ്ടു കുരിശിൽ. ಯೇಸುವಿನ ಶಾಂತತೆಯನ್ನು ಕಂಡ ಶಿಲುಬೆ, പിതാവേ, ತಂದೆಯೇ, ഇവർ ചെയ്യുന്നതെന്തെന്ന് അറിയുന്നില്ല, ಇವರು ಮಾಡುತ್ತಿರುವುದೇನೆಂದು ಇವರಿಗೆ ತಿಳಿಯದು, ഇവരോട് ക്ഷമിക്കണമേ. ಇವರನ್ನು ಕ್ಷಮಿಸಿರಿ. ആരും ഇങ്ങനെ പ്രാർത്ഥിക്കുക? ಯಾರಾದರೂ ಈ ರೀತಿ ಪ್ರಾರ್ಥಿಸುವವರು? ചരിത്രം അങ്ങനെ ഒരു പ്രാർത്ഥന കേട്ടിട്ടില്ല. ಚರಿತ್ರೆ ನೋಡಿದರೆ ಅಂತಹ ಒಂದು ಪ್ರಾರ್ಥನೆ ಕೇಳಲಿಲ್ಲ. ലോകത്തിൽ ഒരു നേതാവും അങ്ങനെ പ്രാർത്ഥിച്ചില്ല. ಲೋಕದಲ್ಲಿ ಯಾವ ಅಧಿಕಾರಿಯೂ ಈ ರೀತಿಯ ಪ್ರಾರ್ಥನೆ ಮಾಡಲಿಲ್ಲ. ആരും പ്രാർത്ഥിച്ചിട്ടില്ല. ಯಾವನು ಪ್ರಾರ್ಥಿಸಲಿಲ್ಲ. ഇവർ ചെയ്യുന്നത് എന്തെന്ന് ഇവരൊക്കെ അറിയില്ല. ಇವರು ಮಾಡುತ್ತಿರುವುದೇನೆಂದು ಇವರು ಅರಿಯರು. അതാണ് യേശുവിന്റെ ശത്രുക്കളുടെ മനോഭാവം. ಇದಾಗಿದೆ ಯೇಸು ಸ್ವಾಮಿಗೆ ಶತ್ರುವಿನಲ್ಲಿರುವಂತಹ ಮನೋಭಾವನೆ. നമുക്ക് അങ്ങനെ ക്ഷമിക്കാൻ പറ്റും? ನಮಗೆ ಈ ರೀತಿಯ ಕ್ಷಮೆ ಗೊತ್ತಿದೆಯಾ? ക്ഷമിക്കാൻ പറ്റുമോ? ಕ್ಷಮಿಸಲಿಕ್ಕೆ ಸಾಧ್ಯ ಉಂಟಾ ನಮಗೆ? സ്വന്തം മക്കളോട്, ಸ್ವಂತ ಮಕ್ಕಳಲ್ಲಿ, സ്വന്തം ಹೆಂಡತಿയോട്, ಸ್ವಂತ ಹೆಂಡತಿಯಲ್ಲಿ, സ്വന്തം ഗണ്ടനോട് ಸ್ವಂತ ಗಂಡನಲ್ಲಿ അങ്ങനെ ക്ഷമിക്കാൻ പറ്റുമോ? ಇಂತಹ ಒಂದು ಕ್ಷಮೆ ಕೊಡ್ಲಿಕ್ಕೆ ಸಾಧ್ಯವಿದೆಯಾ? അപ്പൊ അങ്ങനെ ക്ഷമിക്കുന്നില്ലെങ്കിൽ നമ്മൾ ഏത് സ്പിരിറ്റാ ഉള്ളത്? ಆಗ ನಮಗೆ ಆ ಕ್ಷಮೆ ಇಲ್ಲದ್ರೆ ನಮ್ಮಲ್ಲಿರುವಂತಹ ಶಕ್ತಿ ಯಾವುದರದ್ದು ಶಕ್ತಿ? ഏത് ശക്തിയാ? ಎಂತಹ ಶಕ್ತಿ? ശക്തിയാണത്. ನೋಡಿ, ಅದು ದುಷ್ಟ ಶಕ್ತಿ. ഓരോ സന്ദർഭത്തിലും മറ്റുള്ളവരോട് ക്ഷമിച്ച് വളരാൻ നോക്കുക. ಪ್ರತಿಯೊಂದು ಸಂದರ್ಭದಲ್ಲೂ ಇನ್ನೊಬ್ಬರಲ್ಲಿ ಕ್ಷಮಿಸಲು ನಾವು ಕಲಿಯಬೇಕು. യേശുവിന്റെ പ്രാർത്ഥന സ്വന്തമായിട്ട് ಆ സ്വീകരിക്കുക. ಯೇಸುವಿನ ಪ್ರಾರ್ಥನೆಯನ್ನು ನಿಮ್ಮದಾಗಿಸಬೇಕು. ഇവർ ചെയ്യുന്നതെന്തെന്ന് അറിയുന്നില്ല. ಇವರು ಮಾಡುತ್ತಿರುವುದೇನನ್ನು ಇವರು ಅರಿಯರು. സഹോദരനാകാം, ಸಹೋದರನಿರಬಹುದು, നമ്മുടെ പുരയിടം അടിത്തറ ഇളക്കുന്നവനാകാം, ನಮ್ಮ ಮನೆಯ ಅಡಿಗಲ್ಲನ್ನೇ ತೆಗೆದುಹಾಕುವನಾಗಿರಬಹುದು, നമ്മുടെ വേലി പൊളിക്കുന്നവനാകാം, ನಮ್ಮ ಬೇಲಿಗಳನ್ನು ತೆಗೆದುಹಾಕುವನಾಗಿರಬಹುದು, നമ്മുടെ മണ്ണ് മാന്തുന്നവനാകാം, ನಮ್ಮ ಮಣ್ಣನ್ನು ಆಕ್ರಮಿಸಿಕೊಂಡು ಹೋಗುವನಿರಬಹುದು.
നമ്മുടെ സൽപ്പേര് കളയുന്നവനാകാം. ನಮ್ಮ ಹೆಸರಿಗೆ ಕೆಟ್ಟ ಹೆಸರು ತರುವವನಾಗಿರಬಹುದು. നമ്മുടെ അഭിമാനം നശിപ്പിക്കുന്നവനാകാം. ನಮ್ಮ ಅಭಿಮಾನವನ್ನು ನಾಶ ಮಾಡುವವನಾಗಿರಬಹುದು. നമ്മുടെ സമ്പത്ത് നശിപ്പിക്കുന്നവനാകാം. ನಮ್ಮ ಸೊತ್ತನ್ನು ನಾಶ ಮಾಡುವವನಾಗಿರಬಹುದು. എന്നാൽ ಆದರೆ നീ ശാന്തശീലനുള്ള ഹൃദയമാണെങ്കിൽ, ನೀನು ಶಾಂತಶೀಲ ಸ್ವಭಾವದವನಾಗಿದ್ದರೆ നീ ഭൂമി അവകാശമാക്കും. ಭೂಮಿಗೆ ನೀನು ಬಾಧ್ಯಸ್ಥನು. നീ ഭൂമി അവകാശമാക്കും. ಭೂಮಿಗೆ ಬಾಧ್ಯಸ್ಥನು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. വീടില്ല, ഇടയില്ല, ജാഗയില്ല എന്നൊക്കെ പറഞ്ഞ് ഒത്തിരി പേര് ജീവിക്കുന്നുണ്ട്. ಅನೇಕರು ಮನೆ ಇಲ್ಲ, ಸ್ಥಳವಿಲ್ಲ, ಜಾಗವಿಲ್ಲ ಅಂತ ಹೇಳಿ ಜೀವಿಸುವವರಿದ್ದಾರೆ. യേശുവിന്റെ വാക്ക് ശ്രദ്ധിച്ച്, ಯೇಸುವಿನ ನುಡಿಯನ್ನೊಮ್ಮೆ ನೀವು ಗಮನಿಸಿರಿ. ನಿಮಗೆ ಜಾಗ ಬೇಕಾ? ನಿಮಗೆ ಸ್ಥಳ ಬೇಕಾ? വീട് ಬೇಕಾ? ಮನೆ ಬೇಕಾ? ജോലി ಬೇಕಾ? ಕೆಲಸ ಬೇಕಾ? ശമ്പളം ಬೇಕಾ? ಸಂಬಳ ನಿಮಗೆ ಬೇಕಾ? തൊഴില് ಬೇಕಾ? ಕೆಲಸ ಕಾರ್ಯಗಳು ಬೇಕಾ? ശാന്തരായിരുന്ന് ಶಾಂತರಾಗಿರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. ലോകത്തിന്റെ ചിന്തയിലെ ಲೋಕದ ಚಿಂತೆಯಲ್ಲಿ ഭൂമി അവകാശമാക്കുന്ന ആരാ? ಭೂಮಿಯನ್ನು ಸ್ವಂತವಾಗಿಸುವವರು ಯಾರು? ആരാണ്? ಯಾರು? ഭൂമി സ്വന്തമാക്കുന്നവര് ಭೂಮಿಯನ್ನು ಸ್ವಂತವಾಗಿಸುವವರು മസിൽ പവർ ഉള്ളവരാണ്. ತುಂಬಾ ಮಸಲ್ ಪವರ್ ಎಲ್ಲ ತೋರಿಸುವವರು. മസിൽ പവർ ഉള്ളവര്, ಮಸಲ್ ಪವರ್ ಎಲ್ಲ ತೋರಿಸುವವರು, മണി പവർ ഉള്ളവര്, ಹಣ ದುಡ್ಡಿರುವವರು, ಶ್ರೀಮಂತರು. അതെ, തന്ത്രങ്ങളിലൂടെ ഭൂമി സ്വന്തമാക്കുന്ന, ಏನಾದರೂ ಕುತಂತ್ರಗಳ ಮುಖಾಂತರ ಭೂಮಿ ಸ್ವಂತ ಮಾಡಿಸುತ್ತಾರೆ. വാളും കുന്തവും കൊണ്ട് ഭൂമി സ്വന്തമാക്കിയവരുണ്ട്. ಖಡ್ಗದಿಂದ ಆಯುಧಗಳಿಂದ ಜಾಗ ಸ್ವಂತವಾಗಿಸಿದವರಿದ್ದಾರೆ. തോക്കുകൊണ്ട് ഭൂമി സ്വന്തമാക്കിയವರು ನೋಡಿ, ಇದರಿಂದ ಕೋವಿಗಳಿಂದ ಎಲ್ಲ ಸ್ವಂತವಾಗಿಸಿದವರಿದ್ದಾರೆ. അടിച്ചമർത്തി നാട് ഭരിക്കുന്നവരുണ്ട്. ನೋಡಿ, ಏನಾದರೂ ದುರಂತ ನೀಡಿ ಆ ನಾಡನ್ನು ಆಡಳಿತ ಮಾಡುವವರಿದ್ದಾರೆ. ಅನ್ಯಾಯವಾಗಿ കള്ളത്തരത്തിൽ വോട്ട് വാങ്ങി നാട് സ്വന്തമാക്കുന്നവരുണ്ട്. ಸುಳ್ಳು ಹೇಳಿ, ಸುಳ್ಳು ಭರವಸೆಗಳನ್ನು ಹೇಳಿ ಜನರನ್ನು ಮೋಸ ಮಾಡಿ ಓಟು ಕೇಳಿ ಹಾಗೆ ಜಾಗ ಸ್ವಂತವಾಗಿಸಿದವರಿದ್ದಾರೆ. പല തന്ത്രങ്ങളും മെനഞ്ഞ് നാട് ഭരിക്കുന്നവരുണ്ട്. ಹಲವು ಕುತಂತ್ರಗಳನ್ನು ತೋರಿಸಿಕೊಂಡು ನಾಡನ್ನು ಆಡಳಿತ ಮಾಡುವವರಿದ್ದಾರೆ. എന്നാൽ യേശു എന്താ പഠിപ്പിച്ചത്? ಆದರೆ ಯೇಸು ನಮಗೆ ಕೊಡುವುದು ഇതൊന്നും യേശുവിന്റെ മാർഗമല്ല. ಇದು ಏನು ಯೇಸುವಿಂದು ಮಾರ್ಗವಲ್ಲ. യേശുവിന്റെ മാർഗം, ಯೇಸುವಿನ ಮಾರ್ಗವೇನೆಂದರೆ ഭൂമി സ്വന്തമാക്കാൻ, ನಿನಗೆ ಭೂಮಿಗೆ ಬಾಧ್ಯಸ್ಥನಾಗಲು അറിഞ്ഞുകൊള്ളുക. ನೀವೆಲ್ಲರೂ ಗೊತ್ತಿರಬೇಕು, ನಿಮಗೆ ശാന്തശീലർക്കാണ് ഭൂമി. ನೋಡಿ, ಶಾಂತಶೀಲರಿಗೆ ಭೂಮಿ. ശാന്തശീല സ്വഭാവമുള്ളവർക്കാണ് ഭൂമി. ನೋಡಿ, ಶಾಂತಶೀಲವಾದ ಸ್ವಭಾವ ಇರುವವರಿಗೆ ಭೂಮಿ. ഹല്ലേലൂയ, 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 ഹല്ലേലൂയ. മത്തായിയുടെ സുവിശേഷം 11-ാം അധ്യായം, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ, മത്തായി 11:29. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯ. ഞാൻ ശാന്തശീലനും വിനീത ഹൃദയനുമാകിയാൽ എൻ്റെ നുകം വഹിക്കുകയും എന്നിൽ നിന്ന് പഠിക്കുകയും ചെയ്യുവിൻ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಎಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ഹല്ലേലൂയ, 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 ഹല്ലേലൂയ. നുകം. ನೋಡಿ, ನುಗ. അതെ, യേശുവാകുന്ന നുകം നമ്മുടെ കഴുത്തിൽ വരണം. ಯೇಸು ಆಗಿರುವಂತಹ ಆ ನೊಗ ನಮ್ಮ ಹೆಗಲ ಮೇಲೆ ಇರಬೇಕು. ഹല്ലേലൂയ, 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 ഹല്ലേലൂയ. എന്നുവെച്ചാൽ അർത്ഥം എന്താണ്? ಏನು ಇದರ ಅರ್ಥ? യേശു ക്രിസ്തുവിന് പൂർണ്ണമായും കീഴ്പ്പെട്ട് ജീവിക്കുന്നു. ಯೇಸುವಿಗೆ ಸಂಪೂರ್ಣವಾಗಿ ನಾವು ಅಧೀನರಾಗಿರಬೇಕು. യേശുവിന് സമ്പൂർണ്ണമായി കീഴ്പ്പെട്ട് ജീവിക്കുന്നവരാണ്. ಯೇಸುವಿಗೆ ನಾವು ಸಂಪೂರ್ಣವಾಗಿ ಅಧೀನರಾಗಿರಬೇಕು. നമ്മൾ ഈ കാളക്കൊക്കെ മുഖം വയ്ക്കുന്നത് കണ്ടിട്ടുണ്ട്. ನೋಡಿ, ನಾವು ಇಲ್ಲಿ ಎಲ್ಲ ಈ ಎತ್ತುಗಳಿಗೆ ನೊಗ ಇಡುವುದನ್ನು ನೀವು ನೋಡಿರ್ಬೇಕು. നമ്മുടെ വരുതിയെ കൊണ്ടുവരാനാണ്. ಅದು ನಾವು ಹೇಗೆ ಅದನ್ನು ಕೊಂಡೋಗ್ಬೇಕು, ಅದಕ್ಕಾಗಿ. കാളയുടെ കഴുത്തിൽ ആ മുഖം വെച്ചാൽ ಈ ಎತ್ತುಗಳ ಕುತ್ತಿಗೆಯಲ್ಲಿ ಈ ನೊಗ ಇಡುವಾಗ പിന്നെ യജമാനന്റെ ഇഷ്ടമനുസരിച്ച് കാളക്ക് പോകാൻ പറ്റുള്ളൂ. ಮತ್ತೆ ಆ ಎತ್ತುಗಳು ಯಜಮಾನನ ಇಷ್ಟದ ಪ್ರಕಾರ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ഇതാണ് യേശു പഠിപ്പിക്കുന്നത്. ಇದನ್ನು ಯೇಸು ನಮಗೆ ತಿಳಿಸುವಂತದ್ದು. എന്റെ നുകം വഹിക്കുകയും ನನ್ನ ನೊಗವನ್ನು ನೀವು ಧರಿಸಿ. യേശുവിന് പൂർണ്ണമായും കീഴ്പ്പെട്ട് ജീവിക്കുക. ಯೇಸುವಿಗೆ ಸಂಪೂರ್ಣವಾಗಿ ಅಧೀನರಾಗಿ ಜೀವಿಸಬೇಕು. ಸಂಪೂರ್ಣವಾಗಿ ಅಧೀನರಾಗುക. ಸಂಪೂರ್ಣವಾಗಿ ಅಧೀನನಾಗು. എന്റെ നുകം നിങ്ങൾ വഹിക്കുകയും ನನ್ನ ನೊಗವನ್ನು ನೀವು ವಹಿಸಿ.
എന്നിൽ നിന്ന് പഠിക്കുകയും ചെയ്യും. ನನ್ನಿಂದ ಕಲಿತುಕೊಳ್ಳಿ. വേറെ ആരിൽ നിന്നും നിങ്ങൾ പഠിക്കരുത്. ಬೇರೆ ಯಾರಿಂದಲೂ ನೀವು ಕಲಿಯುವುದು ಬೇಡ. ആരിൽ നിന്നും പഠിക്കരുത്. ಬೇರೆ ಯಾರಿಂದಲೂ ಕಲಿಯುವುದು ಬೇಡ. ഒരു രാഷ്ട്രീയക്കാരിൽ നിന്ന് നിങ്ങൾ ಒಬ್ಬ പഠിക്കരുത്. ರಾಜಕಾರಣಿಯದಲ್ಲ ನೀವು ಕಲಿಲಿಕ್ಕೆ ಹೋಗ್ಬೇಡಿ. ഒരു മസിൽ പവറും കണ്ട് നിങ്ങൾ പഠിക്കരുത്. ಒಬ್ಬನ ಮಸಲ್ ಪವರ್ ನೋಡಿ ಅದನ್ನು ಕಲಿಲಿಕ್ಕೆ ಹೋಗ್ಬೇಡಿ. ഒരു കോപിക്കുന്നവനെ കണ്ട് നിങ്ങൾ ಒಬ್ಬ പഠിക്കരുത്. ಕೋಪಿಷ್ಟನ್ನು ಕಂಡು ಅವನ ಸ್ವಭಾವ ನೀವು ಕಲಿಯಬೇಕು. നമ്മൾ പഠിക്കേണ്ടത് യേശു ക്രിസ്തു. ನಾವು ಕಲಿಯಬೇಕಾದುದು ಯೇಸು ಕ್ರಿಸ್ತನನ್ನು ನೋಡಿ. പ്രൈസ് ദി ലോർഡ്. ಪ್ರೈಸ್ ದ ಲಾರ್ಡ್. ഹല്ലേലൂയ. 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 അതുകൊണ്ട് ഇപ്പൊ ഒന്നുമില്ല എന്ന് പറയുന്നവർ ശ്രദ്ധിക്കുക. ನೋಡಿ, ಈಗ ನನಗೆ ಏನೂ ಇಲ್ಲ ಅಂತ ಹೇಳುವವರು ಗಮನಿಸಿ. നിനക്ക് എന്തെങ്കിലും സ്വന്തമാക്കാൻ നീ ആഗ്രഹിക്കുന്നെങ്കിൽ, ನಿನಗೆ ಏನಾದರೂ ನಿನ್ನ ಸ್ವಂತವಾಗಿಸಬೇಕೆಂದು ನೀನು ಬಯಸುತ್ತಿದ್ದರೆ, നീ സമ്പന്നനാകാൻ ആഗ്രഹിക്കുന്നെങ്കിൽ, ನಿನಗೆ ಸಂಪನ್ನನಾಗಬೇಕು ಎಂಬ ಆ ಮನಸ್ಸು ನಿನಗೆ ಇದ್ದರೆ, നീ യേശുവിന്റെ പഠനങ്ങളെ ശ്രദ്ധിക്കുക. ನೀನು ಯೇಸುವಿನ ಪಠಣವನ್ನು ಕಲಿತುಕೊಳ್ಳು. യേശുവിന്റെ മാതൃക നീ സ്വീകരിക്കുക. ಯೇಸುವಿನ ಆ ರೀತಿಯನ್ನು ನೀನು ಅನುಸರಿಸು. എന്നിൽ നിന്ന് പഠിക്കുക. ನನ್ನಿಂದ ನೀನು ಕಲಿತುಕೋ. എന്നിൽ നിന്ന് പഠിക്കുക. ನನ್ನಿಂದ ನೀನು ಕಲಿತುಕೋ. യേശുവേ പഠിപ്പിക്കുകയാണ്. ಯೇಸು ಹಾಗೆ ನಮಗೆ ಕಲಿಸಿಕೊಡುತ್ತಿದ್ದಾರೆ. ലോകത്തിൽ ആരും നമുക്ക് മാതൃകയില്ല. ನೋಡಿ, ಲೋಕದಲ್ಲಿ ಅಂತಹ ಒಂದು ಉದಾಹರಣೆ ಯಾರು ಸಹ ಇಲ್ಲ. ലോകത്തിൽ ആരുടെയെങ്കിലും മാതൃക നമ്മൾ സ്വീകരിച്ചാൽ, ಈ ಲೋಕದಲ್ಲಿ ಅಂತಹ ಯಾರದಾದರೂ ರೀತಿಗಳನ್ನು ನಾವು ಅನುಸರಿಸಿದರೆ നമ്മൾ അവരുടെ അടിമയായി. ನಾವು ಅವರ ಗುಲಾಮರಾಗುತ್ತೇವೆ. മനുഷ്യരുടെ അടിമയായാൽ, ಮನುಷ್ಯನ ಗುಲಾಮನಾಗಿ ಬಿಟ್ಟರೆ പിന്നെ ಮತ್ತೆ അന്ധകാര ശക്തികൾ നമ്മുടെ മേൽ ഭരണം നടത്തും. ಮತ್ತೆ ಅಂಧಕಾರದ ಶಕ್ತಿಗಳು ನಮ್ಮನ್ನು ನಡೆಸುವುದು. അതുകൊണ്ടാണ് ಆದುದರಿಂದ നിങ്ങൾ യേശു ക്രിസ്തുവിൽ നിന്ന് പഠിക്കുക. ನೀವು ಕಲಿಯಬೇಕಾದುದು ಕ್ರಿಸ್ತ ಯೇಸುವಿನಿಂದ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. സങ്കീർത്തനം 37:11. ಕೀರ್ತನೆಗಳು 37:11. 37:11. ದೀನದಲಿತರು ಬಾಧ್ಯಸ್ಥರಾಗುವರು ನಾಡಿಗೆ, ಆನಂದಿಸುವರು ಅಲ್ಲಿ ದೊರಕುವ ಸುಖ ಶಾಂತಿಗೆ. 37:11. ನೋಡಿ, ശാന്തശീലർ ഭൂമി കൈവശമാക്കും. ನೋಡಿ, ಶಾಂತಶೀಲರು ದೀನದಲಿತರು ಬಾಧ್ಯಸ್ಥರಾಗುವರು ನಾಡಿಗೆ, ಆನಂದಿಸುವರು ಅಲ್ಲಿ ದೊರಕುವ ಸುಖ ಶಾಂತಿಗೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ಹಾಲೆಲೂಯ. പ്രൈസ് ദി ലോർഡ്. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഈ ശാന്തത നമുക്ക് എങ്ങനെ കിട്ടുന്നത്? ಈ ಶಾಂತತೆ, ವಿನಯತೆ ಎಲ್ಲಿಂದ ಸಿಗುವುದು? നീ പരിശ്രമിച്ചാൽ ശാന്തത ഉണ്ടാകത്തില്ല. ನೀನು ಶ್ರಮಿಸಿದರೆ ಅದು ಸಿಗುವುದಿಲ್ಲ. വേണമെങ്കിൽ ഒരു ദിവസം ശാന്തമായിട്ടിരിക്കാൻ പറ്റും. ಬೇಕಾದರೆ ಒಂದು ದಿನ ನಿನಗೆ ಹೇಗಾದರೂ ಮಾಡಿ ಕೂತ್ಕೊಳ್ಬಹುದು. 2 ദിവസം ഇരിക്കാൻ പറ്റും. 2 ದಿನ ನೀನು ಏನಾದರೂ ಮಾಡಬಹುದು. അത് കഴിയുമ്പോൾ നിന്റെ യഥാർത്ഥ സ്വഭാവം പുറത്തു വരും. ಮತ್ತೆ ನಿನ್ನ ಸರಿಯಾದ ಸ್ವಭಾವ ಪುನಃ ಹೊರಗೆ ಬರ್ತದೆ. നിന്നെ ആരെങ്കിലും ദേഷ്യപ്പെടുത്തിയാൽ, ಯಾರಾದರೂ ನಿನಗೆ ಸ್ವಲ್ಪ ಏನಾದರೂ ಕಿರುಕುಳ ಕೊಟ್ರೆ, പിന്നെ നീ കോപം കൊണ്ട് വിറയ്ക്കാൻ തുടങ്ങും. ಮತ್ತೆ ನಿನ್ನ ಕೋಪವೇ ಮುಂದೆ നിന്റെ ಕಾಣುತ್ತದೆ. ഉള്ളിലുള്ളതെല്ലാം പുറത്തു വരാൻ ನಿನ್ನ ಒಳಗಿರುವುದಾಗ ಹೊರಗೆ ತೋರಿಸುತ್ತಿ. ഒരു ദിവസം ക്ഷമിക്കും. ಒಂದೇ ದಿನ ನೀನು ಹೇಗಾದರೂ 2 ദിവസം ക്ഷമിക്കും. 2 ದಿನ ಎಲ್ಲ ಕ್ಷಮಿಸಲಿಕ್ಕೆ ಸಾಧ್ಯ. നീ പരിശ്രമിച്ചാൽ ശാന്തത കിട്ടത്തില്ല. ನೀನೇ ಪರಿಶ್ರಮಿಸಿದರೆ ನಿನಗೆ ಶಾಂತತೆ ಎಂಬುದು ಲಭಿಸುವುದಿಲ್ಲ. പിന്നെ എങ്ങനെ ശാന്തത കിട്ടും? ಈ ಶಾಂತತೆ ಹೇಗೆ ಸಿಗೋದು? ശാന്തത കിട്ടണമെങ്കിൽ, ಶಾಂತತೆ ನಿನಗೆ ಬೇಕಾದರೆ, ശാന്തത എന്താണെന്ന് നമ്മൾ തിരിച്ചറിയണം. ಈ ಶಾಂತತೆ ಏನು ಎಂಬ ಅರಿವು ನಮಗೆ ಗೊತ್ತಿರಬೇಕು. ഹല്ലേലൂയ. ഹല്ലേലൂയ. ಹಾಲೆಲೂಯ. എന്താണ് ശാന്തത? ಏನಾಗಿದೆ ಈ ಶಾಂತತೆ? അല്ലെങ്കിൽ എന്താണ് സൗമ്യത? ಏನಾಗಿದೆ ಈ ವಿನಯ? ಗಲಾತ್ಯರಿಗೆ ಬರೆದ 5-ാം അധ്യായത്തിലെ 5ನೇ ಅಧ್ಯಾಯ, ഗലാത്യർ 5:22 ನೋಡಿ 5:22. ഒന്ന് വായിച്ചു നോക്കിക്കേ. ಗಲಾತ್ಯರ್ 5:22. 5:22 ಸಿಕ್ಕಿದವರು ಓದ್ಬಹುದು. ಪವಿತ್ರಾತ್ಮ ದತ್ತವಾದ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ.
ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಹನೆ, സൗമ്യത. 23-ാമത്തെ വാക്യം തുടങ്ങണത് മലയാളത്തിൽ. സൗമ്യത, സൗമ്യತೆ, സൗജന്യ, ആത്മസംയമനം ഇവയാണ്. ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಇಂಥವುಗಳೇ. അപ്പൊ എന്താണ് സൗമ്യത? ಏನಾಗಿದೆ ಈ ಸೌಜನ್ಯ? അത് പവിത്രാത്മാവിന്റെ ഫലങ്ങളാണ്. ನೋಡಿ, ಇದು ಪವಿತ್ರಾತ್ಮರ ಸತ್ಫಲಗಳು. പവിത്രാത്മ സൽഫലങ്ങളാണ്. ನೋಡಿ, ಪವಿತ್ರಾತ್ಮದತ್ತವಾದ ಸತ್ಫಲಗಳು. ഹല്ലേലൂയ, 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 ഹല്ലേലൂയ. അപ്പൊ ഒരാള് ശാന്തത എന്ന് പറയുന്നത് വെറുതെ കിട്ടത്തില്ല. ಒಬ್ಬನಿಗೆ ಒಂದು ಶಾಂತತೆ ಅದು ಸುಮ್ಮನೆ ಸಿಗುವುದಲ್ಲ. നീ ഉണ്ടാക്കിയ ശാന്തത ഉണ്ടാകത്തില്ല. ನೀನು ಮಾಡಿದರೆ ಅದು ಸಿಗುವಂತದ್ದಲ್ಲ. അപ്പൊ ശാന്തത എന്താണ്? ಈ ಶಾಂತತೆ ಎಂಬುದು ಏನು? ആത്മാവിന്റെ ഫലങ്ങളാണ് ശാന്തത. ನೋಡಿ, ಪವಿತ್ರಾತ್ಮದತ್ತವಾದ ಸತ್ಫಲಗಳು. ആത്മാവിന്റെ ഒരു ഫലമാണ് ശാന്തത. ನೋಡಿ, ಪವಿತ್ರಾತ್ಮದತ್ತವಾದ ಸತ್ಫಲಗಳಿದು. പ്രൈസ് ദി ലോർഡ്, പ്രൈസ് ദി ലോർഡ്, ഹല്ലേലൂയ, 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 ഹല്ലേലൂയ. പവിത്രാത്മാവിന്റെ ഈ ഫലം നമ്മിൽ ജന്മമെടുക്കണം. ನೋಡಿ, ಈ ಪವಿತ್ರಾತ್ಮರ ಸತ್ಫಲಗಳು ನಮ್ಮಲ್ಲಿ ಜನ್ಮ ತಾಳ್ಬೇಕು. എന്നെങ്കിലേ ಆಗಿರುವಾಗ ഈ ഈ ശാന്തത നമ്മിൽ ജന്മമെടുക്കണം. ನೋಡಿ, ಈ ಶಾಂತತೆ ನಮ್ಮಲ್ಲಿ ಜನ್ಮ ತಾಳುವುದು അത് ആത്മാവിന്റെ ഫലമാണ്. ಅದು ಆತ್ಮದ ಫಲಗಳು. ആത്മാവിന്റെ ഫലമാണ്. ಆತ್ಮದ ಫಲಗಳು ಅದು. ಹೇಳಿ, ಆತ್ಮದ ಫಲಗಳು ശാന്തത. ಈ ಶಾಂತತೆ. ಹೇಳಿ, ಹೇಳಿ, ಆತ್ಮದ ಫಲಗಳು ಶಾಂತತೆ. ಗಟ್ಟಿಯಾಗಿ ಹೇಳಿ, ಶಾಂತತೆ. ഇവിടേക്ക് എല്ലാവരും തിരിച്ചറിയണം. ಎಲ್ಲರಿಗೂ ಇದು ಗೊತ್ತಿರಬೇಕು. ശാന്തത നീ ഉണ്ടാക്കിയ ശാന്തത കിട്ടത്തില്ല. ನೀನು ಶಾಂತತೆ ಮಾಡಿದರೆ ಅದು ಉಂಟಾಗುವುದಿಲ್ಲ. അത് ആത്മാവിന്റെ ഫലമാണ്. ಅದು ಆತ್ಮದ ಫಲಗಳಾಗಿವೆ. പവിത്രാത്മാവിന്റെ ഫലമാണ്. ಪವಿತ್ರಾತ್ಮರ ಫಲಗಳು ಅದು. അതൊരു വിത്താണ്. ಅದೊಂದು ಬೀಜವಾಗಿದೆ. ഒരു ബീജമാണ്. ಒಂದು ಬೀಜವಾಗಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ആ വിത്ത് നിന്നിൽ മുളയെടുക്കണം. ಆ ಬೀಜ ನಿನ್ನಲ್ಲಿ ಮೊಳಕೆ ಹೊಡಿಬೇಕು. വിത്ത് പാകണം. ಆ ಮಿತ್ತನ್ನು ನಾವು ಹಾಕ್ಬೇಕು ಮಣ್ಣಲ್ಲಿ. ഹൃദയത്തിൽ പാകണം. ಆ ಹೃದಯದಲ್ಲಿ ನಾವು ನೆಡಬೇಕು. വിത്ത് ಆ ಬೀಜವನ್ನು യേശു ക്രിസ്തു നിന്നിൽ ജന്മമെടുത്തെങ്കിൽ മാത്രമേ ಯೇಸು ಕ್ರಿಸ್ತನು ನಿನ್ನಲ್ಲಿ ಹುಟ್ಟಿದರೆ ಮಾತ್ರ ഈ ഫലം നിനക്ക് കിട്ടത്തുള്ളൂ. ಈ ಫಲ ನಿನಗೆ ಅನುಭವಿಸಲು അല്ലേ ಸಾಧ್ಯ. കിട്ടത്തില്ല. ಇಲ್ಲದರೆ ಸಿಗುವುದಿಲ್ಲ. നമ്മൾ പറഞ്ഞാലും കേട്ടാലും നമുക്ക് ശാന്തത ഉണ്ടാകത്തില്ല. ನಾವು ಕೇಳಿದರೂ ಮಾತನಾಡಿದರೂ ಸಿಗುವುದಲ್ಲ ಇದು. ഇത് കഴിഞ്ഞ് പുറത്തേക്ക് ഇറങ്ങുമ്പോൾ ഉടനെ നിങ്ങൾ കോപിക്കും. ನೋಡಿ, ಇಲ್ಲಿಂದ ಹೊರಗೆ ಇಳಿದರೆ ಸಾಕು, ಮತ್ತೆ ಕೋಪ ನಿಮಗೆ ಉಂಟಾಗ್ತದೆ. യേശു നിന്നിൽ ജനിച്ചെങ്കിൽ മാത്രമേ. ಯೇಸು ನಿನ್ನಲ್ಲಿ ಜನ್ಮವಾದರೆ ಮಾತ್ರ. യേശുവാണ് വിത്ത്. ಯೇಸುವಾಗಿದೆ ಈ ಬೀಜವೆಂಬುದು. വിത്ത് വിതച്ചാലേ ഫലമുണ്ടാകുകയുള്ളൂ. ಈ ಬೀಜವನ್ನು ಬಿತ್ತಿದರೆ ಮಾತ್ರ ಅದು ಫಲ ಕೊಡುವಂತದ್ದು. അത് ആത്മാവിന്റെ ഫലമാണ്. ಅದು ಆತ್ಮದ ಫಲಗಳು. വിത്തിൽ നിന്നാണ് ഫലം ಈ ഉണ്ടാകുന്നത്. ಬೀಜದಿಂದ ಫಲ ಉಂಟಾಗುವಂತದ್ದು എന്നിൽ ആരംഭിക്കുന്നത് ನನ್ನಲ್ಲಿ ಪ್ರಾರಂಭವಾಗುವುದು എന്നിൽ അവസാനിക്കും. ನನ್ನಲ್ಲಿ ಕೊನೆಗೊಳ್ಳುತ್ತದೆ. എന്നിൽ എന്ത് ആരംഭിച്ചിട്ടുണ്ടോ ನನ್ನಲ್ಲಿ ಏನು ಪ್ರಾರಂಭವಾಗಿದೆಯೋ അത് എന്നിൽ അസ്തമിക്കും. ಅದು ನನ್ನಲ್ಲಿ ಕೊನೆಯಾಗುತ್ತದೆ. എന്നാൽ ಆದರೆ എന്റെ ആത്മാവിൽ ആരംഭിച്ച ನನ್ನ ಆತ್ಮದಲ್ಲಿ ಪ್ರಾರಂಭವಾದರೆ അത് എന്നിൽ നിലനിൽക്കും. ಅದು ನನ್ನಲ್ಲಿ ಸದಾ ನೆಲೆಗೊಳ್ಳುತ್ತದೆ. എന്റെ ആത്മാവിൽ ആരംഭിക്കണമെന്നുണ്ടെങ്കിൽ ನನ್ನ ಆತ್ಮದಲ್ಲಿ ಪ್ರಾರಂಭಿಸಬೇಕಾಗಿದ್ದರೆ എന്നിൽ വിത്ത് പാകണം. ನನ್ನಲ್ಲಿ ಬೀಜವನ್ನು ನೆಡಬೇಕು. ബീജം ക്രിസ്തുവാണ്. ಆ ಬೀಜವೆಂಬುದು ಕ್ರಿಸ್ತನಾಗಿದ್ದಾನೆ. എന്നിൽ ക്രിസ്തു ഉണ്ടെങ്കിൽ മാത്രമേ ನನ್ನಲ್ಲಿ ಕ್ರಿಸ್ತನಿದ್ದರೆ ಮಾತ್ರ ಮಾತ್ರ ಹೇಳಿ, ನನ್ನಲ್ಲಿ ಕ್ರಿಸ್ತನಿದ್ದರೆ ಮಾತ್ರ ನನ್ನಲ್ಲಿ ಶಾಂತತೆ ಇರುವುದು. ശാന്തത ഉണ്ടാകത്തുള്ളൂ. ಶಾಂತತೆ ಉಂಟಾಗು. ക്രിസ്തു നിന്നിൽ ജനിക്കണം. ಕ್ರಿಸ್ತ ನಿನ್ನಲ್ಲಿ ಜನಿಸಬೇಕು. ക്രിസ്തു ഒരു വിത്താണ്. ಕ್ರಿಸ್ತನೆಂಬುದು ಒಂದು ಬೀಜ. അത് നിന്നിൽ ಅದು ജനിക്കണം. ನಿನ್ನಲ್ಲಿ ಮೊಳಕೆ ഈ ಹೊಡೆಯಬೇಕು. വിത്ത് നിന്നിൽ പാകണം. ಆ ಬೀಜವನ್ನು ನೀನು ಬಿತ್ತಬೇಕು. എന്നെങ്കിലേ ಆಗಿರುವಾಗ ಮಾತ್ರ നിനക്ക് ആത്മാവിന്റെ ഫലമാകാൻ പറ്റത്തുള്ളൂ. ನಿನಗೆ ಆತ್ಮದ ಫಲಗಳನ್ನು ಅನುಭವಿಸಲು ಸಾಧ್ಯ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇത് കിട്ടാൻ വേണ്ടിയിട്ടാണ്
ಇದನ್ನು ಲಭಿಸಲು, ഇത് ശിഷ്യന്മാർക്ക് ലഭിക്കാൻ വേണ്ടിയിട്ടാണ് ಇದು ಶಿಷ್ಯರಿಗೆ ಲಭಿಸಲು യേശു 3 വർഷം തന്റെ കൂടെ നടത്തി. ಯೇಸು ಸ್ವಾಮಿ ತನ್ನ ಜೊತೆ 3 ವರ್ಷ ಅವರನ್ನು ಇಟ್ಕೊಂಡು ശിഷ്യന്മാരെ കൊണ്ട് നടന്നത്. ಈ ಶಿಷ್ಯರನ್ನು ಒಟ್ಟಿಗೆ ಕರೆಕೊಂಡು ಹೋದದ್ದು ഈ വിത്ത് കിട്ടാൻ ಈ വേണ്ടിയിട്ടാണ്. ಬೀಜ ಅವರಿಗೆ ಲಭಿಸಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. പ്രൈസ് ദി ലോർഡ്. ಪ್ರೈಸ್ ದ ಲಾರ್ಡ್. ഒരിക്കൽ യേശു ഒരു പട്ടണത്തിലേക്ക് പ്രവേശിക്കുമ്പോ, ಒಮ್ಮೆ ಯೇಸು ಸ್ವಾಮಿ ಒಂದು ಪಟ್ಟಣಕ್ಕೆ ಪ್ರವೇಶಿಸುವಾಗ സമരിയായിലൂടെ കടന്നു പോകുമ്പോ ಸಮರಿಯಾದ ಊರಿನಿಂದ ಹಾದು ಹೋಗ್ತಾರೆ. അവർ യേശുവിനെ സ്വീകരിക്കുന്നവരല്ല, ಅವರು ಯೇಸುವನ್ನು ಕಾಣುವವರು, ಸ್ವೀಕರಿಸುವವರು ಅಲ್ಲ. അവർ യേശുവിനെ ദേഷിക്കുന്നവരാണ്. ಅವರು ಯೇಸುವ ಬಗ್ಗೆ ದ್ವೇಷ ಪಡುವವರು. ശിഷ്യന്മാരിത് കണ്ടപ്പോ അവർക്ക് അരിശം കൊണ്ട് അവർ വിറഞ്ഞു. ಶಿಷ್ಯರಿಗೆ ಅವರನ್ನು ಕಂಡಾಗ ತುಂಬಾ ಕೋಪ ಉಂಟಾಯಿತು. ശിഷ്യന്മാര് പറഞ്ഞു, ಈ ಶಿಷ್ಯರು ಹೇಳ್ತಾರೆ, ഞങ്ങൾ ആകാശത്ത് പ്രാർത്ഥിച്ച് അഗ്നി ഇറക്കിയിട്ട് ഇവരെ നശിപ്പിക്കട്ടെ. ನಾವು ಪ್ರಾರ್ಥಿಸಿ ಆಕಾಶದಿಂದ ಅಗ್ನಿ ಬಂದು ಇವರನ್ನು ನಾಶ ಮಾಡಲಿ. യേശു സമ്മതിച്ചില്ല. ಯೇಸು ಅದಕ್ಕೆ ಅನುಮತಿ ಕೊಡ್ಲಿಲ್ಲ. യേശു സമ്മതിച്ചില്ല. ಯೇಸು ಅನುಮತಿ ಕೊಡ್ಲಿಲ್ಲ. ശാന്തത, ಶಾಂತತೆ യേശുവിന്റെ സ്വഭാവം. ಯೇಸುವಿನ ಸ್ವಭಾವ നമ്മൾ നോക്കിക്കേ, ನೋಡಿ ಪ್ರಿಯರೇ. യൂദാസ് ಯುದಾಸ್ 30 വെള്ളിക്കാശിന് യേശുവിന് ഒറ്റ കൊടുത്തു. 30 ನಾಣ್ಯಗಳಿಗೆ ಯೇಸುವನ್ನು ಹಿಡಿದು ಕೊಟ್ಟ. വേറെ വല്ലവരാണെങ്കിൽ ಬೇರೆ ಯಾರಾದರೂ ഉടനെ അവന്റെ കരണത്തടിച്ചേനെ. ಆಗಲೇ ಅವನ ಕೆಪ್ಪೆಗೆ ಬಡಿಯುತ್ತಾರೆ. യേശു അവനോട് എന്താ പറഞ്ഞത്? ಯೇಸು ಅವನಲ್ಲಿ ಹೇಳಿದ್ದು ಏನು? അവനെ സ്നേഹിക്കുകയും ചെയ്തു. ಅವನನ್ನು ಪ್ರೀತಿಸಿದರು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. യേശുവിനെ പടയാളികൾ അറസ്റ്റ് ചെയ്യാൻ വന്നപ്പോ, ನೋಡಿ, ಯೇಸು ಸ್ವಾಮಿಯನ್ನು ಸೈನಿಕರು ಸೆರೆ ಹಿಡಿಯಲು ಬಂದಾಗ പത്രോസ് തന്റെ വാള് ഊരി ಪೇತ್ರನು ತನ್ನ ಖಡ್ಗವನ್ನು ತೆಗೆದು ഒരുവന്റെ ചെവി മുറിച്ച് കളഞ്ഞു. ಒಬ್ಬನ ಕಿವಿಯನ್ನೇ ಕಟ್ ಮಾಡಿಬಿಟ್ಟು യേശു ಯೇಸು ആ ചെവി എടുത്ത് വീണ്ടും അവന് ಪುನಃ ಆ ಬಿದ್ದ ಕಿವಿಯನ್ನು ತೆಗೆದು ಅವನಿಗೆ ಇಟ್ಟು അവന് സുഖപ്പെടുത്തി. ಅವನನ್ನು ಗುಣಪಡಿಸಿದರು. യേശു പറഞ്ഞു, ಯೇಸು ಹೇಳಿದರು, നീ വാളെടുക്കരുത്. ಖಡ್ಗವನ್ನು ತೆಗೆಯಬೇಡ. വാളെടുക്കുന്നവൻ വാളാൽ മരിക്കും. ಖಡ್ಗ ತೆಗೆಯುವವನು ಖಡ್ಗದಿಂದನೇ ಸಾಯುತ್ತಾನೆ. എത്രയോ ശാന്തനായിട്ടാണ് യേശു ആ രംഗത്ത് ನೋಡಿ, നേരിട്ടത്. ಎಷ್ಟು ಶಾಂತತೆಯಲ್ಲಿ ಯೇಸು ಸ್ವಾಮಿಯಲ್ಲಿ ಪ್ರವರ್ತಿಸುವಂತದ್ದು. എത്രയോ ശാന്തതയാണ് യേശു. ಎಂತಹ ಶಾಂತತೆ ನೋಡಿ ಪ್ರಿಯರು ಯೇಸುವಂದು. കുരിശിൽ കിടന്നുകൊണ്ട് ನೋಡಿ, ಶಿಲುಬೆಯಲ್ಲಿ ನೇತಾಕುವಾಗಲೂ, എല്ലാവരാലും വെറുക്കപ്പെട്ടപ്പോൾ, ಎಲ್ಲರಿಂದಲೂ ಒಂಟಿಯಾದಾಗಲೂ, വേദനിച്ചപ്പോൾ, ವೇದನಿಸುವಾಗಲೂ അവരോടെല്ലാം ക്ഷമിച്ചവനാണ് ക്രിസ്തു. ಅವರಲ್ಲಿ ಎಲ್ಲ ಯೇಸು ಸ್ವಾಮಿ ಕ್ಷಮಿಸಿದರು. ആ യേശുവിൽ നിന്ന് പഠിക്കാനാണ് നമ്മെ അവിടുന്ന് പഠിപ്പിക്കുന്നത്. ಆ ಯೇಸುವನ್ನು ನೋಡಿ ಕಲಿತುಕೊಳ್ಳಿ ಅಂತ ನಮ್ಮಲ್ಲಿ ಹೇಳುವಂತದ್ದು. ആരെയും അവിടുന്ന് വെറുത്തില്ല, ಯಾರ ಮೇಲೆಯೂ ಆತನು ದ್ವೇಷ ಮಾಡಲಿಲ್ಲ, ആരോടും അവിടുന്ന് കോപിച്ചില്ല. ಯಾರ ಮೇಲೂ ಆತನಿಗೆ ಕೋಪವಿಲ್ಲ. ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ. കോപത്തിന്റെ ദേഷ്യത്തിന്റെ അരുവി നമ്മെ വിട്ടു മാറണം. ನೋಡಿ, ಕೋಪದ ಈ ದ್ವೇಷದ ಆ ಶಕ್ತಿ ನಮ್ಮಲ್ಲಿಂದ ಬಿಟ್ಟಬೇಕು. ചിലർക്ക് പൊട്ടിത്തെറിക്കുന്ന സ്വഭാവം. ನೋಡಿ, ಕೆಲವರು ಏನೇ ಹೇಳಿದರೆ ಸಾಕ ಸಡನ್ ಅವರು ಎಚ್ಚೆತ್ತು ಭಯಂಕರ ಮಾತಾಡ. ചിലരുടെ മനസ്സില്, ಕೆಲವರ ಮನಸ್ಸಿನಲ್ಲಿ ഒരായുസ് മുഴുവൻ കൊണ്ടു നടക്കുന്ന തീരാത്ത വെറുപ്പ്, ಒಂದು ಆಯಸ್ಸಿಡೀ ಮುಗಿದರೂ ಮುಗಿಯದಷ್ಟು ಅಂತಹ ವೈರಾಗ್ಯ ಕೋಪಗಳು, വിദ്വേഷം, ವಿದ್ವೇಷ, വെറുപ്പ്, ವೈರಾಗ್ಯ. ഇന്നത്തെ മെഡിക്കൽ സയൻസ് പറയണ എന്നാന്ന് നിനക്കറിയാം? ಇಂದಿನ ವೈದ್ಯಶಾಸ್ತ್ರ ಹೇಳುವಂಥದ್ದು ಏನಂತ ಗೊತ್ತಾ? ഈ വെറുപ്പും വിദ്വേഷമൊക്കെ മനസ്സിൽ കൊണ്ടുവന്നു കഴിഞ്ഞാൽ, ಈ ವೈರಾಗ್ಯ ಕೋಪವ ದ್ವೇಷವನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡ್ರೆ അത് വിഷമായിട്ട് മാറും. ಅದು ವಿಷವಾಗಿ ಮಾರ್ಪಡುತ್ತದೆ. ആ വിഷം ശരീരത്തിൽ വന്നു ಆ കഴിഞ്ഞാൽ ವಿಷ ಶರೀರಕ್ಕೆ ಸೇರಿಕೊಂಡರೆ അത് മുഴകളാകും, ಮತ್ತೆ ಅದು ಗೆಡ್ಡೆಗಳಾಗುತ್ತದೆ. അത് മാരകമായ ಅದು രോഗമായിട്ട് മാറും. ಮತ್ತೆ ಮಾರಕ ರೋಗವನ್ನೇ ಉಂಟು ಮಾಡುತ್ತದೆ. പല രോഗം ഉണ്ടാകുന്നത് ಹಲವು ರೋಗಗಳು ಸೃಷ್ಟಿಯಾಗುವುದು ക്ഷമിക്കാത്തതിന്റെ ഫലമായിട്ടുണ്ടാകുന്നതാണ്. ಕ್ಷಮಿಸದೆ ಇದ್ದುಕೊಂಡು ಕೋಪದಲ್ಲಿ ಇರುವುದರಿಂದ. മനസ്സിൽ കിടക്കുന്ന വെറുപ്പും ಮನಸ್ಸಿನಲ್ಲಿರುವಂತಹ ದ್ವೇಷ, ಕೋಪ, ವೈರಾಗ್ಯಗಳು ഇതെല്ലാം ഉള്ളിൽ കിടക്കുന്നുണ്ടാണ്. ಇದೆಲ್ಲ ಒಳಗೆ ಇರುವುದರಿಂದ. ഹല്ലേലൂയ, ಹಾಲೆಲೂಯ, ഹല്ലേലൂയ, ഹല്ലേലൂയ. നിങ്ങളിൽ ഒരു വിത്ത് വീണാൽ, ನಿಮ್ಮಲ್ಲಿ ಒಂದು ಬೀಜ ಬಿತ್ತಿದರೆ, ഒരു വിത്ത് വീണാൽ, ಒಂದು ಬೀಜ ಬಿತ್ತಿದರೆ നിങ്ങളുടെ കാഴ്ചപ്പാട് മാറും, ನೀವು ಈಗ ಕಾಣುವಂತದ್ದು ಮಾರ್ಪಾಡಾಗುತ್ತೆ. നിങ്ങളുടെ ചിന്തകൾ മാറും, ನಿಮ್ಮ ಚಿಂತೆಗಳೇ ಬೇರೆ ಆಗುತ್ತದೆ, നിങ്ങളുടെ ബന്ധങ്ങൾ മാറും, ನಿಮ್ಮ ಸಂಬಂಧಗಳು ಬೇರೆ നിങ്ങളുടെ ಆಗುತ್ತದೆ, ജീവിത രീതി ನಿಮ್ಮ മാറും. ಜೀವನದ ಶೈಲಿ ಬೇರೆ ಆಗುತ್ತದೆ. യേശുവാന്ന വിത്ത് നിങ്ങളിൽ വീഴണം. ಯೇಸು ಆಗಿರುವಂತಹ ಆ ಬೀಜ ನಿಮ್ಮಲ್ಲಿ ಬೀಳ್ಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. Praise the Lord, Praise the Lord, praise the Lord. praise the Lord.
ബൈബിളിൽ ഒരു സംഭവം നമ്മൾ കാണുന്നുണ്ട്. ಬೈಬಲಲ್ಲಿ ನಾವು ಒಂದು ಸಂಭವವನ್ನು ಕಾಣುತ್ತೇವೆ. 1 സാമുവേലിന്റെ പുസ്തകത്തിലെ 1 ಸಾಮುವೇಲನ ಪುಸ್ತಕ. എൽക്കാനായിക്ക് 2 ഭാര്യമാരുണ്ടായിരുന്നു. ಎಲ್ಕಾ 1 സാമുവേൽ 1 ಸಾಮುವೇಲ್ 1-ാം അധ്യായം 1ನೇ ಅಧ್ಯಾಯ. എൽക്കാന 2-ാം വാക്യം നോക്കിയിട്ട്. ಎಲ್ಕಾನನಿಗೆ 2 ಹೆಂಡತಿಯರು, ಒಬ್ಬಳು ಅನ್ನ, ಇನ್ನೊಬ್ಬಳು ಪೆನಿನ್ನ. ഹന്നായും പെനിന്നായും. ನೋಡಿ, ಅನ್ನ ಮತ್ತು ಪೆನಿನ್ನ. ഒന്ന് പറഞ്ഞേ, ಹೇಳಿ, ಹೆಸರೊಮ್ಮೆ ಹೇಳಿ. ಮತ್ತು ಪೆನಿನ್ನ ഇവരാരാ? ಇವರು ಯಾರು? എൽക്കാനായുടെ 2 ಹೆಂಡತಿമാരാണ്. ಎಲ್ಕಾನನಿಗೆ ಇರುವ 2 ಹೆಂಡತಿಯರು, ഹന്നായും ಅನ್ನ ಮತ್ತು പെനിന്നായും. ಪೆನಿನ್ನ. ഹന്നായെ കുറിച്ച് നിങ്ങൾ കേട്ട് കാണും. ಅನ್ನಯ ಬಗ್ಗೆ ನೀವು ಕೇಳಿರಬೇಕು. ഹന്ന ആരാ? ಅನ್ನ ಯಾರು? പ്രവാചകനായ സാമുവേലിന്റെ അമ്മയാണ് ഹന്ന. ಪ್ರವಾದಿಯಾದ ಸಾಮುವೇಲನ ತಾಯಿ അതാണ് ഹന്ന. ಅವಳು ಅನ್ನ. പെനിന്ന, ಈ ಪೆನಿನ್ನ ಯಾರು? പെനിന്നയ്ക്ക് 2 മക്കളുണ്ടായി. ಈ ಪೆನಿನ್ನನಿಗೆ 2 മക്കളുണ്ടായപ്പോൾ പെനിന്ന അഹങ്കാരിയായി മാറി. ನೋಡಿ, 2 ಮಕ್ಕಳು ಹುಟ್ಟಿದಾಗ ಇವಳೊಂದು ಅಹಂಕಾರಿ ಆಗುತ್ತಾಳೆ. ഹന്നയ്ക്ക് മക്കളില്ലായിരുന്നു. ಅನ್ನಳಿಗೆ ಮಕ್ಕಳಿರಲಿಲ್ಲ. അവൾ വന്ധ്യയായിരുന്നു. ಅವಳು ಬಂಜೆ. അവൾ വന്ധ്യയാണെന്ന് അറിഞ്ഞപ്പോൾ, ಅವಳು ಬಂಜೆ ಅಂತ ಗೊತ್ತಾದಾಗ, മക്കളുള്ള പെനിന്ന ಈ ಮಕ್ಕಳಿರುವಂತಹ ಪೆನಿನ್ನ ഹന്നയെ കളിയാക്കാനും ಈ ಅನ್ನಳನ್ನು ಅವಹೇಳನ ಮಾಡುದು, മുറിപ്പെടുത്താനൊക്കെ അവൾ പരിശ്രമിച്ചു. ಅವಳಿಗೆ ಏನಾದರೊಂದು ವೇದನೆ ಕೊಡುವ ರೀತಿ ಮಾತಾಡು. ഹന്ന എന്ത് ചെയ്താലും കുറ്റം. ಅನ್ನ ಏನು ಮಾಡಿದರೂ ಅವಳ ಮೇಲೆ ಆರೋಪ, എന്ത് പറഞ്ഞാലും കുറ്റം. ಏನು ಹೇಳಿದರೂ ಏನಾದರೂ ಸುಳ್ಳು ಆರೋಪ. 2 പേരും എൽക്കാനയുടെ 2 ഭാര്യമാർ. ನೋಡಿ, ಈ 2 ವ್ಯಕ್ತಿಗಳು ಈ ಎಲ್ಕಾನ್ನ ಹೆಂಡತಿಯಂದಿರು. 2 ഭാര്യമാരാണ്, 2 ಹೆಂಡತಿಯಂದಿರು. പക്ഷെ ഹന്നയുടെ മേലാണ് കുറ്റം മുഴുവൻ. ಆದರೆ ಈ ಅನ್ನಳ ಮೇಲೆ ಯಾವಾಗಲೂ ಏನಾದರೂ ಆರೋಪಗಳನ್ನು ಮಾಡುವುದು. ഈ പെനിന്നയുടെ കുത്തുവാക്കുകൾ കേട്ട് കേട്ട് ಈ ಪೆನಿನ್ನನ ಈ ಸುಳ್ಳು ಆರೋಪಗಳನ್ನು ಕೇಳಿ ಕೇಳಿ ഹന്ന ദൈവസന്നിധിയിൽ പോയി ಈ നിലവിളിക്കുകയും ಅನ್ನಳು ದೇವರ ಸನ್ನಿಧಿಗೆ ಹೋಗಿ ಅಳುತ್ತಾಳೆ. അവൾ കരയാൻ തുടങ്ങി. ಅವಳು ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಡುತ್ತಾಳೆ. പെനിന്നയുടെ ഒരു വാക്ക് എതിരായിട്ടൊന്നും പറയത്തില്ല. ಪೆನಿನ್ನ ಎದುರಾಗಿ ಏನು ಸಹ ಮಾತನಾಡುತ್ತಿರಲಿಲ್ಲ. ಅನ್ನ തന്റെ ബലഹീനത, തന്റെ കുറവ്, ತನ್ನ ಬಲಹೀನತೆ, ತನ್ನ ಕೊರತೆ ಎಂದು തന്റെ തന്നെ കുറവായി അവള് കണ്ടു. ಅವಳ ತನ್ನದೇ ಆದ ಕೊರತೆ ಎಂದು ಅವಳು ಕಂಡಳು. അവൾ ഹൃദയം നുറങ്ങി ദൈവത്തോട് കരയാൻ പ്രാർത്ഥിച്ചു. ಅವಳು ಹೃದಯ ಬಿಚ್ಚಿ ದೇವರ ಸನ್ನಿಧಿಯಲ್ಲಿ ಅತ್ತು ಬೇಡುತ್ತಾಳೆ. അവർക്കൊരു കുഞ്ഞില്ലാത്തത് കൊണ്ട് ಅವಳಿಗೆ ಒಂದು ಮಗು ಲಭಿಸಲಿಲ್ಲ, ಇಲ್ಲ ಎಂಬ ವೇದನೆ. ദേവാലയത്തിൽ പോയി ದೇವಾಲಯಕ್ಕೆ ಹೋಗಿ അവള് ഹൃദയം പൊട്ടി കരഞ്ഞു. ಅವಳು ಹೃದಯ ಬಿಚ್ಚಿ ಕಣ್ಣೀರಿಡುತ್ತಾಳೆ. ഭർത്താവായ എൽക്കാന ഒരു പുരോഹിതനാണ്. ನೋಡಿ, ಈ ತನ್ನ ಗಂಡ ಎಲ್ಕಾನ ಒಬ್ಬ ಪುರೋಹಿತ. ഇവള് കരഞ്ഞപ്പോ ಇವಳು ಕಣ್ಣೀರಿಡುವಾಗ ഗണ്ടം വിചാരിച്ചു ಗಂಡನೇನು ಅಂದುಕೊಂಡ, ಇವಳೆಲ್ಲ ಮദ്യം കഴിച്ചിട്ടായിരിക്കും, ಇವಳೇನಾದರೂ ಮದ್ಯಪಾನ ಏನಾದರೂ ಮಾಡಿರ್ಬೇಕು. ഇവള് പ്രാർത്ഥിച്ച് ಇವಳು ಪ್ರಾರ್ಥಿಸಿ അവളുടെ തലയിൽ മുഴുവനും ಅವಳ ತಲೆಯಿಡೀ ദൈവീക ചിന്തകളാൽ നിറയാൻ തുടങ്ങി. ದೈವಿಕ ಚಿಂತೆಯಿಂದ ತುಂಬಲು ಪ್ರಾರಂಭವಾಯಿತು. അവൾ എന്താ കാണുന്നതും കേൾക്കുന്നതൊക്കെ അറിയില്ലാണ്ട് ಅವಳು ಕಾಣುತ್ತಾ ಇರುವುದು ಏನನ್ನಂತ ಅವಳಿಗೆ ಗೊತ್ತಾಗದ ರೀತಿಯಾಗಿ ഒരു മദ്യപിച്ച വ്യക്തിയെ പോലെ പെരുമാറാൻ ಒಂದು ಮದ್ಯಪಾನ ಮಾಡಿದ ವ್ಯಕ್ತಿಯ ರೀತಿ ಇವಳು ಮಾಡುತ್ತಿದ್ದಳು. പക്ഷേ ಆದರೆ അവളുടെ മനസ്സ് മുഴുവൻ ദൈവിക ചിന്തകൾ. ಅವಳ ಮನಸ್ಸಿಡಿ ಇದ್ದದ್ದು ದೈವಿಕ ಚಿಂತೆಯಿಂದ ഒരു കുഞ്ഞിന് വേണ്ടി അവൾ ദാഹിച്ചു. ಒಂದು ಮಗುವಿಗಾಗಿ ಅವಳು ದಾಹಿಸುತ್ತಾಳೆ. ഹൃദയം നൊന്ത് ദാഹിച്ചു പ്രാർത്ഥിച്ചു. ಹೃದಯ ಬಿಚ್ಚಿ ದೇವರಲ್ಲಿ ಬೇಡುತ್ತಾಳೆ. അങ്ങനെ അന്ന ഹൃദയം നൊന്ത് പ്രാർത്ഥിച്ചപ്പോ ಹೀಗೆ ಅನ್ನಾಳು ಹೃದಯ ಬಿಚ್ಚಿ ಕಣ್ಣೀರಿಡುವಾಗ ദൈവം അവളെ അനുഗ്രഹിച്ചു. ದೇವರು ಅವಳನ್ನು ಅನುಗ್ರಹಿಸುತ್ತಾರೆ. അവക്കൊരു കുഞ്ഞിനെ കൊടുത്തു. ಅವಳಿಗೆ ಒಂದು ಮಗುವನ್ನು ಕೊಡುತ್ತಾರೆ. ആ കുഞ്ഞിന്റെ പേരാണ് സാമുവേല്. ಆ ಮಗುವಿನ ಹೆಸರು ಸಾಮುವೇಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. സാമുവേൽ എന്ന് പേരിടാൻ തന്നെ കാരണമുണ്ട്. ಈ ಸಾಮುವೇಲ್ ಎಂಬ ಹೆಸರಿಡಲು ಒಂದು ಕಾರಣವಿದೆ. ഞാൻ കർത്താവിനോട് ചോദിച്ചു വാങ്ങിയതാണ്. ನಾನು ಪ್ರಭುವಿನಲ್ಲಿ ಕೇಳಿ ಪಡೆದುಕೊಂಡದ್ದು. ഞാൻ കർത്താവിനോട് ചോദിച്ചു ನಾನು വാങ്ങിയതാണ്. ಪ್ರಭುವಿನಲ್ಲಿ ಕೇಳಿ ಪಡೆದುಕೊಂಡೆ. അതുകൊണ്ടാണ് സാമുവേൽ എന്ന് പേരിട്ടത്. ಅದಕ್ಕಾಗಿ ಸಾಮುವೇಲ್ ಎಂಬ ಹೆಸರಿಟ್ಟರು. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ.
അന്നായുടെ നിലവിളിക്ക് കിട്ടിയ ഉത്തരമാണ് സാമുവേൽ. ನೋಡಿ ಅನ್ನಾಳ ಕಣ್ಣೀರಿಗೆ ಸಿಕ್ಕಿದ್ದು ಸಾಮುವೇಲ್ ಎಂಬ ಮಗ. എന്തുകൊണ്ട് അന്ന കരഞ്ഞത്? ಯಾಕಾಗಿ ಈ ಅನ್ನಳು ಅಳುತ್ತಿದ್ದಳು? ಸತ್ಯದಲ್ಲಿ ഇതിന്റെ കാരണക്കാരി ആരാ? ಇದರ ಕಾರಣಕರ್ತೆ ಯಾರು? ഇതിന്റെ കാരണക്കാരി ആരാ? ಇದರ ಕಾರಣಕರ್ತೆ ಯಾರು? പെനീന്നയാണ്. ಪೆನಿನ್ನ ಎಂಬುವಳು. പെനീന്നയുടെ കുത്തുവാക്കുകൾ കേട്ട് സഹിക്കാൻ വയ്യാതെയാണ് ಈ ಪೆನಿನ್ನಾಳ ಸುಳ್ಳು ಆರೋಪಗಳು ಕೇಳಿ ಸಹಿಸದೆ അന്ന കരയാൻ തുടങ്ങി. ಅನ್ನಳು ಅಳಲು ಪ್ರಾರಂಭಿಸಿ ഒരു കുഞ്ഞിനു വേണ്ടി കരഞ്ഞു. ಒಂದು ಮಗುವಿಗಾಗಿ ಅವಳು ಮರಿಯಿಡುತ್ತಾಳೆ. അപ്പോൾ ಆಗ ദൈവം ഒരു പ്രവാചകനെ കൊടുക്കുകയാണ്. ದೇವರು ಆಗ ಒಂದು ಪ್ರವಾದಿಯನ್ನೇ ಕೊಡುತ್ತಾರೆ. അവിടെ ഉദരത്തിലെ ಅವಳ ಹೊಟ್ಟೆಯಲ್ಲಿ അവളുടെ നിലവിളിക്ക് ഉത്തരമായി, ಅವಳ ಕೂಗಿಗೆ ಒಂದು ಉತ್ತರ ಕೊಟ್ಟು, അവളുടെ കഷ്ടതകൾക്ക് ഉത്തരമായി, ಅವಳ ಕಷ್ಟಕ್ಕೆ ಒಂದು ಉತ್ತರ ಕೊಟ್ಟು, അവളുടെ മുറിവുകൾക്ക് ഉത്തരമായി, ಅವಳ ಗಾಯಗಳನ್ನು ಒಣಗಿಸಲು ದೇವರು അവളുടെ ഗർഭപാത്രത്തിൽ, ಅವಳ ಗರ್ಭಪಾತ್ರದಲ್ಲಿ രാജാക്കന്മാരെ അഭിഷേകം ചെയ്യാൻ, ರಾಜಂದಿರನ್ನು ಅಭಿಷೇಕ ಮಾಡುವಂತಹ ഒരു പ്രവാചകനെ കൊടുക്കുകയാണ്. ಒಬ್ಬ ಪ್ರವಾದಿಯನ್ನು ಜನ್ಮ ಕೊಡು. പ്രവാചകനായ സാമുവേൽ, ಪ್ರವಾದಿಯಾದ ಸಾಮುವೇಲ. ഹല്ലേലൂയ, 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 ഹല്ലേലൂയ. ഇതിന്റെ മറുവശം നമ്മൾ ചിന്തിച്ചു നോക്കിക്കേ. ನೋಡಿ ಇದರ ಇಂದಿನ ಭಾಗವನ್ನೊಮ್ಮೆ ಗಮನಿಸಿ. ಈ ಪೆನಿನ್ನಾಳು അന്നായെ കുത്തിപ്പെടുത്തി സംസാരിച്ചപ്പോൾ, ಈ ಅನ್ನಾಳಿಗೆ ಸುಳ್ಳು ಆರೋಪ ಹೇಳಿ ಅವಳನ್ನು ಆಕ್ಷೇಪಿಸುವಾಗ, ಇವಳು 2 അടി കൊടുത്തിരുന്നെങ്കിലോ, ಇವಳು ಬೇಕಾದರೆ 2 ಪೆಟ್ಟು ಅವಳಿಗೆ ಕೊಡಬಹುದಿತ್ತು. ಇವಳು കോപിച്ചെങ്കിലോ, ಇವಳು ಅವಳ ಮೇಲೆ ಬೇಕಾದರೆ ಕೋಪ ತೋರಬಹುದಿತ್ತು. കോപിച്ചിരുന്നെങ്കിൽ, ಕೋಪ ತೋರಿದರೆ അവൾക്ക് സാമുവേലിനെ ഗർഭം ധരിക്കാൻ പറ്റത്തില്ല. ಈ ಸಾಮುವೇಲ್ ಎಂಬ ಮಗ ಹುಟ್ಟುತ್ತಿರಲಿಲ್ಲ. അപ്പൊ നിന്റെ വേദനയ്ക്ക്, ನಿನ್ನ ವೇದನೆಗೆ, നിന്റെ സങ്കടത്തിന്, ನಿನ್ನ ಸಂಕಟಕ್ಕೆ ദൈവത്തിനൊരു കരുതലുണ്ട്. ದೇವರು ಅದಕ್ಕೆ ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ചിലപ്പോൾ നാളുകളായി, ಕೆಲವು ಕಾಲಗಳಿಂದ നീ വേദനിച്ച് നിലവിളിക്കുന്ന ഒരു മകളായിരിക്കും, ನೀನು ವೇದನಿಸಿ ಕಣ್ಣೀರಿಟ್ಟು ಪ್ರಾರ್ಥಿಸುವಳಾಗಿರಬಹುದು, നീ ഒരു മകനായിരിക്കും, ನೀನು ಹಾಗೇನೆ ಇರುವ ಒಂದು ಮಗನಾಗಿರಬಹುದು. അങ്ങനെ നിന്റെ വേദന കടോരമാണെങ്കിൽ, ಹಾಗೆ ನಿನ್ನ ವೇದನೆ ತುಂಬಾ ಕಠೋರವಾದರೆ, ആ വേദനയ്ക്ക് പിന്നിൽ, ಆ ವೇದನೆಯ ಹಿಂದೆ ദൈവം നിനക്ക് വേണ്ടി ದೇವರು ನಿನಗಾಗಿ ഒരു നിക്ഷേപം തുറന്നു ಒಂದು ನಿಕ್ಷೇಪವನ್ನು ತೆರೆದಿಟ್ಟಿದ್ದಾರೆ. അന്നായിക്ക് സാമുവേലിനെ കൊടുത്ത പോലെ, ಅನ್ನಾಳಿಗೆ ಸಾಮುವೇಲನು ಲಭಿಸಿದ ಹಾಗೆ ഒരു ഭൂമിയെ നീ അവകാശമാക്കും. ಒಂದು ಭೂಮಿಯನ್ನೇ ನಿನ್ನ ಸ್ವಂತವಾಗಿಸುವೆ. അത് ദൈവത്തിന്റെ വാഗ്ദാനം, ಅದು ದೇವರು ಕೊಟ್ಟಿರುವಂತಹ ಒಂದು ವಾಗ್ದಾನ, ദൈവത്തിന്റെ വാഗ്ദാനം, ದೇವರ ವಾಗ್ದಾನವಾಗಿದೆ. ഹല്ലേലൂയ, ഹല്ലേലൂയ. ನೀವು ಈ ಭೂಮಿ ദൈവം തരുന്ന ഭൂമി അവകാശമാക്കാൻ ആഗ്രഹിക്കുന്നു. ದೇವರು ಕೊಡುವ ಭೂಮಿಯನ್ನು ನಿಮ್ಮ ಸ್ವಂತವಾಗಿಸಬೇಕಾದರೆ ഈ നിമിഷം മുതൽ, ಈ ಹೊತ್ತಿನಿಂದ ನೀವು അതിന് നിങ്ങൾ തയ്യാറെടുക്കുക. ಅದಕ್ಕಾಗಿ ನೀವು ರೆಡಿಯಾಗಿರಿ. ഹൃദയത്തിൽ ഈ വിത്ത് വിളയട്ടെ. ಹೃದಯದಲ್ಲಿ ಇಂತಹ ಬೀಜ ಬೆಳೆದು ಬರಬೇಕು. ಹೃದಯದಲ್ಲಿ ഈ വിത്ത് വിളയട്ടെ. ಈ ಬಿತ್ತು ಮೊಳಕೆಯೊಡೆಯಬೇಕು. യേശുവാകുന്ന വിത്ത് ഈ നിമിഷം നിന്റെ ഹൃദയത്തിൽ വസിക്കട്ടെ. ಯೇಸುವಾಗಿರುವಂತಹ ಈ ಬೀಜ ನಿನ್ನ ಒಳಗೆ ಮೊಳಕೆ ಹೊಡೆಯಬೇಕು. ഹല്ലേലൂയ, 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 ഹല്ലേലൂയ. നമുക്കാരോടും ശത്രുതയില്ല. ನಮಗೆ ಯಾರ ಮೇಲೂ ಶತ್ರುತೆ ಇಲ್ಲ. ഉണ്ടാ? ಇದೆಯಾ? അത് മാറ്റിക്കോണം. ಅದ ಇರುವವರು ಅದನ್ನು ತೆಗೆದಾಕ್ಬೇಕು. ഇപ്പൊ മാറ്റിക്കോണം. ಈಗನೇ ತೆಗೆದು ಬಿಡಬೇಕು. ആരോടും വെറുപ്പുണ്ടാകും. ಯಾರ ಮೇಲೆ ವೈರಾಗ್ಯ ಬೇಡ. ഉണ്ടാ? ಇದೆಯಾ ನಿಮಗೆ? ഇപ്പൊ മാറിക്കണം. ಈಗ ನಿಮ್ಮನ್ನು ಬಿಟ್ಟು ಹೋಗ್ಬೇಕು. കാലങ്ങളായിട്ട് ಅನೇಕ ಕಾಲಗಳಿಂದ ഗണ്ടനെ ചെറവയ്ക്ക് അടിക്കാൻ വേണ്ടി നോക്കിയിരിക്കുകയായിരിക്കും. ಗಂಡನ ചെറവയ്ക്ക് അടിക്കാൻ വേണ്ടി നോക്കി ಆ ಗಂಡನನ್ನು ಹೇಗಾದ್ರೂ ಬಡಿಬೇಕು ಹೊಡಿಬೇಕಂತ ತೀರ್ಮಾನಿಸಿರ್ಬೇಕು. മാറ്റിക്കോണം. ಅದನ್ನೆಲ್ಲ ಈಗ ಬದಿಗಿಡಿ. ഞങ്ങളുടെ ഊരില്, കേരളത്തിലെ, ನೋಡಿ ನಮ್ಮ ಊರು ಕೇರಳದಲ್ಲಿ ജോളി, സൈനൈഡ് ജോളി എന്നാ പേര്. ಸೈನೈಡ್ ಜೋಳಿ ಅವನ ಹೆಸರು. ഭർത്താവിനൊക്കെ സൈനൈഡ് കൊടുത്ത് കൊന്നു കളഞ്ഞു. ನೋಡಿ ಗಂಡನಿಗೆ ಸೈನೈಡ್ ಕೊಟ್ಟೆ ಕೊಂದು ಬಿಟ್ರು. മക്കൾക്ക് സൈനൈഡ് കൊടുത്ത് അവരെ കൊന്നു. ಮಕ್ಕಳಿಗೆ ಹಾಗೇನೆ ಮಾಡಿಬಿಟ್ರು. രണ്ടാമത് കല്യാണം കഴിച്ചു. ಎರಡನೇ ಮದುವೆ. അവന് സൈനൈഡ് കൊടുക്കാൻ തീരുമാനം. ಅವನಿಗೂ ಸೈನೈಡ್ ಕೊಡಲು ಇವಳು ತೀರ್ಮಾನಿಸ್ತಾಳೆ. എങ്ങനെയോ ഒരു സംശയത്തിന്റെ പേരിലേ, ಹೇಗೆ ಒಂದು ಸಂಶಯದ ನೆಪದಲ್ಲಿ കുഴിച്ചു മൂടിയുടെ കല്ലറൊക്കെ തുറന്നപ്പോ ನೋಡಿ ಹೂತಾಕಿದ ಆ ಸಮಾಧಿಯನ್ನು ತೆರೆದಾಗ ഇതൊക്കെ സൈനൈഡ് കഴിച്ചാണ് മരിച്ചെന്ന്. ಈ ಸತ್ತವರೆಲ್ಲ ಸೈನೈಡ್ ತಿಂದು ಸತ್ತದು. അങ്ങനെ ജോളി ഇപ്പൊ ജയിലിൽ കിടക്കും. ಹಾಗೆ ಈಗ ಜೋಳಿ ಎಂಬುವಳು ಜೈಲಲ್ಲಿದ್ದಾಳೆ. കോപമെല്ലാം മാറട്ടെ. ಕೋಪ ನಮ್ಮನ್ನು ಬಿಟ್ಟು ಹೋಗ್ಬೇಕು. വിദ്വേഷം വെറുപ്പെല്ലാം, ವಿದ್ವೇಷ ವೈರಾಗ್ಯ ಬಿಟ್ಟು ಹೋಗ್ಬೇಕು. അതൊന്നും നമുക്ക് ചേർന്ന് ಅದು ನಮಗೆ ಹೇಳಿದ್ದಲ್ಲ.
ക്രിസ്തു എന്ന വിത്ത് നമ്മിൽ രൂപപ്പെടണം. ಕ್ರಿಸ್ತನೆಂಬ ಬೀಜ ನಮ್ಮಲ್ಲಿ ಮೊಳಕೆಯೊಡೆಯಬೇಕು. നമ്മിൽ രൂപപ്പെടണം. ಕ್ರಿಸ್ತ ನಮ್ಮಲ್ಲಿ ರೂಪುಗೊಳ್ಳಬೇಕು. ക്രിസ്തുവിന് വേണ്ടി ഒരു ജീവിതം ഉണ്ടാക്കി ಕ್ರಿಸ್ತನಿಗಾಗಿ ಒಂದು ಜೀವನವನ್ನು ನೀನು ಮಾರ್ಪಡಿಸು. ക്രിസ്തു നമ്മിൽ ജന്മം എടുക്കണം. ಆ ಕ್ರಿಸ್ತ ನಮ್ಮಲ್ಲಿ ಜನ್ಮ ತಾಳಬೇಕು. ഹല്ലേലൂയ ಹಾಲೆಲೂಯಾ ഹല്ലേലൂയ ಹಾಲೆಲೂಯಾ ഹല്ലേലൂയ ಹಾಲೆಲೂಯಾ ഹല്ലേലൂയ. ಹಾಲೆಲೂಯಾ. ആത്മാവിന്റെ ഫലങ്ങൾ നമ്മൾ കണ്ടു. ನೋಡಿ ಆತ್ಮದ ಫಲಗಳನ್ನು ನಾವು ಕಂಡೆವು. അതിന് നേരെ ഓപ്പോസിറ്റ് ആണ് ನೋಡಿ ಅದಕ್ಕೆ ತದ್ವಿರುದ್ಧವಾದದ್ದು ജഡത്തിന്റെ ഫലങ്ങൾ. ನೋಡಿ ನಮ್ಮ ಜಡದ ಶರೀರದ. ഗലാത്യർ 5-ാം അധ്യായം 5ನೇ ಅಧ್ಯಾಯ 19-ാം വാക്യം നമ്മൾ കാണും. ನೋಡಿ 19ನೇ ವಾಕ್ಯದಲ್ಲಿ ಇದನ್ನು ಕಾಣಬಹುದು. ಗಲಾತ್ಯರ್ 5:19 ಇದನ್ನು ನಾವು അവിടെ ജഡത്തിന്റെ ഫലങ്ങൾ കാണാം. ನೋಡಿ ಅಲ್ಲಿ ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳನ್ನು ನಾವು ಕಾಣಬಹುದು. ಅಲ್ಲಿ ನಾವು 5:18 ನೋಡಿರಿ ಪ್ರಿಯರೇ. ಗಲಾತಿಯರು ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದಿವೆ. ಆಧಾರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟಮಂತ್ರ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡಿಕತನ, ದುಂದೌತಣ ಇತ್ಯಾದಿಗಳು. ഒന്നുകൂടെ വായിച്ചത് കണ്ടോ? ನೋಡಿ ಗಮನವಿಟ್ಟು ಕೇಳಿ. ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು: ಆಧಾರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟಮಂತ್ರ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡಿಕತನ, ದುಂದೌತಣ. അപ്പൊ ഇത് ജഡത്തിന്റെ മോഹങ്ങളാണ്. ನೋಡಿ ಇದು ದೈಹಿಕದ ವ್ಯಾಮೋಹಗಳು. അത് നമ്മിൽ കിടപ്പുണ്ട്. ಅದು ನಮ್ಮೊಳಗೆ ಇದೆ. പല സമയങ്ങളിലും ഈ മോഹങ്ങളാണ് പുറത്തേക്ക് വരുന്നത്. ಕೆಲವು ಹೊತ್ತಿನಲ್ಲಿ ಇದು ಹೊರಗೆ ಬರುತ್ತದೆ. യേശുവിനെ തിരിച്ചറിയുന്നില്ലെങ്കിൽ, ಯೇಸುವನ್ನು ನಾವು ಅರಿಯದೆ ಹೋದರೆ ഈ മോഹങ്ങൾ, ಇಂತಹ ಮೋಹಗಳು, ജഡത്തിന്റെ ഫലങ്ങൾ നമ്മിൽ പുറത്തേക്ക് വരും. ನಮ್ಮ ಜಡದ ವ್ಯಾಮೋಹಗಳು അത് പുറത്തേക്ക് വരും. ಅದು ಹೊರಗೆ ಬರುತ್ತದೆ. അപ്പൊ നമ്മൾ ആരാന്നുള്ളത് നമ്മൾ ഉൾപ്പെടുകയാണ്. ನಾವು ಯಾರೆಂದು ಆಗ ಗೊತ್ತಾಗುವುದು. നമ്മിൽ കുടികൊള്ളുന്ന അരൂപി ഏതാണ്? ನಮ್ಮೊಳಗೆ ಇರುವಂತಹ ಶಕ್ತಿ ಯಾವುದು ಎಂದು. ഇത് ജഡത്തിന്റെ അരൂപിയാണോ? ಇದು ದೈಹಿಕ ವ್ಯಾಮೋಹದ ದುಷ್ಪರಿಣಾಮ. ಶತ್ರುತೆ, ಕಲಹ, ಅಸೂಯ, ಹೊಟ್ಟೆಕಿಚ್ಚು. ಈ ಅರಿವು നമ്മിൽ പ്രവർത്തനം ആരംഭിക്കും. ಈ ಶಕ್ತಿಗಳು ನಮ್ಮಲ್ಲಿ ಪ್ರವರ್ತಿಸಲು ಪ್ರಾರಂಭವಾಗುತ್ತದೆ. ಅದು വന്നു കഴിഞ്ഞാൽ, ಇದು ಬಂದು ಬಿಟ್ರೆ ಅದು ಅಂಧಕಾರ ಶಕ್ತಿയാണ്. ಅದು ಕತ್ತಲು, ಅಂಧಕಾರ. നമ്മൾ നോക്കിക്കേ, ನೋಡಿ ಪ್ರಿಯರೇ, പല കുടുംബങ്ങളും, ಹಲವು ಕುಟುಂಬಗಳು ഇത്തിരി സ്വത്തിന് വേണ്ടിയിട്ട്, ಸ್ವಲ್ಪ ಸೊತ್ತಿಗೋಸ್ಕರ, ഇത്തിരി സ്വത്ത് കിട്ടാൻ വേണ്ടിയിട്ട്, ಸ್ವಲ್ಪ ಸೊತ್ತು ಸಿಗಲಿಕ್ಕೆ വർഷങ്ങൾ കോടതി കേസുമായിട്ട് നടപ്പുണ്ട്. ಅನೇಕ ವರ್ಷಗಳಿಂದ ಕೇಸು, ಕೋರ್ಟು. ആർക്കെതിരെ കേസ്? ಯಾರ ವಿರುದ್ಧ ಕೇಸು? സ്വന്തം സഹോദരനെതിരെ. ಸ್ವಂತ ಸಹೋದರನಿಗ ಎದುರು. ഇന്നലെ വരെ ഒരേ പാത്രത്തിൽ നിന്ന് ഭക്ഷണം കഴിച്ചിരുന്നവർ ನಿನ್ನೆ ತನಕ ಒಂದೇ ಪಾತ್ರೆಯಲ್ಲಿ ಅವರು ತಿಂದಿರಬೇಕು. മದುವೆ ಆದರೂ, ಮಕ್ಕಳಾದರೂ സ്വന്തം സഹോദരൻ ശത്രുവായി. ಸ್ವಂತ ಸಹೋದರನೇ ಶತ್ರುವಾಗಿ ಬಿಟ್ಟ. അവനെ കോടതി കയറ്റി, ಅವನನ್ನು ಜೈಲಲ್ಲಿ ಹಾಕಿ, അവനെ കുടുംബം ദണ്ഡിച്ച്, ಅವನ ಕುಟುಂಬವನ್ನು ಭಿಕ್ಷೆ ಬೇಡಿಸುವಂತೆ ಮಾಡಿ, അവനെ വഴിയാധാരമാക്കി, ಅವನನ್ನು ಮಾರ್ಗದಲ್ಲಿ ಬೀಳಿಸುವವನಾಗಿ, ജീവിക്കാൻ അനുവദിക്കാതെ, ಅವನನ್ನು ಜೀವಿಸಲು ಯಾವ ಮಾರ್ಗಗಳಿಲ್ಲದೆ ಮಾಡಿ, കേസും വക്രാണവും പോലീസും കോടതിയുമായിട്ട് ജീവിക്കുന്ന, ಕೇಸು, ಕೋರ್ಟು, ಪೊಲೀಸ್ ಆಗಿ വർഷങ്ങളായി ജീവിക്കുന്നവരാണ്. ವರ್ಷಗಳಿಂದ ಜೀವಿಸುವವರಿದ್ದಾರೆ. നീ ക്രിസ്തുവിന്റെ മകനാണോ? ನೀನು ಕ್ರಿಸ್ತನ ಮಗನ. നീ പള്ളിയിൽ പോകുന്നുണ്ടായിരിക്കാം, പ്രാർത്ഥിക്കുന്നുണ്ടാകാം, കുർബാന പങ്കെടുക്കുന്നൊക്കെ. ನೀನು ದೇವಾಲಯಕ್ಕೆ ಹೋಗುವ ವ್ಯಕ್ತಿಯಾಗಿರಬಹುದು, ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿರುವುದು, ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವವನಾಗಿರಬಹುದು. ഇതൊക്കെ ശരിയാ, ಇದೆಲ್ಲ ಸರಿ. പക്ഷേ ಈ ദൈവത്തിന്റെ അരൂപി, ಆದರೆ ಇದು ದೇವರ ಶಕ್ತಿಯಲ್ಲ. ಅಸೂಯ, ನಿನ್ನಲ್ಲಿರುವಂತಹ ವಿದ್ವೇಷ, ಕೋಪ, വെറുപ്പ്, ವೈರಾಗ್ಯ, ಭಿನ್ನത, ನಿನ್ನ ಭಿನ್ನ. ചിലർ വീട്ടിൽ വന്ന് കയറിയാൽ, ಕೆಲವರು ಮನೆಗೆ ಬಂದರೆ ಸಾಕು, ഉടനെ ഭിന്നിപ്പിന്റെ അരൂപിയാ കൊണ്ടുവരുന്നത്. ಆಗಲೇ ಏನಾದರೂ ಒಂದು ಜಗಳ ಮಾಡುವಂತಹ ಒಂದು ಮಾತು. ആരായിട്ട് യോജിച്ചു പോകത്തില്ല, ಯಾರೊಟ್ಟಿಗೆ ಒಂದು ಒಳ್ಳೆ ರೀತಿ ಹೋಗುತ್ತಿಲ್ಲ, ആരായിട്ട് യോജിച്ചു പോകും, ಒಂದು ಒಳ್ಳೆ ಒಡನಾಟ ಇಲ್ಲ. ಅವರು ಭಿನ್ನത ഉണ്ടാക്കിക്കൊണ്ടിരിക്കും. ಏನಾದರೂ ಒಂದು ಭಿನ್ನ ಕಲಹ ಸೃಷ್ಟಿ ಮಾಡುವುದು, കുടുംബത്തിൽ മുഴുവൻ അസ്വസ്ഥത ഉണ്ടാക്കും. ಆ ಕುಟುಂಬಕ್ಕೆ ಅಸಮಾಧಾನ ಸೃಷ್ಟಿ ಮಾಡುವುದು.
അവരറിയുന്നില്ല അവരെന്താ കാണിച്ചു കൂട്ടുന്നത്. ಅವರಿಗೆ ಗೊತ್ತಿಲ್ಲ ಅದು ಏನು ಮಾಡುವುದು ಅವರಿಗೆ. പല കുടുംബങ്ങളും ഭിന്നതയുടെ അരൂപിൽ ജീവിക്കുന്നവരാണ്. ಹಲವು ಕುಟುಂಬಗಳು ಇಂತಹ ದುಷ್ಟಶಕ್ತಿಯಲ್ಲಿ ಜೀವಿಸುತ್ತಿದೆ. ഒരുമിച്ചാണ് താമസിക്കുന്നതെങ്കിലും ಒಟ್ಟಿಗೆ ಜೀವಿಸುವುದಾದರೂ പരസ്പരം മിണ്ടാറില്ല, ಪರಸ್ಪರ ಮಾತನಾಡುವುದಿಲ್ಲ, പരസ്പരം ഷെയർ ചെയ്യാറില്ല, ಪರಸ್ಪರ ಅವರು ಹಂಚಿಕೊಳ್ಳುವುದಿಲ್ಲ, ഒരു സ്നേഹം കാണിക്കാറില്ല, ಯಾವ ಒಂದು ಪ್ರೀತಿ ತೋರಿಸುವುದಿಲ್ಲ. വെറുപ്പും വിദ്വേഷമായിട്ട് ജീവിക്കുന്നവര്. ಇಂತಹ ವೈರಾಗ್ಯ ದ್ವೇಷದ ಜೀವನ, ഈ അരൂപിയെല്ലാം നമ്മളിന്ന് മാറണം. ಇಂತಹ ಶಕ್ತಿಗಳು ನಮ್ಮಿಂದ ಬಿಟ್ಟು ಹೋಗ್ಬೇಕು. ഇത് ജഡത്തിന്റെ അരൂപിയാണ്. ಇದು ದೈಹಿಕ ವ್ಯಾಮೋಹದ ಶಕ್ತಿಗಳು. ഈ അരൂപി നമ്മിൽ വളരാൻ നമ്മൾ അനുവദിക്കരുത്. ಈ ಶಕ್ತಿ ನಮ್ಮಲ್ಲಿ ಬೆಳೆಯಲು ನಾವು ಅನುಮತಿ ಕೊಡಬಾರದು. ഒന്നുകൂടെ പറഞ്ഞേ. ಎಲ್ಲರೂ ಒಮ್ಮೆ ಹೇಳಿ. എന്താ പറയാൻ പോണം? ಏನು ಹೇಳಲಿಕ್ಕೆ ಹೋಗುವಂಥದ್ದು? ಶಾಂತಶೀಲರ್ ಭಾಗ್ಯವಂತರು. ನೋಡಿ, ಶಾಂತಶೀಲರು ಭಾಗ್ಯವಂತರು. ಹೇಳಿ. ಶಾಂತಶೀಲರು ಭಾಗ್ಯವಂತರು. ಗಟ್ಟಿಯ. ಶಾಂತಶೀಲರು ಭಾಗ್ಯವಂತರು. ಇನ್ನೊಮ್ಮೆ. ಶಾಂತಶೀಲರು ಭಾಗ್ಯವಂತರು. ಭೂಮಿಗೆ ಬಾಧ್ಯಸ್ಥರು ಅವರು. ಹೇಳಿ, ಭೂಮಿಗೆ ಬಾಧ್ಯಸ್ಥರು ಅವರು. ഹല്ലേലൂയ. 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 എന്റെ ദൈവം എനിക്ക് നൽകിയ ഒരു കൃപയാണിത്. ನೋಡಿ, ನನ್ನ ದೇವರು ನನಗೆ ನೀಡಿರುವಂತಹ ಒಂದು ಕೃಪೆ ಇದು. ആ കൃപ നമ്മൾ സ്വന്തമാക്കി ಆ ಕೃಪೆಯನ್ನು ನಮ್ಮ ಸ್ವಂತವಾಗಿಸಬೇಕು. അതൊരു വിത്താണ്. ಅದೊಂದು ಬೀಜವಾಗಿದೆ. ശാന്തത എന്ന വിത്ത്. ಶಾಂತತೆಯ ಬೀಜ. ഹല്ലേലൂയ. 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 മകൻ കല്യാണം കഴിച്ച് വീട്ടിലേക്ക് വരുന്ന ഒരു മകളുണ്ട്. ಮಗ ಮದುವೆಯಾಗಿ വീട്ടിലേക്ക് വരുമ്പോ ಮನೆಗೆ ಬರುವಾಗ അമ്മായിയമ്മയും മരുമകളും. ನೋಡಿ, ಅತ್ತೆ ಸೊಸೆ. അതെ, തനിക്ക് എങ്ങനെയാണോ തൻ്റെ അമ്മായിയമ്മ പെരുമാറിയത്, ತನ್ನಲ್ಲಿ ನನ್ನ ಅತ್ತೆ ಯಾವ ರೀತಿ ನಡೆದುಕೊಂಡ್ಲೋ അതുപോലെ ಹಾಗೇನೆ തൻ്റെ മകന് വരുന്ന മകനെ ಕೊಟ್ರೆ ಮಾತ್ರ ಈ ಅತ್ತೆಗೆ ಸಮಾಧಾನ. പണ്ട് കാലത്ത് ಹಳೆಯ ಕಾಲದಲ್ಲಿ താൻ അനുഭവിച്ച ദുഃഖങ്ങളും സങ്കടങ്ങളും ನಾನು ಅನುಭವಿಸಿದಂತ ದುಃಖಗಳು ಸಂಕಟಗಳು കുറച്ച് ഈ മകൾ അനുഭവിക്കണം. ಸ್ವಲ್ಪ ಇವಳು ಸಹ ಅನುಭವಿಸಬೇಕು. ഇവളങ്ങനെ സന്തോഷിച്ചിട്ട് കാര്യം. ಇವಳು ಅಷ್ಟು ಸಂತೋಷ ಪಡೋದು ಒಳ್ಳೇದಲ್ಲ. ഇങ്ങനെ മനഃപൂർവ്വം ಹೀಗೆ ಬೇಕಂತಲೇ മനഃപൂർവ്വം ಬೇಕಂತಲೇ മുറിപ്പെടുത്തുകയും ಗಾಯಪಡಿಸುವುದು, കഷ്ടപ്പെടുത്തുകയും ಕಷ್ಟ ಕೊಡುವುದು, വേദനിപ്പിക്കുകയും ವೇದನೆ ಕೊಡುವುದು. ഒത്തിരി അമ്മമാരുണ്ട്. ತುಂಬಾ ತಾಯಂದಿರಿದ್ದಾರೆ. അതൊന്നും യേശുവിന്റെ അരൂപിയല്ല. ನೋಡಿ, ಇದೆಲ್ಲ ಯೇಸು ಕೊಡುವಂತಹ ಶಕ್ತಿ ಅಲ್ಲ. ഹല്ലേലൂയ. ಹಾಲೆಲೂಯ. 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 യേശുവേ, ಯೇಸುವೇ, അങ്ങയുടെ അരൂപിയ ನಿಮ್ಮ ಶಕ್ತಿಯಿಂದ എന്നെ വളർത്തണമേ. ನನ್ನನ್ನು ಬೆಳೆಸಿರಿ. യേശുവേ, ಯೇಸುವೇ, ശാന്തത ಶಾಂತತೆ എന്നിൽ നിറയ്ക്കണമേ. ನನ್ನಲ್ಲಿ ತುಂಬಿಸಿರಿ. യേശുവേ, ಯೇಸುವೇ, ആത്മാവിന്റെ ಆತ್ಮದ ഫലമായ ಫಲವಾದ ഈ ശാന്തത ಈ ಶಾಂತತೆ എന്നിൽ വളരാൻ ನನ್ನಲ್ಲಿ ಬೆಳೆಯಲು എന്നെ ബലപ്പെടുത്തണമേ. ನನ್ನನ್ನು ಬಲಪಡಿಸಿರಿ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. യേശു ഭൂമിയിൽ വന്നപ്പോ ಯೇಸು ಸ್ವಾಮಿ ಭೂಮಿಗೆ ಬಂದಾಗ പിശാച് എന്നാ പറഞ്ഞത്? ಪಿಶಾಚಿ ಹೇಳಿದ್ದೇನು ಗೊತ್ತಾ? പിശാച് പറഞ്ഞത് എന്താ? ಪಿಶಾಚಿ ಹೇಳಿದೇನು? ഇതെല്ലാം എന്റേതാണ്. ಇದೆಲ್ಲವೂ ನನ್ನದು. ഈ കാണുന്നതെല്ലാം എന്റേതാണ്. ಈ ನೋಡುವಂತದ್ದೆಲ್ಲ ನನ್ನದು. നീ എന്നെ കുമ്പിട്ട് ആരാധിച്ചാൽ ನೀನು ನನಗೆ ಒಮ್ಮೆ ಅಡ್ಡ ಬಿದ್ದು ಸಾಷ್ಟಾಂಗವೆರಗಿದರೆ ഇതെല്ലാം ഞാൻ നിനക്ക് തരാം. ಇದೆಲ್ಲ ನಿನಗೆ ಕೊಡುತ್ತೇನೆ. ഇതാണ് പിശാച് പറഞ്ഞത്. ಪಿಶಾಚಿ ಹೇಳಿದು ಇದು. പിശാച് എങ്ങനെ ഇതെല്ലാം കിട്ടിയത്? ಪಿಶಾಚಿಗೆ ಹೇಗೆ ಸಿಕ್ಕಿದ್ದು? ഈ ഭൂമി മുഴുവൻ ಈ കിട്ടിയത് ಭೂಮಿ ಸಿಕ್ಕಿದ್ದು ಹೇಗೆ? ആരിൽ നിന്നാ? ಯಾರಿಂದ ಸಿಕ್ಕಿದ್ದು? ആദം പാപം ചെയ്യപ്പോ കിട്ടിയതാണ്. ಆದಂ ಪಾಪ ಮಾಡಿದಾಗ ಸಿಕ್ಕಿದ್ದು. ആദം പാപം ചെയ്തപ്പോഴാണ് ಆದಂ ಪಾಪ ಮಾಡಿದಾಗ ഈ കാണുന്നതെല്ലാം പിശാചിന് സ്വന്തമായി മാറിയത്. ಈ ನೋಡುವಂತದ್ದೆಲ್ಲ ಪಿಶಾಚಿ ಸ್ವಂತವಾಗಿ. ആ പിശാചാണ് യേശുവിനോട് ಆ പറയുന്നത്, ಪಿಶಾಚಿ ಯೇಸುವಲ್ಲಿ ಹೇಳೋದು, ഇതെല്ലാം എന്റേതാണ്. ಇದೆಲ್ಲವೂ ನನ್ನದು. നീ എന്നെ കുമ്പിട്ട് ആരാധിച്ചാൽ ನೀನು ನನಗೆ ಒಮ್ಮೆ ಅಡ್ಡ ಬಿದ್ದು ഞാൻ ഇതെല്ലാം നിനക്ക് തരാം. ನಾನು ನಿನಗೆ ಇದೆಲ್ಲವನ್ನು ನೀಡುವೆನು. എന്നാൽ ಆದರೆ ഉത്ഥാനം ചെയ്ത യേശു എന്താ പഠിപ്പിച്ചത്? ಪುನರುತ್ಥಾನಗೊಂಡಂತಹ ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟದ್ದು ಏನು? മത്തായി 28:18. ಮತ್ತಾಯಿ 28:18 സ്വർഗത്തിന്റെയും ഭൂമിയുടെയും മേലുള്ള എല്ലാ അധികാരവും എനിക്ക് നൽകപ്പെട്ടു. ಸ್ವರ್ಗದಲ್ಲಿಯೂ ಭೂಮಿಯಲ್ಲಿ ಇರುವಂತಹ ಸಕಲ ಅಧಿಕಾರವು ನನಗೆ ನೀಡಲಾಗಿದೆ. കണ്ടോ? ನೋಡಿ,
യേശു മരിച്ചടക്കം ചെയ്ത് ഉത്ഥാനം ചെയ്തപ്പോൾ യേಸು ಮರಣಗೊಂಡು ಸಮಾಧಿ ಮಾಡಿ ಅದರ ನಂತರ ಪುನರುತ್ಥಾನಗೊಂಡಾಗ യേശു പറയുകയാണ്, യേಸು ಹೇಳುತ್ತಾರೆ, സ്വർഗത്തിന്റെയും ഭൂമിയുടെ മേലുള്ള ಸ್ವರ್ಗದ ಮೇಲೂ ಭೂಮಿಯ ಮೇಲಿರುವ എല്ലാ അധികാരവും എനിക്ക് നൽകപ്പെട്ടു. ಸಕಲ ಅಧಿಕಾರವು ನನಗೆ ಕೊಡಲಾಗಿದೆ. അതിന്റെ കാരണം എന്താണ്? ಅದರ ಕಾರಣವೇನು ಪ್ರಿಯರೇ? തന്റെ ശാന്തത, ತನ್ನ ಶಾಂತತೆ, കുരിശിലുള്ള ശാന്തത. ಆ ಶಿಲುಬೆಯ ಮೇಲಿದ್ದುಕೊಂಡು ಶಾಂತತೆ. ശാന്തനായ യേശു മരിച്ചപ്പോൾ, ಶಾಂತನಾಗಿ ಯೇಸು ಸ್ವಾಮಿ ಮರಣಗೊಂಡಾಗ യേശു ഉയർത്തെഴുന്നേറ്റു. ಯೇಸು ಸ್ವಾಮಿ ಪುನರುತ್ಥಾನಗೊಂಡರು. ശാന്തതയുള്ളവർക്കൊരു പുനരുത്ഥാനമുണ്ട്. ನೋಡಿ, ಶಾಂತತೆ ಇರುವವರಿಗೆ ಒಂದು ಪುನರುತ್ಥಾನ ಇದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അതുകൊണ്ടല്ലേ ശതാധിപൻ വിളിച്ചു പറഞ്ഞത്, ಅದಲ್ವಾ ಅಲ್ಲಿ ಶತಾಧಿಪತಿ ಹೀಗೆ ಕೂಗಿ ಹೇಳುತ್ತಾನೆ. യേശുവിനെ ചാട്ടവാറുകൾ കടിക്കാൻ ഉത്തരവിട്ട ശതാധിപൻ, ಯೇಸು ಸ್ವಾಮಿಯನ್ನು ಚಾಟಿಯಿಂದ ಹೊಡೆಯಿರಿ ಅಂತ ಅಪ್ಪಣೆ ಕೊಟ್ಟಂತಹ ಶತಾಧಿಪತಿ കുരിശിൽ പിടഞ്ഞ യേശുവിനെ നോക്കി പറയുകയാണ്, ನೋಡಿ ಶಿಲುಬೆಯಲ್ಲಿ ನರಳುತ್ತಿದ್ದ ಯೇಸುವನ್ನು ನೋಡಿಕೊಂಡು, ഇവൻ സത്യത്തിൽ ദൈവത്തിന്റെ പുത്രനായിരുന്നു. ಇವನು ಸತ್ಯವಾಗಿ ದೇವರ ಪುತ್ರನಾಗಿದ್ದಾನೆ. ഇവൻ സത്യത്തിൽ ദൈവത്തിന്റെ പുത്രനായിരുന്നു. ಇವನು ಸತ್ಯವಾಗಿಯೂ ದೇವರ ಪುತ್ರನಾಗಿದ್ದಾನೆ. ശതാധിപൻ യേശുവിനെ കുറിച്ച് ഞാൻ പറയാൻ കാരണം എന്താ? ಈ ಶತಾಧಿಪತಿ ಯೇಸುವಿನ ಬಗ್ಗೆ ಹೀಗೆ ಹೇಳಲು ಕಾರಣವೇನು? കുരിശിലെ ಶಿಲುಬೆಯಲ್ಲಿ യേശുവിന്റെ ശാന്തത, ಯೇಸು ಸ್ವಾಮಿಯ ಆ ಶಾಂತತೆ, അതൊരിക്കലും ശതാധിപൻ പ്രതീക്ഷിച്ചില്ല. ಅಂತಹ ಶಾಂತತೆಯನ್ನು ಶತಾಧಿಪತಿ ಇಚ್ಛಿಸಲಿಲ್ಲ. വേദനിച്ച് പിടഞ്ഞ് മരിച്ച യേശു ക്രിസ്തുവിന്റെ കുരിശിലെ മാതൃക ನೋಡಿ, ವೇದನೆಯಿಂದ ನರಳಿ ಅಲ್ಲಿ ನೊಂದಂತಹ ಯೇಸು ಸ್ವಾಮಿಯ ಶಾಂತತೆ, ആ ശാന്തതയാണ് ಆ ಶಾಂತತೆ ശതാധിപനെ കൊണ്ട് പറയിപ്പിച്ചത്. ಶತಾಧಿಪತಿಯೇ ಈಗ ಎತ್ತಿ ഇവൻ ಹೇಳಲು, സത്യത്തിൽ ദൈവത്തിന്റെ പുത്രനായിരുന്നു. ಇವನು ಸತ್ಯವಾಗಿಯೂ ದೇವರ ಪುತ್ರನಾಗಿದ್ದ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഇനി പത്രോസ്ലി എടുത്തേ, 1 ലേഖനം എടുത്തേ. ನೋಡಿ, ಪೇತ್ರನು ಬರೆದಂತಹ 1ನೇ ಲೇಖನ ತೆಗೀರಿ. 1 പത്രോസ്ലി 1 ലേഖനം 3 അധ്യായത്തില് ನೋಡಿ, ಪೇತ್ರನು ಬರೆದ 1ನೇ ಲೇಖನ, ഭാര്യമാർക്ക് കൊടുക്കുന്ന ഉപദേശമുണ്ട്. ನೋಡಿ, ಹೆಂಡತಿಯಂದಿರಿಗೆ ಕೊಡುವಂತಹ ಉಪದೇಶವಿದೆ ಇಲ್ಲಿ. 1 പത്രോസ് 3 അധ്യായം 1 ಪೇತ್ರ 3 അധ്യായം 3ನೇ ಅಧ್ಯಾಯ 4 വാക്യം. 4ನೇ ವಾಕ್ಯ. 1 പത്രോസ് 3:4. 1 ಪೇತ್ರ 3:4. ഭാര്യമാരോടുള്ള കടമയെക്കുറിച്ച് പത്രോസിലെ പഠിപ്പിക്കുകയാണ്. ನೋಡಿ, ಪತಿಯಂದಿರಿಗಿಂತಲೂ ಮಾಡುವಂತಹ ನಾವು ಮಾಡಬೇಕಾದಂತ ವಿಧೇಯರಾಗಬೇಕಾದ ಕಾರ್ಯಗಳು. ಬದಲಿಗೆ അല്ലെങ്കിൽ 3 വാക്യം വായിച്ചോ. ನೋಡಿ, 3ನೇ ವಾಕ್ಯವನ್ನು ಓದ್ತೇನೆ. ಕೇಶ ವಿನ್ಯಾಸ, ಚಿನ್ನಾಭರಣದ ತೊಡುಗೆ, ನಯನವುರದ ಉಡುಗೆ, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಬದಲಿಗೆ ಶಾಶ್ವತವಾದ ಶಾಂತ ಹಾಗೂ ಸೌಮ್ಯ ಗುಣಗಳಿಂದ ಕೂಡಿದ ಅಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದೇ ದೇವರ ದೃಷ್ಟಿಯಲ್ಲಿ ಅತಿ ಅಮೂಲ್ಯವಾದುದು. ഒരു ഭാര്യയുടെ, ನೋಡಿ, ಒಬ್ಬ ಹೆಂಡತಿಯ, ഒരു ഭർത്താവിന്റെ അട്രാക്ഷൻ എന്താണ്? ನೋಡಿ, ಒಬ್ಬ ಗಂಡನ ಅಟ್ರಾಕ್ಷನ್ ಏನು? നിന്റെ മുടി, പിന്നിയ മുടി സ്വർണ്ണാഭരണമൊന്നും അല്ല. ನೋಡಿ, ನಿನ್ನ ಕೇಶ ವಿನ್ಯಾಸ ಅಲ್ಲ, ಚಿನ್ನಾಭರಣದ ತೊಡುಗೆ ಅಲ್ಲ. നിന്റെ മുടി നരയ്ക്കും, ನಿನ್ನ ಕೂದಲು ಬಿಳಿಯಾಗುತ್ತದೆ. നിന്റെ സ്വർണം കൊണ്ടേ ബാങ്കിൽ പണയം വെക്കും. ನಿನ್ನ ಚಿನ್ನಾಭರಣ ಕೊಂಡೋಗಿ ನೀನು ಬ್ಯಾಂಕಿನಲ್ಲಿ ಇಡುತ್ತಿ. പിന്നെ നിന്നിൽ എന്നാ, നിന്റെ വാട്ട് ഈസ് അട്രാക്ടിങ് യു? ಮತ್ತೆ ಎಂತಹ വിന്യാസന? നിന്നിലുള്ള ആകർഷണം എന്താണ്? ನಿನ್ನಲ್ಲಿರುವ ಆಕರ್ಷಣೆ ಏನು? എന്താണ് പറയണത്? ಅದನ್ನು ಇಲ್ಲಿ ಹೇಳುವಂತದ್ದು. ഒരു ഭാര്യയുടെ ആകർഷണ വസ്തു എന്താണ്? ಒಬ್ಬ ಹೆಂಡತಿಯ ಆಕರ್ಷಣೆಯ ವಸ್ತು ಏನು? 1 പത്രോസ് 3:4 പറയുക. ನೋಡಿ, 1 ಪೇತ್ರ 3:4 ಹೇಳುತ್ತಾರೆ, ಶಾಶ್ವತವಾದ ಶಾಂತ ಹಾಗೂ ಸೌಮ್ಯ ಗುಣ. കണ്ടോ, ഇതാണ് നിന്റെ ആഭരണം. ನಿನ್ನ ಆಭರಣ, ಅಲಂಕಾರ ಇದಾಗಿರ್ಬೇಕು. എല്ലാ അണ്ടത്തിമാരൊന്ന് കേട്ടെ. ನೋಡಿ, ಎಲ್ಲರೂ ಒಮ್ಮೆ ಕೇಳಿ, നിന്റെ ആഭരണം എന്താ? ನಿನ್ನ ಅಲಂಕಾರ ಏನು ಹೇಳಿ? ಶಾಂತ ಹಾಗೂ ಸೌಮ್ಯ ಗುಣ. ഒന്നുകൂടെ കേട്ടെ. ಇನ್ನೊಮ್ಮೆ ಹೇಳಿ, ನಿನ್ನ ಅಲಂಕಾರ ಯಾವುದು?
ಶಾಂತ ಹಾಗೂ ಸೌಮ್ಯ ಗುಣ. ഇതാണ് ഒരു സ്ത്രീയുടെ അലങ്കാരം. ನೋಡಿ, ಇದು ಒಬ್ಬ ಸ್ತ್ರೀಯ ಅಲಂಕಾರ. ಇದು ബൈബിള് പറയുന്ന അലങ്കാരം. ಬೈಬಲ್ ಹೇಳುವ ಅಲಂಕಾರವಿದು. നിന്നിൽ ഉണ്ടാകേണ്ടതും ഈ അലങ്കാര വസ്തുവാണ്. ನಿನ್ನೊಳಗೆ ಇರಬೇಕಾದಂತ ಈ ಅಲಂಕಾರದ ವಸ್ತು. മറ്റുള്ള ഒന്നും അലങ്കാരങ്ങളല്ല. ಬಾಕಿ ಇರುವುದೆಲ್ಲ ಅಲಂಕಾರಗಳಲ್ಲ. ഹല്ലേലൂയ ಹಾಲೆಲೂಯ, ഹല്ലേലൂയ ಹಾಲೆಲೂಯ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഈ പത്രോസിലെ ചില ഉപദേശം കൊടുക്കുന്നുണ്ട്. ನೋಡಿ, ಪೇತ್ರನು ಇನ್ನು ಕೆಲವು ಉಪದೇಶಗಳನ್ನು ನೀಡುತ್ತಾರೆ. 5-ാം അധ്യായം, 5ನೇ ಅಧ್ಯಾಯ. 1 പത്രോസ് 5-ാം അധ്യായത്തിലെ 1 ಪೇತ್ರ 5ನೇ ಅಧ್ಯಾಯದಲ್ಲಿ 5 മുതലുള്ള വാക്യങ്ങൾ വളരെ മനോഹരമാണ്. ನೋಡಿ, 5ರಿಂದಿರುವ ವಾಕ್ಯಗಳು ತುಂಬಾ ಮನೋಹರವಾದದ್ದು. ഒന്ന് വായിച്ചേ. ಅಂತೆಯೇ ಯುವ ಜನರೇ, ನೀವು ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ನೀವೆಲ್ಲರೂ ದೀನ ಮನೋಭಾವನೆಯನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ. ಗರ್ವಿಷ್ಠರನ್ನು ದೇವರು ವಿರೋಧಿಸುತ್ತಾರೆ, ನಮ್ರರಿಗಾದರೂ ಅವರು ದಯೆ ತೋರುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ದೇವರ ಪರಾಕ್ರಮಕ್ಕೆ ತಗ್ಗಿ ನಮ್ರರಾಗಿ ನಡೆದುಕೊಳ್ಳಿ, ಆಗ ಅವರು ನಿಮ್ಮನ್ನು ಸಕಾಲದಲ್ಲಿ ಮೇಲಕ್ಕೆತ್ತುವರು. ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಸ್ವಸ್ಥಚಿತ್ತರಾಗಿರಿ, ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುವನು. ವಿಶ್ವಾಸದಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಿಮ್ಮ ಸಹ ವಿಶ್ವಾಸಿಗಳು ಜಗತ್ತಿನಲ್ಲೆಲ್ಲ ಇಂಥ ಹಿಂಸೆ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ. ಯೇಸು ಕ್ರಿಸ್ತರಲ್ಲಿ ನಿಮ್ಮನ್ನು ತಮ್ಮ ಶಾಶ್ವತ ಮಹಿಮೆಗೆ ಕರೆದ ಕೃಪಾನಿಧಿಯಾದ ದೇವರು ನೀವು ಸ್ವಲ್ಪ ಕಾಲ ಹಿಂಸಬಾಧೆಯನ್ನು ಅನುಭವಿಸಿದ ನಂತರ ನಿಮ್ಮನ್ನು ಪೂರ್ವ ಸ್ಥಿತಿಗೆ ತರುವರು, ನಿಮ್ಮನ್ನು ಸ್ಥಿರಗೊಳಿಸಿ ಬಲಪಡಿಸುವರು. ಅವರ ಆಳ್ವಿಕೆ ಯುಗ ಯುಗಾಂತಕ್ಕೂ ಇರಲಿ. ಆಮೆನ್. ചില ഉപദേശങ്ങൾ പത്രോസിലേക്ക് കൊടുക്കുകയാണ്. ನೋಡಿ, ಕೆಲವು ಉಪದೇಶಗಳನ್ನು ಪೇತ್ರನು ಕೊಡುವಂತದ್ದು. നമ്മുടെ കുടുംബത്തിന് വീട്ടിലുണ്ടായിരിക്കേണ്ട ചില കാര്യങ്ങളെ കുറിച്ച് പത്രോസ് പഠിപ്പിക്കുക. ನಮ್ಮ ಕುಟುಂಬಗಳಲ್ಲಿ ಇರಬೇಕಾದ ಕೆಲವು ಕಾರ್ಯಗಳ ಬಗ್ಗೆ ಪೇತ್ರನು ತಿಳಿಯಪಡಿಸುವುದು. 7-ാം വാക്യം ഒന്ന് ശ്രദ്ധിച്ച് ನೋಡಿ, 7ನೆಯ ವಾಕ್ಯವನ್ನು ಗಮನಿಸಿರಿ. നിങ്ങൾ സമചിത്തതയോടെ ഉണർന്നിരിക്കുവിൻ. ನೋಡಿ, ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. നിങ്ങളുടെ ശത്രുവായ പിശാച് അലർന്ന സിംഹത്തെ പോലെ ആരെ വിഴുങ്ങണമെന്ന് അന്വേഷിച്ചുകൊണ്ട് ചുറ്റു നടക്കുന്നു. ನೋಡಿ, ಸ್ವಸ್ಥಚಿತ್ತರಾಗಿರಿ, ಜಾಗರೂಕರಾಗಿರಿ. ನಿಮ್ಮ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುವನು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ശത്രുവായ പിശാച് ആരുടെ ഉള്ളിൽ വേണേലും പ്രവേശിക്കാം. ನೋಡಿ, ಶತ್ರುವಾಗಿರುವ ಸೈತಾನನು ಯಾರ ಒಳಗೆ ಬೇಕಾದರೂ ಪ್ರವೇಶಿಸಬಹುದು. അങ്ങനെ പ്രവേശിച്ചു കഴിഞ്ഞാൽ ಹೀಗೆ ಅವನು ಪ್ರವೇಶಿಸಿದರೆ പിന്നെ ജഡമോഹങ്ങൾ തമ്മിൽ വളരാൻ തുടങ്ങും. ನೋಡಿ, ನಮ್ಮ ದೈಹಿಕ ವ್ಯಾಮೋಹಗಳು ಹೆಚ್ಚಾಗುತ್ತದೆ. ശത്രുത, ಶತ್ರುತೆ, കൊലപാതകം, ಕೊಲೆ, അസൂയ, ಹೊಟ್ಟೆಕಿಚ್ಚು, ಅಹಂಕಾರ, ഈ അരൂപി നമ്മിൽ വളരാൻ തുടങ്ങും. ಇಂತಹ ಶಕ್ತಿಗಳು ನಮ್ಮಲ್ಲಿ ಬೆಳೆಯಲು ಪ್ರಾರಂಭ. ഈ അരൂപി നമ്മൾ വളർന്നാൽ ಈ ಶಕ್ತಿಗಳು ನಮ್ಮಲ್ಲಿ ಬೆಳೆದುಕೊಂಡರೆ ആത്മാവിന്റെ ഫലങ്ങൾ മുഴുവൻ നമുക്ക് നഷ്ടപ്പെട്ടു. ಆತ್ಮದ ಫಲಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. അലർന്ന സിംഹത്തെ പോലെ, ಗರ್ಜಿಸುವ ಸಿಂಹದ ರೀತಿ. അപ്പൊ നമ്മൾ ഓർക്കണം, ನೋಡಿ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, നമ്മുടെ കൺമുമ്പിൽ എത്രയോ ഭീകരമായ അരൂപിയാണ് ನಮ್ಮ വന്നിരിക്കുന്നത്. ಕಣ್ಣೆದುರೇ ಎಂತ ಭೀಕರವಾದ ಶಕ್ತಿಗಳಿವೆ ಎಂದು, നമ്മെ നശിപ്പിച്ചു കളയുന്ന, ನಮ್ಮನ್ನು ನಾಶ ಮಾಡುವಂತಹ, നമ്മുടെ കുടുംബം തകർക്കുന്ന, ನಮ್ಮ ಕುಟುಂಬವನ್ನೇ ನಾಶ ಮಾಡುವ, നമ്മുടെ ബന്ധങ്ങളെ ನಮ್ಮ നശിപ്പിക്കുന്ന ಸಂಬಂಧಗಳನ್ನು ಇಲ್ಲವಾಗಿಸುವಂತಹ ഒത്തിരി ಅನೇಕ അന്ധകാരത്തിന്റെ അരൂപി നമുക്ക് ചുറ്റുമുണ്ട്. ಅಂಧಕಾರದ ಶಕ್ತಿಯು ನಮ್ಮ ಸುತ್ತ ಇದೆ. ആ അന്ധകാര അരൂപിയിൽ നമ്മൾ വിടുതൽ പ്രാപിക്കണം. ಈ ಅಂಧಕಾರದ ಶಕ್ತಿಯಿಂದ ನಾವು ಬಿಡುಗಡೆಗೊಳ್ಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ജീവിത പങ്കാളിക്ക് ഇത് നിങ്ങൾ പറഞ്ഞു കൊടുക്കണം. ಜೀವನ ಸಂಗಾತಿಗೆ ನೀವು ಹೇಳಿಕೊಡ್ಬೇಕು. മക്കൾക്ക് ഇത് പറഞ്ഞു കൊടുക്കണം. ಮಕ್ಕಳಿಗೂ ಇದನ್ನು ತಿಳಿಸಬೇಕು. ആത്മാവിന്റെ ഒരു ഫലമുണ്ട്, ಆತ್ಮದಲ್ಲಿ ಫಲಗಳಿವೆ. ജഡത്തിന്റെ ഫലമുണ്ട്. ನೋಡಿ, ಜಡದ ದೈಹಿಕ ಫಲಗಳು ಇವೆ. ഒരു
ചക്ക ഉണ്ടാകണമെങ്കിൽ ಒಂದು ಹಲಸಿನಕಾಯಿ ಹಾಕ್ಬೇಕಾದರೆ അത് ചക്ക കുരുവിൽ നിന്നാണ് ನೋಡಿ ഉണ്ടാകുന്നത്. ಅದು ಅದರ ಬೀಜದಿಂದ ಪ್ರಾರಂಭವಾಗುವುದು. ഒരു തേങ്ങ ഉണ്ടാകണമെങ്കിൽ ನೋಡಿ ಒಂದು ತೆಂಗಿನಕಾಯಿ ಆಗ್ಬೇಕಾದರೆ തേങ്ങയിൽ നിന്ന് തന്നെയാണ് ಆ ഉണ്ടാകുന്നത്. ತೆಂಗಿನಕಾಯಿಂದಲೇ ಅದು ಪ್ರಾರಂಭವಾಗುವುದು. ഹല്ലേലൂയ. ಹಾಲೆಲೂಯ. ഏതും വളർന്നു വരുവാൻ ഒരു വിത്ത് ആവശ്യമാണ്. ಯಾವುದು ಬೆಳೆದು ಬರಬೇಕಾದರೆ ಮೊದಲು ಒಂದು ಬೀಜ ಇರುತ್ತದೆ. ഒരു വിത്ത് ആവശ്യമാണ്. ಒಂದು ಬೀಜ ಅತ್ಯವಶ್ಯ. നിന്റെ ഹൃദയത്തിൽ ನಿನ್ನ ಹೃದಯದಲ್ಲಿ യേശുവാകുന്ന ഈ വിത്തിനെ ഈ സമയം നീ സ്വീകരിക്കണം. ಯೇಸುವಾಗಿರುವಂತಹ ಈ ಬೀಜವನ್ನು ನಿನ್ನದಾಗಿಸಬೇಕು. എന്നെങ്കിലേ ಆಗ ಮಾತ್ರ ഫലമായ ശാന്തത നിന്നിൽ രൂപപ്പെടുകയുള്ളൂ. ಫಲವಾಗುವಂತಹ ಶಾಂತತೆ ನಿನ್ನಲ್ಲಿ ರೂಪವಾಗುವುದು. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. നമ്മളൊന്ന് എഴുന്നേറ്റ് നിന്നേ. ಎದ್ದು ನಿಂತುಕೊಳ್ಳುವ. നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳನ್ನು ಎತ್ತಿ. ശാന്തശീലർ ഭാഗ്യവാന്മാർ. ಶಾಂತಶೀಲರು ಭಾಗ್ಯವಂತರು. കർത്താവ് നമ്മെ പഠിപ്പിക്കുകയാണ്. ನೋಡಿ ಪ್ರಭು ನಮಗೆ ಹೇಳಿಕೊಟ್ಟಿರುವಂತ അവർ ഭൂമി അവകാശമാക്കും. ಭೂಮಿಗೆ ಅವರು ಒಡೆಯರು, ಬಾಧ್ಯಸ್ಥರು. ഭൂമി അവകാശമാക്കും. ಭೂಮಿಗೆ ಬಾಧ್ಯಸ್ಥರು ಅವರು. ഒരു ഭൂമി സ്ഥലത്തിന് വേണ്ടി, ನೋಡಿ ಸ್ವಲ್ಪ ಸ್ಥಳಕ್ಕಾಗಿ, വീടിന് വേണ്ടി, ಒಂದು മನೆಗಾಗಿ, ഒരു പുരയിടത്തിന് വേണ്ടി ಒಂದು ಜಾಗಕ್ಕಾಗಿ നമ്മൾ സങ്കടപ്പെടുന്നവരാണ്. ನಾವು ಸಂಕಟ ಪಡುವವರು. ഇതാ കർത്താവ് ഒരു വാഗ്ദാനം തരിക. ಇದ ಪ್ರಭುವಾದ ಯೇಸು ನಿಮಗೆ ವಾಗ್ದಾನ ನೀಡುತ್ತಿದ್ದಾನೆ. നിനക്ക് ഭൂമിയില്ലേ? ನಿನಗೆ ಜಾಗವಿಲ್ವಾ? നിനക്കൊരു ഭവനമില്ലേ? ನಿನಗೆ ಮನೆ ಇಲ್ವಾ? ഈ ഭൂമി സ്വന്തമാക്കാം. ನಿನಗೆ ಭೂಮಿ ಸ್ವಂತವಾಗಿಸಬೇಕಾ? ആത്മാവിന്റെ ഫലമായ ಆತ್ಮದ ಫಲವಾಗಿರುವಂತಹ ഈ ശാന്തതയെ നീ ಈ സ്വീകരിക്കുക. ಶಾಂತತೆಯನ್ನು ನಿನ್ನದಾಗಿಸಿಕೊ. ഹല്ലേലൂയ. 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 Hallelujah, 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 ഹല്ലേലൂയ. 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 hallelujah, hallelujah. നമ്മുടെ ഹൃദയം ನಮ್ಮ ಹೃದಯ യേശുവിന് വേണ്ടി ദാഹിക്കട്ടെ. ಯೇಸುವಿಗಾಗಿ ದಾಹಿಸಲಿ. യേശു മാത്രമേ എന്റെ കൺമുമ്പിലുള്ളൂ. ಯೇಸು ಮಾತ್ರ ನನ್ನ ಕಣ್ಣ ಮುಂದೆ ಇರುವಂತದ್ದು. യേശുവാകുന്ന വിത്തനിൽ വിതറപ്പെടട്ടെ. ಯೇಸುವಾಗಿರುವ ಬೀಜವು ನನ್ನಲ್ಲಿ ಬಿತ್ತಲ್ಪಡಲಿ. അവിടുത്തെ വാഗ്ദാനമായ ಆತನ ವಾಗ್ದಾನವಾಗಿರುವ ആത്മാവിന്റെ ഫലങ്ങൾ എന്നിൽ കത്തിപ്പടരട്ടെ. ಆತ್ಮದ ಫಲಗಳು ನನ್ನಲ್ಲಿ ಉರಿಯಲಿ. ഹല്ലേലൂയ. 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 യേശുവേ. ഹല്ലേലൂയ. യേശുവേ. 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 ഹല്ലേലൂയ. 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 നമുക്ക് നഷ്ടപ്പെട്ട ബന്ധങ്ങളെല്ലാം തിരിച്ചു കിട്ടട്ടെ. ನೋಡಿ, ನಮಗೆ ನಷ್ಟವಾದಂತಹ ಸಂಬಂಧಗಳು ಅದು ಸರಿಯಾಗಬೇಕು. നഷ്ടപ്പെട്ട ബന്ധങ്ങൾ തിരിച്ചു വരട്ടെ. ಸಂಬಂಧಗಳು ತಿರುಗಿ ಬರಲಿ. നഷ്ടപ്പെട്ടു പോയ സമ്പത്ത് തിരിച്ചു വരട്ടെ. ನಷ್ಟವಾದಂತಹ ನಮ್ಮ ಸಂಪತ್ತುಗಳು ತಿರುಗಿ ಸಿಗಲಿ. ഹല്ലേലൂയ. 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 നഷ്ടപ്പെട്ടു പോയ വസ്തുക്കൾ തിരിച്ചു വരട്ടെ. ನಮಗೆ ನಷ್ಟವಾದಂತಹ ವಸ್ತುಗಳು ತಿರುಗಿ ಲಭಿಸಲಿ. ഹല്ലേലൂയ. 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 നമ്മുടെ ബന്ധങ്ങളെല്ലാം ನಮ್ಮ ಎಲ್ಲ ಸಂಬಂಧಗಳು യേശുവിൽ സ്ഥാപിതമായിരിക്കട്ടെ. ಯೇಸುವಿನಲ್ಲಿ ಸ್ಥಾಪಿತವಾಗಿರಲಿ. നമ്മുടെ എല്ലാ ബന്ധങ്ങളും ನಮ್ಮ ಎಲ್ಲ ಸಂಬಂಧಗಳು ആശീർവദിക്കപ്പെടട്ടെ. ಆಶೀರ್ವದಿಸಲ್ಪಡಲಿ. എല്ലാ ബന്ധങ്ങളും ಎಲ್ಲ ಸಂಬಂಧಗಳು അനുഗ്രഹിക്കപ്പെടട്ടെ. ಅನುಗ್ರಹಿಸಲ್ಪಡಲಿ. ഹല്ലേലൂയ. 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 വിശുദ്ധ ബലിക്കായി നമുക്കൊരുങ്ങാം. ಪರಿಶುದ್ಧ ಬಲಿಗಾಗಿ ಎಲ್ಲರೂ ತಯಾರಾಗಿ.
ಇವತ್ತು ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಶಾಲೆಟ್ ಆಂಟೋನಿ, ರೋಸಿ ಡಿಸೋಜಾ, ಸುನಿತಾ ತೇಲಿಸ್, ರಾಬಿನ್ ಡಿಸೋಜಾ ಅವರ ಜನ್ಮದಿನ ಇವತ್ತು. ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಶಿಖರ, ಜಾಕೋಬ್ ಕ್ಯಾಂಡಿ, ಸುನಿತಾ ಡಿಸೋಜಾ, ಡೋರಾ ಡಿಸೋಜಾ, ಫೆಲಿಕ್ಸ್ ಡಿಸೋಜಾ ಹಾಗೂ ಸತ್ತವರ ಆತ್ಮಗಳಿಗಾಗಿ ಈ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ. ಪಿಯೂಸ್ ಮೊಂತೆರೋ, ಆಲ್ಬರ್ಟ್ ಆಲಿಸ್ ಮೊಂತೆರೋ, ಮ್ಯಾಕ್ಸಿಮ್ ತೇಲಿಸ್, ಬೆನ್ನಿ ಜೋಸೆಫ್, ಮೇರಿ ಲೋಬೋ, ಸೋನಿ ಮತ್ತು ಫ್ಯಾಮಿಲಿ, ವಿನ್ಸೆಂಟ್ ಡಿಸೋಜಾ, ಫೆಲಿಕ್ಸ್ ಡಿಸೋಜಾ, ರೇಷ್ಮಾ, ವಿಲ್ಮಾ, ಜಾನ್ ಮತ್ತು ಲಿಲ್ಲಿ ಇವರು ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಕೋರಿಕೆಗಳನ್ನು ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ನಾವು ಪ್ರಾರ್ಥಿಸೋಣ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವ ಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವ ಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದ
ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲರೆ. വിശുദ്ധ ബലിക്കായി നമുക്ക് നമ്മെ തന്നെ സമർപ്പിക്കാം. ಪರಿಶುದ್ಧ ಬಲಿಗಾಗಿ ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವ എല്ലാ നിയോഗങ്ങളെയും നമുക്ക് കർത്താവിൻ്റെ കരങ്ങളിൽ സമർപ്പിക്കാം. ಎಲ್ಲ ಕೋರಿಕೆಗಳನ್ನು ಪ್ರಭುವಿನ ಸನ್ನಿಧಿಗೆ ಸಮರ್ಪಿಸಿಕೊಳ್ಳಿ. നമ്മളിന്ന് ബലിയർപ്പിക്കുമ്പോൾ ನಾವಿಂದಿನ ದಿನ ಬಲಿಯರ್ಪಿಸುವಾಗ ഈ ബലിക്കായി ಈ ಪರಿಶುದ್ಧ ಬಲಿಗಾಗಿ നിന്റെ വ്യക്തിപരമായ ആഗ്രഹങ്ങളെയും നിയോഗങ്ങളെയും സമർപ്പിക്കുക. ನಿನ್ನ ವೈಯಕ್ತಿಕ ಪ್ರಾರ್ಥನೆಗಳನ್ನು ಇಚ್ಛೆಗಳನ್ನು ಸಮರ್ಪಿಸಿಕೊಳ್ಳು. നിനക്ക് യേശുവുമായ ഒരു ബന്ധമുണ്ടാകട്ടെ. ನಿನಗೆ ಯೇಸುವಾಗಿ ಒಂದು ಸಂಬಂಧ അവിടുത്തെ ബലിയുമായ ഒരു സംബന്ധം ಆ ഉണ്ടാകട്ടെ. ಪರಿಶುದ್ಧ ಬಲಿಯಾಗಿ ನೀನೊಂದು ಸಂಬಂಧ ಇಟ್ಟುಕೋ. യേശുവിന്റെ കുരിശിന്റെ താഴെ നിൽക്കുക. ಯೇಸುವಿನ ಶಿಲುಬೆಯ ಕೆಳಗಡೆ ನಿಂತುಕೊಳ್ಳು. നമ്മുടെ ആഗ്രഹങ്ങളെയും നിയോഗങ്ങളെയും നമ്മൾ സമർപ്പിക്കുക. ನಮ್ಮ ಎಲ್ಲಾ ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ಹೇಳಿಕೊಳ್ಳುವ. ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ನಿತ್ಯದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಹಬ್ಬಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನನ್ನ ಮನವೇ ಯೇಸು ನಾಮ ಭಜಿಸುನಿ. 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 ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ನನ್ನ ಮನವೇ ಯೇಸು ನಾಮ ಭಜಿಸುನಿ. ನನ್ನ ಮನವೇ ಯೇಸು ನಾಮ ಭಜಿಸುನಿ. ನನ್ನ ಮನವೇ ಯೇಸು ನಾಮ ಭಜಿಸುನಿ. ನನ್ನ ಮನವೇ ಯೇಸು ನಾಮ ಭಜಿಸುನಿ.
ಮಾಡಿದ ಉಪಕಾರಗಳನ್ನು ಎಂದೆಂದು ಸ್ಮರಿಸು ನೀ. ಮಾಡಿದ ಉಪಕಾರಗಳನ್ನು ಎಂದೆಂದು ಸ್ಮರಿಸು ನೀ. ಅವರು ಪರಿಶುದ್ಧರು ಮಹೋನ್ನತರು ಆತ್ಮ ಪ್ರಿಯರು. ಅವರು ಪರಿಶುದ್ಧರು ಮಹೋನ್ನತರು ನನ್ನಾತ್ಮ ಪ್ರಿಯರು. ನನ್ನ ಮನವೇ ಯೇಸು ನಾಮ ಭಜಿಸು ನೀ. ನನ್ನ ಮನವೇ ಯೇಸು ನಾಮ ಭಜಿಸು ನೀ. ಸೌಖ್ಯವ ನೀಡಿದ ಕೃಪೆಗಾಗಿ ಅವರನ್ನು ಸ್ತುತಿಸಿರಿ. ಸೌಖ್ಯವ ನೀಡಿದ ಕೃಪೆಗಾಗಿ ಅವರನ್ನು ಸ್ತುತಿಸಿರಿ. ಅವರು ಪರಿಶುದ್ಧರು ಮಹೋನ್ನತರು ನನ್ನ ಆತ್ಮ ಪ್ರಿಯರು. ಅವರು ಪರಿಶುದ್ಧರು ಮಹೋನ್ನತರು ನನ್ನ ಆತ್ಮ ಪ್ರಿಯರು. ನನ್ನ ಮನವೇ ಯೇಸು ನಾಮ ಭಜಿಸು ನೀ. 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಆಸಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾನ್ಮರೆ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ತನೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ.
ಆದುದರಿಂದ ನಿಮಗೆ ಸ್ತುತಿ, ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು കരുണയനോ സകല സ്വർഗീയ ദൂതന്മാരോടും ചേർന്ന് സകല സ്വർഗീയ ദൂതരുടനെ സേരിക്കൊണ്ട് സകല സന്തരോടും ചേർന്ന് സകല സന്തരോടനെ ಸೇರಿಕೊಂಡು അമ്മയോട് ചേർന്ന് ಪರಿಶುದ್ಧ ಮಾತೆಯೊಂದಿಗೆ ಸೇರಿಕೊಂಡು കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿ ಎಲ್ಲ ಅവിടുത്തെ വിളിച്ച ನಮಗೂ ಒಟ್ಟು ಸೇರಿ ಪ್ರಭು ದೇವರನ್ನು ಆರಾಧಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. എല്ലാ രോഗികൾക്കും വേണ്ടി, എല്ലാ രോഗിಗಳಿಗಾಗಿ, വേദനിക്കുന്ന എല്ലാ മക്കൾക്കും, ವೇದನಿಸುವ ಎಲ್ಲಾ ಮಕ್ಕಳಿಗಾಗಿ, എല്ലാ കിടപ്പ് രോഗികൾക്കും, ಎಲ್ಲ ಹಾಸಿಗೆ ಹಿಡಿದಿರುವ ರೋಗಿಗಳನ್ನು ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಹಾಲೇಲು ಹಾಲೇಲುಯಾ, ಹಾಲೇಲು 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 ಹಾಲೇಲು ಹಾಲೇಲುಯಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ
ಸದಾಕಾಲವು ನಮ್ಮಲ್ಲಿ ಇದೇ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಪ್ರವಾದಿ ಎರೇಮಿಯಾನ ಗ್ರಂಥ 20ನೇ ಅಧ್ಯಾಯ ವಾಕ್ಯ 10-13. ಸುತ್ತಮುತ್ತಲೂ ದಿಗಿಲೆಂದರೆ ದಿಗಿಲು, ಬನ್ನಿ ಇವನ ಮೇಲೆ ಚಾಡಿ ಹೇಳಿ, ನಾವು ಹೇಳುವೆವು ಎಂದು ಗುಸುಗುಟ್ಟುತ್ತಿರುವವರು ಬಹುಜನರು. ಇವನು ಎಡಬೀಳಲಿ, ನಾವು ಹೊಂಚಿ ನೋಡುವೆವು ಎನ್ನುತ್ತಿರುವವರು ನನ್ನಾಪ್ತ ಪ್ರಿಯರು. ಇವನು ಸಿಕ್ಕಿ ಬೀಳಲಿ, ಆಗ ಗೆದ್ದು ಮುಯ್ಯು ತೀರಿಸಿಕೊಳ್ಳುವೆವು ಎಂದುಕೊಳ್ಳುತ್ತಿರುವವರು ತಮ್ಮ ತಮ್ಮೊಳಗೆ. ಆದರೆ ನನ್ನ ಸಂಗಡ ಇರುವರು ಸರ್ವೇಶ್ವರ ಭಯಂಕರ ಶೂರನಂತೆ. ನನ್ನ ಹಿಂಸಕರು ಮುಕ್ಕರಿಸಿ ಬೀಳುವರು ಜಯ ಸಾಧಿಸದೆ. ನಾಚಿಕೆಗೆ ಈಡಾಗುವರು ತಮ್ಮ ಯೋಜನೆ ಕೈಗೂಡದೆ. ಶಾಶ್ವತ ಅವಮಾನಕ್ಕೆ ಗುರಿಯಾಗುವರು ಎಂದಿಗೂ ಮರೆಯಲಾಗದಂತೆ. ಸರ್ವಶಕ್ತರಾದ ಸರ್ವೇಶ್ವರ, ನೀವು ಸತ್ಪುರುಷರನ್ನು ಪರಿಶೋಧಿಸುವವರು, ಅಂತರಿಂದ್ರಿಯಗಳನ್ನು ಅಂತರಾಳವನ್ನು ವೀಕ್ಷಿಸುವವರು. ನನ್ನ ವ್ಯಾಜ್ಯವನ್ನು ನಿಮಗೆ ಅರಿಕೆ ಮಾಡುವೆನು. ನನ್ನ ಹಿಂಸಕರಿಗೆ ನೀವು ವಿಧಿಸುವ ಪ್ರತಿದಂಡನೆಯನ್ನು ನಾನು ನೋಡುವಂತೆ ಮಾಡಿ. ಸರ್ವೇಶ್ವರನನ್ನು ಸ್ತುತಿಸಿರಿ, ಸರ್ವೇಶ್ವರನನ್ನು ಸಂಕೀರ್ತಿಸಿರಿ. ಅವರು ಬಡವರ ಪ್ರಾಣವನ್ನು ಬಿಡಿಸಿದ್ದಾರೆ ಕೆಡುಕರ ಕೈಯಿಂದ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 8 ವಾಕ್ಯಗಳು 23ರಿಂದ. ಆಮೇಲೆ ಯೇಸು ಸ್ವಾಮಿ ದೋಣಿಯನ್ನು ಹತ್ತಿದರು. ಶಿಷ್ಯರು ಹತ್ತಿ ಅವರ ಸಂಗಡ ಹೋದರು. ಇದಕ್ಕಿದ್ದ ಹಾಗೆ ಸರೋವರದಲ್ಲಿ ರಬ್ಬಸವಾದ ಬಿರುಗಾಳಿ ಎದ್ದಿತ್ತು. ದೋಣಿ ಅಲೆಗಳೆಂದು ಮುಳುಗಿ ಹೋಗುವುದರಲ್ಲಿತ್ತು. ಯೇಸುವಾದರೂ ನಿದ್ರಾವಶರಾಗಿದ್ದರು. ಶಿಷ್ಯರು ಹತ್ತಿರಕ್ಕೆ ಬಂದು ಅವರನ್ನು ಎಬ್ಬಿಸಿ, ಸ್ವಾಮಿ, ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದರು. ಅದಕ್ಕೆ ಯೇಸು, ಅಲ್ಪವಿಶ್ವಾಸಿಗಳೇ, ನಿಮಗೇಕೆ ಇಷ್ಟು ಭಯ ಎಂದರು. ಅನಂತರ ಎದ್ದು ನಿಂತು ಸುಂಡರ ಗಾಳಿಯನ್ನು ಸರೋವರವನ್ನು ಗೆದರಿಸಿದರು. ಆಗ ವಾತಾವರಣ ಪ್ರಶಾಂತವಾಯಿತು. ಶಿಷ್ಯರು ನಿಬ್ಬರಗಾದರು. ಗಾಳಿಯು ಸರೋವರವು ಇವರು ಹೇಳಿದಂತೆ ಕೇಳಬೇಕಾದರೆ
ಇವರೆಂತಹ ವ್ಯಕ್ತಿಯಾಗಿರಬೇಕು ಎಂದುಕೊಂಡರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು നമ്മുടെ ജീവിതത്തിലുണ്ടാകുന്ന ನಮ್ಮ ಜೀವನದಲ್ಲಿ ಉಂಟಾಗುವಂತಹ ഏത് കൊടുങ്കാറ്റും, ಯಾವ ದೊಡ್ಡ ಬಿರುಗಾಳಿ ಇರಲಿ, അത് രോഗമാകാം, ಅದು ರೋಗದ ರೀತಿ ಇರಬಹುದು, കടബാധ്യതയാകാം, ಸಾಲವಾಗಿರಬಹುದು, തീരാ പ്രശ്നങ്ങളാകാം, ತುಂಬಾ ಸಮಸ್ಯೆಗಳೇ ಇರಬಹುದು, കുടുംബ വഴക്കാകാം, ಕುಟುಂಬದ ಜಗಳಗಳೇ ಇರಬಹುದು. അവയ്ക്കെല്ലാം ಇದಕ್ಕೆಲ್ಲ യേശുവിൻ്റെ സന്നിധിയിൽ പരിഹാരമുണ്ട്. ಯೇಸುವಿನ ಹತ್ತಿರ ಪರಿಹಾರವಿದೆ. യേശു നമ്മുടെ ഒപ്പമുണ്ട്. ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾರೆ. കൊടുങ്കാറ്റ് വീശുമ്പോഴും ಎಂತಹ ಬಿರುಗಾಳಿ ಬಂದರೂ നമ്മുടെ പക്കത്ത് യേശുവുണ്ട്. ನಮ್ಮ ಹತ್ತಿರದಲ್ಲಿ ಆತನಿದ್ದಾನೆ. അവന്റെ സാന്നിധ്യത്തെ ഓർക്കുക. ಆತನ ಸಾನ್ನಿಧ್ಯವನ್ನು ನೆನಪಿಸಿಕೋ. ശിഷ്യന്മാരെ യേശു വിളിച്ചില്ലേ? ಶಿಷ್ಯರನ್ನು ಯೇಸು ಕರೀಲಿಲ್ಲ. വിശ്വാസികളെ, ಅಲ್ಪ ವಿಶ್ವಾಸಿಗಳೇ, നിങ്ങൾ എന്തിന് ഭയപ്പെടുന്നു? ಯಾಕಾಗಿ ನೀವು ಭಯಪಡುತ್ತೀರಿ? എല്ലാ ഭയവും മാറട്ടെ. ಎಲ್ಲ ಭಯವು ನಿಮ್ಮನ್ನು ಬಿಟ್ಟು, എല്ലാ നിരാശയും ನಿರಾಸೆಯು ಬಿಟ್ಟು ಹೋಗಲಿ. അവിടുത്തെ സാന്നിധ്യത്തിന്റെ മുമ്പിലെ, ಅಲ್ಲಿನ ಸಾನ್ನಿಧ್ಯದ ಮುಂದೆ നമ്മുടെ എല്ലാ കഷ്ടതകളും, ನಮ್ಮ ಎಲ್ಲಾ ಕಷ್ಟಗಳು, എല്ലാ നൊമ്പരങ്ങളും, ಎಲ್ಲಾ ವೇದನೆಗಳು കർത്താവിന് വലിയ വില കൽപ്പിക്കുന്നുണ്ട്. ಪ್ರಭು ಸ್ವಾಮಿ ತುಂಬಾ ಬೆಲೆ ನೀಡುತ್ತಿದ್ದಾರೆ. കാരണം നീ വിലയുള്ളവനാണ്. ಕಾರಣ ನೀನು ಬೆಲೆಗೆ നിന്റെ വില അറിയാവുന്നവൻ ദൈവം മാത്രം. ನಿನ್ನ ಬೆಲೆ ಗೊತ್ತಿರುವುದು ದೇವನಿಗೆ ಮಾತ್ರ. നമുക്ക് നമ്മെ തന്നെ കാഴ്ചയായി ನಮ್ಮನ್ನೇ ಅರ್ಪಿಸಿಕೊಳ್ಳುವ ಸಂಪೂರ್ಣವಾಗಿ ಕಾಣಿಕೆಯಾಗಿ. तुझा पायांतळा मनोदयेन घेत्यो बापा आमच्या मोगळा घेऊन आल्या काणिको तुझा पायांतळा मनोदयेन घेत्यो बापा आमच्या मोगळा सर्वेश्वरा देवा सृष्टीच्या रचणारा समर्पित तुका उंडो होगो वांसो मुंच्या वावरान गेलो प्रीतुमेंतो दिलो कर्तु होंडो आमकां जिविताचो. കർത്താവായ ദൈവമേ, ಪ್ರಭುವಾದ ದೇವರೇ, ഈ കാഴ്ചയർപ്പണ സമയത്ത് ಈ ಕಾಣಿಕೆ ಅರ್ಪಣೆಯ ಹೊತ್ತಿನಲ್ಲಿ ഞങ്ങളുടെ ഡിവൈൻ പ്രയർ സെന്റർ, ನಮ್ಮ ಈ ಡಿವೈನ್ ಸೆಂಟರ್ ಅನ್ನು, ഇന്നിവിടെ കൂടിയിരിക്കുന്ന എല്ലാ മക്കളെയും ಇಲ್ಲಿ ಸೇರಿರುವಂತಹ ಎಲ್ಲಾ ಮಕ್ಕಳನ್ನು ഈ ബലിവേദിയോട് ചേർത്ത് ഞാൻ സമർപ്പിക്കുന്നു. ಈ ಬಲಿಯೊಂದಿಗೆ ಸೇರಿ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ഓരോ മകന്റെയും മകളുടെയും വേദനകളും നൊമ്പരങ്ങളും, ಪ್ರತಿಯೊಬ್ಬ ಮಗನ ಮಗಳ ವೇದನೆಗಳು, ದುಃಖಗಳು, അവരുടെ ദുഃഖങ്ങളും, ಅವರ ದುಃಖಗಳು, രോഗങ്ങളും രോഗപീഠകളും, ರೋಗಗಳು, ರೋಗದ ಪೀಡನೆಗಳು, അവരുടെ കഷ്ടതകളും ಅವರ ಕಷ್ಟಗಳು ഈ ബലിവേദിയിൽ ഞാൻ ಈ സമർപ്പിക്കുന്നു. ಬಲಿಪೀಠದಲ್ಲಿ ಅರ್ಪಿಸುತ್ತಿದ್ದೇನೆ. നാളുകളായി അവരനുഭവിക്കുന്ന നൊമ്പരങ്ങൾ, ಅನೇಕ ಕಾಲಗಳಿಂದ ವೇದನೆಗೊಳ್ಳುವಂತಹ അവരുടെ എല്ലാ മുറിവുകളെയും സമർപ്പിക്കുന്നു. ಅವರ ಎಲ್ಲ ಗಾಯಗಳನ್ನು ಸಮರ್ಪಿಸುತ್ತಿದ್ದೇನೆ.
കാഴ്ചയായി ഞങ്ങളുടെ എല്ലാ നൊമ്പരങ്ങളും അവിടെ ഏറ്റെടുക്കുക. ಕಾಣಿಕೆಯಾಗಿ ನಮ್ಮ ಎಲ್ಲಾ ವೇದನೆಗಳನ್ನು ಸ್ವೀಕರಿಸಿರಿ. ഞങ്ങളുടെ എല്ലാ സങ്കടങ്ങളും അവിടെ ഏറ്റെടുക്കുക. ನಮ್ಮ ಎಲ್ಲಾ ಸಂಕಟಗಳನ್ನು ಸ್ವೀಕರಿಸಿರಿ ಸ್ವಾಮಿ. രോഗങ്ങളും രോഗപീഠകളും ഏറ്റെടുക്കുക. ರೋಗವನ್ನು ರೋಗದ ಪೀಡನೆಗಳನ್ನು ಸ್ವೀಕರಿಸಿ. ഞങ്ങളുടെ കടബാധ്യതകളും കഷ്ടതകളും അവിടെ ನಮ್ಮ ಸಾಲಗಳನ್ನು ಸಾಲದ ಬಾಧೆಯನ್ನು ಸ್ವೀಕರಿಸಿ. ഞങ്ങളുടെ കുടുംബ പ്രയാസങ്ങൾ ഏറ്റെടുക്കുക. ನಮ್ಮ ಕುಟುಂಬದಲ್ಲಿರುವ ಎಲ್ಲಾ ಪ್ರಯಾಸಗಳನ್ನು ಸ್ವೀಕರಿಸಿರಿ. പിതാവായ ദൈവത്തിനെ സാക്ഷ്യം സമർപ്പിച്ച് ತಂದೆಯಾದ ದೇವರಿಗೆ ಸಮರ್ಪಿಸಿ. ഞങ്ങളുടെ അപേക്ഷകളെ നീ അനുഗ്രഹിക്കുക. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಅನುಗ್ರಹಿಸಿರಿ. എല്ലാവരും എദ്ദിനെത്തുകൊള്ളുക. ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೋ ವಂದನ ಪಾವನಾನ್ಮನಿಗೋ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿ ನೀವು ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯ ದಾತನು ಇರುವನು ನಮ್ಮೊಡನೆ ಅವನು. ನಿದ್ರಾದೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೊಡನೆ ಉಪವಾಸವು ಸೇರಿಸಿ ಪಾನಪ್ರೇತತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿ ನಮಗಾಗಿ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ.
ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ, ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಯೋಗವು ಸದನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಯಾಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನು ಸುರಿಸಿದರೆ, ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂ ಬೆರಗಿ ಆರಾಧಿಸುತ್ತಾರೆ. ಅಗ್ನಿಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂದರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನ್ನ ಯೇಸುವಿನ ನಾಮಕ್ಕೆ, ಹೊಸನ್ನ 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 ಯೇಸುವಿನ ನಾಮಕ್ಕೆ,
ಉಜಾನ ಉಜಾನ ಉಜಾನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸಾನಾ 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 ದಾವೀದ ಪುತ್ರನಿಗೆ ಹೋಸಾನಾ ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸಾನ 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 ತನಯಗೆ ಹೋಸಾನ. ಹೋಸಾನ 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 ಕನ್ಯಾತನಯಕ್ಕೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೆ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಅಂದೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು. ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ.
ಆರಾಧನೆ ಆರಾಧನೆ ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿವರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ತಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು ಪುನೀತರೂ ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾನ್ಮರ ಆಗಮನವಾಗಿಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಸ್ವರ್ಗವ ತೆರೆದಿರಿಸಿ ಆರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಆರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬಂದಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬಂದಿರಿ. ಆತ್ಮರೇ ಬೇಗ ಬನ್ನಿರಿ. ಹಲ್ಲೆಲೂಯಾ, Hallelujah, ಹಲ್ಲೆಲೂಯಾ. hallelujah, 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 hallelujah. ಪವಿತ್ರಾನ್ಮರೇ, ಪವಿತ್ರಾತ್ಮರೇ, ಪವಿತ್ರಾನ್ಮರೇ, ಪವಿತ್ರಾತ್ಮರೇ, ಈ ಬಲಿ ವಸ್ತುಗಳ ಈ ಮೇಲೆ, ಬಲಿ ಕಾಣಿಕೆ ವಸ್ತುಗಳ ಈ ಮೇಲೆ, ಬಲಿವೇದಿ ಈ ಮೇಲೆ, ಬಲಿಪೀಠದ ಮೇಲೆ, ಈ ಅಲ್ತಾರ ಮೇಲೆ, ಈ ಬಲಿಪೀಠದ ಮೇಲೆ, ಈ ಆಲಯத்தின் ಮೇಲೆ, ಈ ಆಲಯದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಶಕ್ತಿಯಾಗಿ, ಶಕ್ತಿಯಾಗಿ, ಸೌಖ್ಯವಾಗಿ, ಸೌಖ್ಯವಾಗಿ, ರಕ್ಷೆಯಾಗಿ, ರಕ್ಷಣೆಯಾಗಿ,
ಅಭಿಷೇಕವಾಗಿ ಬಿಡುಗಡೆಯಾಗಿ ಬೇಗ ಇಳಿದು ಬನ್ನಿರಿ. ಹಾಲೆಲೂಯಾ ಹಾಲೆಲೂಯಾ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಜೀವಜಲವಾಗಿ ಜೀವ ತನ್ನಿರಿ. ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ. ಜೀವಜಲವಾಗಿ ಜೀವ ತನ್ನಿರಿ. ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ. ತಂಗಾಳಿಯಾಗಿ ಬಿಸಿ ಬನ್ನಿರಿ. ಆತ್ಮಾಭಿಷೇಕವ ಕರುಣಿಸಿರಿ. ತಂಗಾಳಿಯಾಗಿ ಬಿಸಿ ಬನ್ನಿರಿ. ಆತ್ಮಾಭಿಷೇಕವ ಕರುಣಿಸಿರಿ. ಪವಿತ್ರಾತ್ಮರೇ ಎಲ್ಲ ಕೆಡಪು ರೋಗಿಗಳ ಎಲ್ಲ ಹಾಸಿಗೆ ಹಿಡಿದಿರುವ ರೋಗಿಗಳ ಮೇಲೆ, ಭವನಗಳ ಮೇಲೆ, ನಮ್ಮ ಎಲ್ಲಾ ಕುಟುಂಬಗಳ ಮೇಲೆ, ഞങ്ങളുടെ കൃഷിയിടങ്ങളുടെ ನಮ್ಮ ಕೃಷಿ ಸ್ಥಳಗಳ ಮೇಲೆ, ഞങ്ങളുടെ ബിസിനസിന്റെ ನಮ್ಮ ಮೇಲೆ, ವ್ಯವಹಾರಗಳ ಮೇಲೆ, ഞങ്ങളുടെ ജോലി ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ, പഠിച്ചുകൊണ്ടിരിക്കുന്ന എല്ലാ മക്കളുടെ ಮೇಲೆ, ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ ಭಾಗಿಗಳಾಗಿರುವ ಎಲ್ಲಾ ಮಕ್ಕಳ ಮೇಲೆ ಶಕ್ತಿಯಾಗಿ ಸೌಖ್ಯವಾಗಿ ಬಿಡುಗಡೆಯಾಗಿ ರಕ್ಷೆಯಾಗಿ ಬೇಗ ಇಳಿದು ಬನ್ನಿರಿ. ಹಾಲೆಲೂಯಾ 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 ಹಾಲೆಲೂಯಾ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ ದಿವ್ಯವರಗಳ ಸುರಿಸಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ ದಿವ್ಯವರಗಳ ಸುರಿಸಿರಿ. ಅನುಗ್ರಹವಾಗಿ ತುಂಬಿಸಿರಿ. ಜ್ಞಾನ ಪ್ರದಾಯಕ ಪಾವನಾತ್ಮರೇ ಅನುಗ್ರಹವಾಗಿ ತುಂಬಿಸಿರಿ. ಜ್ಞಾನ ಪ್ರದಾಯಕ ಪಾವನಾತ್ಮರೇ ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿಯ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತ್ಯರ್ಹವು ಪವಿತ್ರವೂ ಜೀವದಾಯಕವೂ ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Love
love you. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿ. ನಾವು ಭಿನ್ನತೆಗಳನ್ನು ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಅದನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಬರಿಸಿದ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು, ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. Jesus, you are the sweetest name of all. Jesus, you always hear me when I call. Oh Jesus, you pick me up each time I fall. You're the sweetest name of all. Jesus, you are the sweetest name of all. Jesus, you always hear me when I call. Oh Jesus, you pick me up each time I fall.
You're the sweetest name of all. Jesus, how I love to praise your name. Jesus, still the first, the last, the same. Oh Jesus, you died and took away my shame. You're the sweetest name of all. Jesus, how I love to praise your name. Jesus, still the first, the last, the same. Oh Jesus, you died and took away my shame. You're the sweetest name of all. Hallelujah, 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 hallelujah. Jesus, you're the soon and coming King. Jesus, we need the love that you can bring. Oh Jesus, hallelujah, 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 hallelujah. വിശുദ്ധ കുർബാനയിലൂടെ നമ്മുടെ ഉള്ളിൽ വന്ന നാഥനെ നമുക്ക് നന്ദി പറയാം. ಪರಮಪ್ರಸಾದ ಮುಖಾಂತರ ನಮ್ಮೊಳಗೆ ಬಂದಂಥ ಪ್ರಭುವಿಗೆ ಕೃತಜ್ಞತೆ ಹೇಳುವ. അവിടുത്തെ അരൂപിയാൽ നമ്മൾ നിറയട്ടെ. ಅಲ್ಲಿನ ಶಕ್ತಿಯಿಂದ ತುಂಬಿಕೊಳ್ಳುವ. അവിടുത്തെ ചൈതന്യത്തിൽ നാം ജീവിക്കുക. ಅಲ್ಲಿನ ಚೈತನ್ಯದಲ್ಲಿ ನಾವು ಜೀವಿಸಲು. അവിടുത്തെ സാന്നിധ്യത്തിന് അഭിഷേകം കൊണ്ട് നിറയപ്പെടുക. ಅಲ್ಲಿನ ಸಾನ್ನಿಧ್ಯದಿಂದ ತುಂಬಿಕೊಳ್ಳಲು. നിരന്തരമായി യേശുവിന് നന്ദിയും സ്തുതിയും പറയുക. ನಿರಂತರವಾಗಿ ಯೇಸುವಿಗೆ ಕೃತಜ್ಞತೆಯನ್ನು ಸ್ತುತಿಯನ್ನು ಹೇಳು. യേശുവേ വന്ദനേ, ಯೇಸುವೆ ವಂದನೆ, യേശുവേ ആരാധന, ಯೇಸುವೆ ಆರಾಧನೆ, യേശുവേ സ്തുതി, ಯೇಸುವೆ ಸ್ತುತಿ, യേശുവേ മഹിമ, ಯೇಸುವೆ ಮಹಿಮೆ, യേശുവേ സ്തോത്രം. ಯೇಸುವೆ ಸ್ತೋತ್ರ. സ്വർഗത്തിലിരിക്കുന്നവൻ നമ്മോടൊപ്പമുണ്ട്. ಇದ ಸ್ವರ್ಗದಲ್ಲಿ ಇರುವವನು ನಮ್ಮ ಜೊತೆ ಇದ್ದಾನೆ. ഞാൻ നിന്നെ അനാഥനായി വിടുകയില്ല. ನಾನು ನಿನ್ನನ್ನು ಅನಾಥನನ್ನಾಗಿ ಬಿಡುವುದಿಲ್ಲ. എന്ന് ഞാൻ നിന്നോടുകൂടെ ഉണ്ടായിരിക്കും. ಎಂದು ನಿನ್ನ ಜೊತೆ ನಾನು ಇರುವೆನು. യേശുവേ വന്ദനേ, ಯೇಸುವೆ ವಂದನೆ, യേശുവേ ആരാധന, ಯೇಸುವೆ ಆರಾಧನೆ, യേശുവേ സ്തുതി, ಯೇಸುವೆ ಸ್ತುತಿ, യേശുവേ മഹിമ, ಯೇಸುವೆ ಮಹಿಮೆ, യേശുവേ സ്തോത്രം. ಯೇಸುವೆ ಸ್ತೋತ್ರ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എല്ലാവരും എദ്ദിനെത്തുകൊള്ളേ. ಪರಿಪಾವನ ಬೆಲಿ ಪೂಜಯಲಿ ಸುರನಾದನ ನಮೆ ಸಿದ್ಧ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ
ಪೂಜ್ಯ ತದ್ದಳು ದೈವಾನಂದವ ಪಡೆದಿರ ಸುಗಣ ಜೊತೆಯಲಿ ನಿಂತಿರು ರವರ ನೀಡಲೆ ನಮಗೊಂದು ನಮನ ಶಿರಬಾಗಿ ನಮನ ಪಾವನ ಸಭಯ ತರಲಿ ಸರ್ವ ಸಮಸ್ತ ಜನಗಂಲಿ ಈಶನ ವರಮಳೆ ಸುರಿ ಇಂದು ಎಂದಿಗೂ ನಮನ ನಮನ ಶಿರ ನಮನ ನಮನ ಶಿರಬಾಗಿ ನಮನ ಪೌತ್ರೀಕರನಾದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಪರಿಹಾರ ಪಾಪಗಳ ವಿಮೋಚನಕ್ಕೂ ಕಾರಣವಾಗಿಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲ. ಲಾರ್ಡ್ ಹಲ್ಲೆಲೂಯ ಹಲ್ಲೆಲೂಯ. ಯಾರಿಗಳು ಸಾಕ್ಷಿ ನೀಡಲಿಕ್ಕಿದ್ರೆ ನೀವು ಬರ್ಬೋದು. ದಿವಸ ಧ್ಯಾನಕೂಟದಲ್ಲಿ ಕೆಲವು ಅದ್ಭುತಗಳಾಗಿದೆ. ಮೊನ್ನೆ ಸಾಕ್ಷಿ ಕೊಟ್ಟವರು ಬೇಡ, ಹೊಸಬರು ಇದ್ದರೆ ದಯಮಾಡಿ ಮುಂದಕ್ಕೆ ಬರುವುದು. ಅವರ ಶುಭ, ಆದುದರಿಂದ ಇಲ್ಲಿ ಧ್ಯಾನಕೂಟ ಇರುವುದಿಲ್ಲ. ನಾಡ್ದು ಶುಕ್ರವಾರ ಶುಭ ಶುಕ್ರವಾರ, ಆದುದರಿಂದ ಇಲ್ಲಿ ಧ್ಯಾನಕೂಟ ಇರುವುದಿಲ್ಲ ನಾಡ್ದು ಶುಕ್ರವಾರ. पूर्व शुक्रवार आम्ही प्रोजेक्ट जाऊन गुड फ्रायडे आणि या शुक्रवार हंगा मागणे आश्चर्य. ಪ್ರೈಸ್ ಲಾರ್ಡ್ ಹಲ್ಲೆಲೂಯ. ಹಾಗೂ ನಿಮಗೆ ಯಾವುದಾದ್ರೂ ಬಲಿಪೂಜೆ ಯಾವುದಾದ್ರೂ ಇಲ್ಲಿ ಖರ್ಚಿಗಾಗಿ ಕಾಣಿಕೆ ಕೊಟ್ಟರೆ ಹಿಂದಗಡೆ ಕೊಟ್ಟು ಸಹಕರಿಸಬಹುದು. ಅದು ರಸೀದಿಯನ್ನು ಕೂಡ ಪಡ್ಕೊಳ್ಬಹುದು. ಪ್ರೈಸ್ ಲಾರ್ಡ್ ಹಲ್ಲೆಲೂಯ ಹಲ್ಲೆಲೂಯ. ಹೊಸಬರು ಇದ್ದಾರ ಸಾಕ್ಷಿ ನೀಡಲು? कोणी नऊ यासाठी साक्षी देऊ तो अजपणे अद्भुत घडली पण थोड्याने मात्र हंगा साक्षी दिल्या आणि साक्ष देऊ ना. कोणी असं झालं तुम्ही साक्ष दिव्यात. ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ. ಸ್ತೋತ್ರ ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯ. ಇಲ್ಲಿ ಯಾರು ಹೊಸಬರು ಬಂದಿದ್ದಾರೆ? ಯಾರಾದರೂ ಕೊನಿ ನವೀನ್ ತಾಸ್ ಇಲ್ಲೇ ಪುಟ್ಟಿಯ ಇಲ್ಲಿ ಹಸದ ಫಸ್ಟ್ ಟೈಮ್ ಯಾರ್ಯಾದರೂ ಬಂದಿದ್ದಾರೆ? ಯಾರಿಲ್ಲ. ಇನ್ನು ಯಾವಾಗಲೂ ಬರುವವರು ಮಾತ್ರ ಹಸಿದ್ರೆ ನೀವು ಪ್ರತ್ಯೇಕ ಪ್ರೈಸ್ ಲಾರ್ಡ್ ಹಲ್ಲೆಲೂಯ. ಅದಕ್ಕಾಗಿ ಪ್ರತ್ಯೇಕವಾಗಿ ಈ ಶುಭ ಶುಕ್ರವಾರ या पवित्र हप्त्यांत आसा आणि त्या हप्तो बऱ्या तरेन करसूंक आमी प्रयत्न करया. ಪ್ರತ್ಯೇಕವಾಗಿ ಬರುವ ವಾರ ನಾಡ್ದು ಆದಿತ್ಯವಾರದಿಂದ ಒಂದು ವಾರ ನಾವು ಪವಿತ್ರ ವಾರದಲ್ಲಿ ಇರ್ತೇವೆ. ನಾವೆಲ್ಲ ಹೆಚ್ಚೆಚ್ಚು ನಾವು ಪ್ರಾರ್ಥಿಸಲು ಹಾಗೂ ದೇವರ ಕೃಪೆಗಾಗಿ ಪಾತ್ರರಾಗಲು ನಾವು ಪ್ರಾರ್ಥಿಸೋಣ. ಈ ಆರಾಧನೆಯಲ್ಲಿ ಪ್ರತಿಯೊಬ್ಬರಿಗೆ ನೀವು ಪ್ರಾರ್ಥಿಸಿರಿ. ನಿಮ್ಮೆಲ್ಲ ಕೋರಿಕೆಗಳು ನಿಮ್ಮೆಲ್ಲ ಬೇಡಿಕೆಗಳು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ನಾವು ಮಹಿಮೆ ಪಡಿಸೋಣ. ನಮ್ಮೆಲ್ಲ ಜೀವಕಾಲವೆಲ್ಲ ಈ ದೇವ ನಮ್ಮ ಮಕ್ಕಳನ್ನು ನಮ್ಮ ದಾಂಪತ್ಯ ಜೀವನವನ್ನು ಮಾಡುವಂಥ ಕೆಲಸಗಳನ್ನು ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಪ್ರಿಯರೇ, ಎಲ್ಲರೂ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ಕರಗಳನ್ನು
ಗಳಿಗೆ ನಮ್ಮೆಲ್ಲರನ್ನು ಈಡೇರಲೆಂದು ದೇಶಕ್ಕಾಗಿ ಹಾಗೂ ಕರ್ನಾಟಕ ರಾಜ್ಯಕ್ಕಾಗಿ ವಿಶೇಷವಾಗಿ ಹಾಗೂ ಈ ಆನ್ಲೈನ್ನಲ್ಲಿ ಯಾರೆಲ್ಲ ಈ ಧ್ಯಾನಕ್ಕೆ ಎಲ್ಲವನ್ನು ಸಮರ್ಪಣೆ ಮಾಡುತ್ತಾ ಅವರಿಗಾಗಿ ನಾವು ಪ್ರಾರ್ಥನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ. ಇರುವ ಎಲ್ಲ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ ಆರಾಧನೆ. ಯೇಸುವಿಗೆ ಇಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ. ನನ್ನ ನೀ, ನನ್ನ ಉಸಿರು ನೀ. ನನ್ನ ಪ್ರಾಣಿ ನನ್ನ ಉಸಿರು ನೀ. ನಿಮಗೆ ಆರಾಧನೆ. ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಯೇಸುವಿಗೆ ಆರಾಧನೆ.
ಬಲವಿಲ್ಲದಿರುವಾಗ ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ನನ್ನ ಬಲ ನನ್ನ ಬಂಡೆ ನೀ ನನ್ನ ಬಲ ನೀ ಎಂದೆಂದು ನೀ ಆರಾಧನೆ ಎಂದೆಂದು ನಿಮಗೆ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸು ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸು. ಹಸಿವೆ ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀ ನನ್ನ ಪಾನ ನೀ ನನ್ನ ಬಾಳು ನೀ ನನ್ನ ಪಾನ ನೀ ಎಂದೆಂದು ನಿಮಗೆ ಆರಾಧನೆ ಎಂದೆಂದು ನಿಮಗೆ ಆರಾಧನೆ. ನಾವು ಸೇರಿವೆಲ್ಲ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ 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 ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ Hallelujah, 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 ಇದನ್ನೆಂದು ನೋಡಿ ಮುಂದೆ ಪವಿತ್ರವಾರಕ್ಕೆ ಇದ್ದೇವೆ. ഇത് 40-ാം വെള്ളിയാഴ്ചയാണ്. ಇದು 40ನೇ ಶುಕ್ರವಾರ. പീഡാസഹനത്തോട് ಯೇಸುವಿನ അവിടുത്തെ കുരിശ് മരണത്തോട് ಆತನ ಶಿಲುಬೆ ಮರಣವನ್ನು കൂടുതൽ കൂടുതൽ ധ്യാനിക്കുവാനും ಇನ್ನೂ ಹೆಚ್ಚು ಹೆಚ್ಚು ಮಹಿಮೆ ಕಾಣಲು അത് ജീവിതത്തിൽ അനുഗ്രഹമായി മാറുന്ന ಅದು ಅನುಗ್ರಹವಾಗಿ ಮಾರ್ಪಡಿಸಲು ഈ ദിവസങ്ങൾ മണിക്കൂറുകളെയും നമുക്ക് ഒരുക്കാം. ಈ ದಿನಗಳನ್ನು ಅದಕ್ಕಾಗಿ ಉಪಯೋಗಿಸ നമ്മൾ കൊടികൊണ്ടിരിക്കുന്ന എല്ലാം നമുക്ക് ഇവിടെ പറയാം. ನಮ್ಮ
ನಮ್ಮಿಂದ ತೊಲಗಲು ಆಜ್ಞಾಪಿಸುವ. നമ്മുടെ കണ്ണുകളെ നമുക്ക് വിശുദ്ധീകരിക്കാം. ನಮ್ಮ ಕಣ್ಣುಗಳನ್ನು ನಾವು ഈ വലിയ പ്രവേശിക്കുമ്പോൾ ಈ ಪವಿತ್ರ ವಾರಕ್ಕೆ ನಾವು ಪ್ರವೇಶಿಸಿ നമ്മുടെ ശരീരം മുഴുവനും ನಮ್ಮ ಶರೀರವಿಡೀ സാന്നിധ്യത്തിന്റെ അഭിഷേകം കൊണ്ട് ದೇವರ ಸಾನ್ನಿಧ್ಯದಿಂದ ತುಂಬಿಕೊಳ್ಳಲು നമ്മെ തന്നെ ശുദ്ധീകരിക്കുക. ನಾವು ನಮ್ಮನ್ನೇ ಶುದ್ಧ ಮಾಡಬೇಕು. ನಮ್ಮ ശുദ്ധമാക്കപ്പെടണം. ಕಣ್ಣುಗಳು കാതുകളെ ശുദ്ധീകരിക്കപ്പെടണം. ನಮ್ಮ ಶುದ್ಧೀಕರಿಸಲ್ಪಡಬೇಕು. നമ്മുടെ എല്ലാ വ്യാപാരങ്ങളും നമ്മുടെ വേദനകളെല്ലാം കർത്താവിന് സമർപ്പിക്കും. ನಮ್ಮ ವೇದನೆಗಳನ್ನು ಸಮರ್ಪಿಸಿಕೊಳ್ಳಿ ಪ್ರಭು. നമ്മുടെ എല്ലാ രോഗവും രോഗപീഠകളും കർത്താവിന് സമർപ്പിക്കും. ರೋಗವನ್ನು ರೋಗದ ಪೀಡೆಗಳನ್ನು ಸಮರ್ಪಿಸಿಕೊ. തകർച്ചകളെയും ബലഹീനതകളെയും കർത്താവിന് ನಿನ್ನ സമർപ്പിക്കും. ಸೋಲುಗಳನ್ನು ನಿನ್ನ ನಷ್ಟವನ್ನು ಸಮರ್ಪಿಸಿಕೊಳ್ಳು. എല്ലാ ബലഹീനതകളെയും കർത്താവിന് ಎಲ್ಲ സമർപ്പിക്കും. ಬಲಹೀನತೆಗಳನ್ನು ಸಮರ್ಪಿಸಿಕೊಳ್ಳು. എല്ലാ കുറവുകളെയും ನಿನ್ನ കർത്താവിന് ಎಲ್ಲ സമർപ്പിക്കും. ಕೊರತೆಗಳನ್ನು ಸಮರ್ಪಿಸಿಕೊಳ್ಳು. നമ്മോട് കരുണ കാണിക്കുന്നവനാണ് നമ്മുടെ ദൈവം. ನಮ್ಮ ಮೇಲೆ ಕರುಣೆ ತೋರುವವನು ನಮ್ಮ ದೇವನು. ആരെല്ലാം വിളിച്ചപേക്ഷിച്ചാലും ಯಾರೆಲ್ಲ ಕೂಗಿ ಕರೆಯಲಿ ആരെയും ഉപേക്ഷിക്കാത്തവനാണ് നമ്മുടെ ദൈവം. ಯಾರನ್ನು ಕೈ ಬಿಡದಂತ ದೇವನು ನಮ್ಮ ಪ್ರಭು. നിലവിളിക്കുന്നവന് നിലവിളി കേൾക്കുന്നവനാണ് നമ്മുടെ ദൈവം. ಕಣ್ಣೀರಿಡುವವನ ಕಣ್ಣೀರನ್ನು ಕಾಣುವಾತನು ಆತನು. കരഞ്ഞു വിളിച്ചപേക്ഷിച്ചവന്റെ ಯಾರೆಲ್ಲ ಅತ್ತು ಕೂಗಿ ಕರೆಯುತ್ತಾನೋ വേദനകൾക്ക് ഉത്തരം കൊടുത്തവനാണ് നിന്റെ ദൈവം. ನೋವುಗಳಿಗೆ ಉತ್ತರ ಕೊಟ್ಟವನು ನಿನ್ನ ದೇವನು. നമ്മുടെ ദൈവത്തിന്റെ അടുത്തേക്ക് കടന്നു വരാം. ನಮ್ಮ ದೇವರ ಹತ್ತಿರ ಆಗಿರುವ അവിടുത്തെ സാന്നിധ്യത്തിന്റെ അഭിഷേകം കൊണ്ട് നമുക്ക് ಆತನ ಸಾನ್ನಿಧ್ಯದ ಅಭಿಷೇಕದಿಂದ ತುಂಬಲ್ಪಡುವ. അഭിഷേകം കൊണ്ട് നിറയപ്പെടുക. ಅಲ್ಲಿನ ಅಭಿಷೇಕದಿಂದ ತುಂಬಿಕೊಳ್ಳುವ. ಕರಗಳನ್ನು ತಟ್ಟುತ್ತಾ ದೇವರ ಅಭಿಷೇಕಕ್ಕಾಗಿ ಹಾಡಿ ಆರಾಧಿಸುವ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು, ಬೇಡಿದರೆ ದೊರಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಕೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಕೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು.
ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲನ ಬಾಲಕನು ಕೊಟ್ಟನು ದೇವ. ಎಲೀಷನ ಶಿಷ್ಯನ ಸಾಲ ಬರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲೀಷನ ಶಿಷ್ಯನ ಸಾಲ ಬರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ 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 ಹಲ್ಲೆಲೂಯಾ. യെശയ്യായുടെ പുസ്തകം 30-ാം അധ്യായം 20-ാം വാക്യം. യെശയ്യನ അധ്യായം 30-ನೇ ಅಧ್ಯಾಯ 20-ാം വാക്യം. 20ನೇ ವಾಕ್ಯ. കർത്താവ് നിനക്ക് കഷ്ടതയുടെ അപ്പവും ക്ലേശത്തിന്റെ ജലവും തന്നാലും ಪ್ರಭು ನಿನಗೆ ಕಷ್ಟದ ರೊಟ್ಟಿಯನ್ನು ಕ್ಲೇಶದ ಜಲವನ್ನು ಕೊಟ್ಟರೆ നിന്റെ ഗുരു നിന്നിൽ നിന്ന് മറഞ്ഞിരിക്കുകയില്ല. ನಿನ್ನ ಗುರು ನಿನ್ನಿಂದ ಮರೆಯಾಗುವುದಿಲ್ಲ. നീ വലത്തോട്ടോ ഇടത്തോട്ടോ തിരിയുമ്പോൾ ನೀನು ಬಲಕ್ಕೋ ಎಡಕ್ಕೋ ತಿರುಗುವಾಗ നിന്റെ കാതുകൾ പിന്നിൽ നിന്നൊരു സ്വരം ശ്രവിക്കും. ನಿನ್ನ ಕಿವಿಯಿಂದ ಒಂದು ಕೇಳಿಸುವುದು ಇಂದಿನಿಂದ, ഇതാണ് വഴി, ಇಲ್ಲಿ ಇದಾನು ಮಾರ್ಗ, ഇതിലേ പോകുക. ಇಲ್ಲಿ ನಡೆ. ദൈവം നമ്മോട് സംസാരിക്കും. ಪ್ರಭು ನಮ್ಮಲ್ಲಿ ಮಾತನಾಡುತ್ತಾರೆ. നീ ദൈവത്തിന് വേണ്ടി കാതോർത്താൽ ನೀನು ಪ್ರಭುವಿಗಾಗಿ ನಿನ್ನ ಕಿವಿಯನ್ನು ಕೇಳಿಸಲು ನೀನು ಸಜ್ಜನಾಗು. ദൈവത്തിന്റെ സ്വരം നിന്റെ കാതുകളിൽ പണി. ದೇವರ ಸ್ವರವು ನಿನ್ನ ಕಿವಿಗೆ ಕೇಳಿಸುತ್ತದೆ. അത് നിന്റെ മക്കളുടെയോ നിന്റെ ജീവിത പങ്കാളിയുടെയോ സ്വരമല്ല. ಅದು ನಿನ್ನ ಮಕ್ಕಳ ಜೀವನ ಸಂಗಾತಿಯ ಸ್ವರ ಅಲ್ಲ. ദൈവത്തിന്റെ സ്വരം ശ്രവിക്കാൻ സാധിക്കും. ದೇವರ ಸ್ವರವನ್ನು ನಿನಗೆ ಕೇಳಲು ಸಾಧ್ಯವಾಗುತ್ತದೆ. പ്രത്യക്ഷത്തിൽ ഇന്ന് നിനക്ക് കഷ്ടതയുടെ അപ്പമാണുണ്ടെങ്കിലും, ಇವತ್ತು ನಿನ್ನಲ್ಲಿ ಕಷ್ಟದ ರೊಟ್ಟಿಗಳಾದರೂ, ഇന്ന് നിനക്ക് ക്ലേശത്തിന്റെ ജലമാണുള്ളെങ്കിലും, ಇವತ್ತು ನಿನ್ನಲ್ಲಿ ವೇದನೆಯ ಜಲವು ನಿನ್ನಲ್ಲಿ ಇರುವುದಾದರೂ, ബൈബിൾ പറയുന്നു, ಬೈಬಲ್ ಇದ ಹೇಳುತ್ತಿದೆ, നിന്റെ രക്ഷകൻ നിന്റെ ഗുരു ഒരിക്കലും നിന്നിൽ നിന്ന് മറഞ്ഞിരിക്കുകയില്ല. ನಿನ್ನ ರಕ್ಷಕ ನಿನ್ನ ಗುರು ನಿನ್ನಿಂದ ಮರೆಯಾಗುವುದಿಲ್ಲ. നിന്റെ ക്ലേശങ്ങളിലേക്ക് നോക്കി മാത്രം ഇരിക്കാതെ, ನಿನ್ನ ಕ್ಲೇಶಗಳಿಗೆ ಕಷ್ಟಗಳಿಗೆ ಮಾತ್ರ ನೋಡಿ ಕೂರದೆ, നിന്റെ വേദനയിലേക്ക് മാത്രം നോക്കിയിരിക്കാതെ, ನಿನ್ನ ವೇದನೆಯನ್ನು ಮಾತ್ರ ಕಂಡುಕೊಂಡು ಇರದೆ, ഉന്നതങ്ങളിലേക്ക് നോക്കുവാൻ ദൈവം നിന്നോട് പഠിപ്പിക്കുകയാണ്. ಮೇಲಕ್ಕೆ ನೋಡಲು, ಸ್ವರ್ಗಕ್ಕೆ ನೋಡಲು ದೇವರು ಕಲಿಸುತ್ತಿದ್ದಾರೆ. നിന്റെ കണ്ണുനീര് ഞാൻ കുപ്പിയിൽ ശേഖരിച്ചിട്ടുണ്ട്. ಇದಾ ನಿನ್ನ ಕಣ್ಣೀರನ್ನು ನಾನು ಕುಪ್ಪಿಯಲ್ಲಿ ಶೇಖರಿಸಿಟ್ಟಿದ್ದೇನೆ. കണ്ണുനീര് കുപ്പിയിൽ ശേഖരിക്കുന്ന ഒരു ദൈവം നമുക്കുണ്ട്. ಇದಾ ಕಣ್ಣೀರನ್ನು ಕುಪ್ಪಿಯಲ್ಲಿ ಶೇಖರಿಸುವ ಒಬ್ಬ ದೇವರು ನಮಗಿದ್ದಾನೆ. നിന്റെ കണ്ണുനീരൊന്നും വ്യർത്ഥമായി പോകുകയില്ല. ನೀನು ಸುರಿಸುವ ಒಂದು ಬೊಟ್ಟು ಕಣ್ಣೀರು ಸಹ ವ್ಯರ್ಥವಾಗುವುದಿಲ್ಲ. വേദനിക്കുന്നവന്റെ കണ്ണുനീര് ഒപ്പുന്ന ഒരു ദൈവമാണ് നിന്റേതെന്ന് ವೇದನಿಸುವವನ ಕಣ್ಣೀರನ್ನು ಒರೆಸುವ ಒಬ್ಬ ದೇವರು ನಿನಗಿದ್ದಾನೆ. അത് നീ തിരിച്ചറിയുക. ಆ ಅರಿವು ನಿನ್ನಲ್ಲಿರಬೇಕು. ഹല്ലേലൂയ 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 യേശുവേ 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 ഹല്ലേലൂയ 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 മുಟ್ಟಿರಿ ಸ್ವಾಮಿ ഹല്ലേലൂയ 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 ಪ್ರತಿಯೊಬ್ಬರನ್ನು ಮುಟ್ಟಿರಿ ಅಪ್ಪ ತಂದೆ. ಹಲ್ಲೆಲೂಯಾ ಹಲ್ಲೆಲೂಯಾ യേശുവേ 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 യേശുവേ
ಅಭಿಷೇಕವನ್ನು ಮಾಡಿಯಪ್ಪ ತಂದೆ. ಹಲ್ಲೆಲೂಯ 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 ಯೇಸುವೇ 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 ಹಲ್ಲೆಲೂಯ 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 ദൈവത്തിന്റെ സ്വരം കേൾക്കുവാൻ നിന്റെ കാതുകളെ നീ ഉണർത്തുക. ದೇವರ ಸ್ವರವನ್ನು ಆಲಿಸಲು ನಿನ್ನ ಕಿವಿಗಳನ್ನು ನೀನು ಸಜ್ಜುಪಡಿಸು. സാമുവേൽ കിടന്നുറങ്ങിയപ്പോൾ ಸಾಮುವೇಲನು ನಿದ್ರಿಸುತ್ತಿರುವಾಗ ദൈവം അവനെ വിളിച്ചു. ದೇವರು ಅವನನ್ನು ಕರೆದರು. സാമുവേൽ സാമുവേൽ. ಸಾಮುವೇಲನೇ ಸಾಮುವೇಲನೇ. ദൈവമാണ് തന്നെ വിളിക്കുന്നതെന്ന് അവന് മനസ്സിലായി. ದೇವರು ಆತನನ್ನು ಕರೆಯುತ್ತಾರೆಂಬ ಅರಿವು ಆತನಿಗೆ ಉಂಟಾಯಿತು. അവന്റെ പിതാവായ ഏലിയാണ് അവനെ വിളിക്കുന്നതെന്ന് മനസ്സിലാക്കി. ಅವನ ತಂದೆಯಾದ ಏಲಿಯನು ಕರೆಯುವುದೆಂದು ಅವನಿಗೆ ಅರ್ಥವಾಯಿತು. പിതാവിന്റെ അടുത്തേക്ക് ഓടിച്ചെന്നു. ಅವನು ಪಿತನ ಹತ್ತಿರ ಓಡಿ ಹೋಗುತ್ತಾನೆ. പിതാവിനെ വിളിച്ചു. ಅವನು ತಂದೆಯನ್ನು ಕರೆಯುತ್ತಾನೆ. പിതാവെ അവിടെ നിന്നെ വിളിച്ചു. ತಂದೆಯೇ ನೀವು ನನ್ನನ್ನು ಕರೆದಿದ್ದೀರಾ? ഏലി പറഞ്ഞു, ഞാൻ നിന്നെ വിളിച്ചില്ല മോനെ. ಏಲಿಯನು ಹೇಳಿದನು, ನಾನು ನಿನ್ನ ಕರೆಯಲಿಲ್ಲ ಮಗನೇ, നീ പോയി കിടന്നുകൊള്ളുക. ನೀನು ಹೋಗಿ ನಿದ್ರಿಸು. അവൻ വീണ്ടും നിദ്രയിലായപ്പോൾ ಪುನಃ ಅವನು ನಿದ್ರಿಸುತ್ತಿರುವಾಗ ദൈവം വീണ്ടും അവനെ വിളിച്ചു. ದೇವರು ಪುನಃ ಅವನನ್ನು ಕರೆಯುತ್ತಾನೆ. സാമുവേൽ സാമുവേൽ. ಸಾಮುವೇಲನೇ ಸಾಮುವೇಲನೇ. അവൻ എഴുന്നേറ്റ് വീണ്ടും പിതാവിന്റെ അടുത്തേക്ക് ಅವನು ಪುನಃ ಎಚ್ಚೆತ್ತು ತಂದೆಯ ಹತ್ತಿರ ಓಡುತ್ತಾನೆ. പിതാവെ അവിടെ നിന്നെ വിളിച്ചോ? ತಂದೆಯೇ ನೀವು ನನ್ನನ್ನು ಕರೆದಿದ್ದೀರಾ? ഏലി പറഞ്ഞു, ಏಲಿಯನು ಹೇಳುತ್ತಾನೆ, ഞാൻ നിന്നെ വിളിച്ചില്ല. ನಾನು ನಿನ್ನನ್ನು ಕರೆಯಲಿಲ್ಲ. ഏലിക്ക് മനസ്സിലായി. ಏಲಿಯನಿಗೆ ಗೊತ್ತಾಯಿತು, തന്റെ മകനെ വിളിക്കും ദൈവമാണെന്ന് അവന് മനസ്സിലായി. ತನ್ನ ಮಗನನ್ನು ಕರೆಯುತ್ತಿರುವುದು ದೇವರೆಂಬ ಅರಿವು ಆತನಿಗುಂಟಾಯಿತು. ഏലി സാമുവേലിനോട് പറഞ്ഞു, ಏಲಿ ಸಾಮುವೇಲನಲ್ಲಿ ಹೇಳುತ್ತಾನೆ, മകനെ ഇനി നീ ആ വിളി കേട്ടാൽ, ಮಗನೇ ನೀನು ಆ ಕರೆಯನ್ನು ನೀನು ಕೇಳಿದರೆ നീ മറുപടി പറയണം. ನೀನು ಅದಕ್ಕೆ ಉತ್ತರ ಕೊಡ್ಬೇಕು. നാഥ അരുളി ചെയ്താലും ನಾದಾ ನೀವು ಗುರು ಅಪ್ಪಣೆ ಅಂತ ಹೇಳ್ಬೇಕು. ഇതാ നിന്റെ ദാസന് ശ്രവിക്കുന്നു. ಇದಾ ನಿನ್ನ ದಾಸನು ಇದಾ ಕೇಳುತ್ತಿದ್ದೇನೆ. മൂന്നാം തവണയും ദൈവം സാമുവേലിനെ വിളിച്ചു. ಮೂರನೇ ಸಲ ಸಾಮುವೇಲನ ಹೆಸರು ಕರೆಯುತ್ತಾನೆ. സാമുവേൽ സാമുവേൽ. ಸಾಮುವೇಲನೇ ಸಾಮುವೇಲನೇ. സാമുവേൽ വിളി കേട്ടു. ಹಾಗೆ ಸಾಮುವೇಲನು ಕರೆ ಕೇಳುತ್ತಾನೆ. അവൻ ഭയന്ന് വിറച്ചു. ಅವನಿಗೆ ಭಯಭಾಂತನಾದ. പിതാവേ, ತಂದೆಯೇ, നാഥാ, ಗುರುವೇ, അരുളി ചെയ്താൽ ನೀವು ನುಡಿದರೆ ಸಾಕು. നിന്റെ ദാസനിതാ ശ്രവിക്കുന്നു. ಇದಾ ನಿಮ್ಮ ದಾಸನು ಸ್ರವಿಸುತ್ತಿದ್ದಾನೆ. ദൈവം അവനെ ഉണർത്തിയ നിമിഷമായിരുന്നു. ದೇವರು ಆತನನ್ನು ಎಬ್ಬಿಸಿದಂತಹ ಸಮಯವಿದು. ഇവിടെ നിൽക്കുന്ന ഓരോ മകന്റെയും മകളുടെയും മേൽ ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಮಗನ ಮೇಲೋ ಮಗಳ ಮೇಲೋ ദൈവത്തിന്റെ വിളിയുടെ ശബ്ദം നീ കേൾക്കുക. ದೇವರ ಕರೆಯ ಶಬ್ದವನ್ನು ನೀನು ಆಲಿಸಿಕೊಳ್ಳು. ദൈവ സ്വരത്തിന് വേണ്ടി നീ കാതോർക്കുക. ದೇವರ ಸ್ವರಕ್ಕಾಗಿ ನೀನು ತಯಾರಾಗು. മറ്റുള്ള ശബ്ദങ്ങളിൽ നീ മുഴുകിയിരിക്കുമ്പോൾ, ಬಾಕಿ ಇರುವ ಶಬ್ದಗಳಲ್ಲಿ ನೀನು ಮುಳುಗಿರುವಾಗ നീ അസ്വസ്ഥനാകുകയാണ്. ನೀನು ಅಸ್ವಸ್ಥನಾಗುವಿ. എല്ലാ അസ്വസ്ഥതയുടെയും പിന്നിലെ, ಎಲ್ಲಾ ಅಸಮಾಧಾನಗಳ ಹಿಂದೆ ദൈവത്തിന്റെ സ്വരത്തിന് നീ കാതു കൊടുക്കുക. ದೇವರ ಸ್ವರಕ್ಕಾಗಿ ನೀನು ಆಗ ಕಾದಿರಬೇಕು. ദൈവം നിന്നോട് സംസാരിക്കാൻ ആഗ്രഹിക്കുന്നു. ದೇವರು ನಿನ್ನಲ್ಲಿ ಮಾತನಾಡಲು ಇಚ್ಛಿಸುತ್ತಿದ್ದಾರೆ. നീ ദൈവത്തോട് പറയുക, ನೀನು ದೇವರಲ್ಲಿ ಹೇಳು, നാഥ അരുളി ചെയ്താലും ಗುರುವೇ ಅಪ್ಪಣೆಯಾಗಲಿ, അങ്ങേ ദാസനിതാ ശ്രവിക്കുന്നു. ದಾ ನಿಮ್ಮ ದಾಸನು ಶ್ರವಿಸುತ್ತಿದ್ದೇನೆ. യേശുവേ യേശുവേ യേശുവേ. ഹല്ലേലൂയ 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 യേശുവേ 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 ഹല്ലേലൂയ 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 യേശുവേ 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 മുട്ടിരി യേശുവേ ഹല്ലേലൂയ 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 ಬಿಡುಗಡೆ യേശുവേ ಬಿಡುಗಡೆ യേശുവേ ನಿಮ್ಮ ನಾಮದಲ್ಲಿ ಬಿಡುಗಡೆ ಹಲ್ಲೆಲೂಯ 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 ದೈವ ಶಕ್ತಿಗಳು ಎಲ್ಲ ಬಡಿದಬಿಸಿರಪ್ಪ ತಂದೆ. ದೇವರ ಕೃಪೆ, ದೇವರ ವರದಾನ, ದೇವರ ಶಕ್ತಿ ಇಳಿದು ಬರಲಿ ಕ್ಷಣದಲ್ಲಿ. ಯೇಸುವೆ 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 ಹಲ್ಲೆಲೂಯ 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 ಯೇಸುವೆ ನಿಮ್ಮ ನಾಮದಲ್ಲಿ ಹಲ್ಲೆಲೂಯ 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 ಯೇಸುವೆ 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 ಬಂಧನಗಳು ಮುರಿಯಲ್ಪಡಲಿ ಅಪ್ಪ ತಂದೆ. ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಅಪ್ಪ ತಂದೆ ನಿಮ್ಮ ಅಭಿಷೇಕದೊಂದಿಗೆ. ಯೇಸುವೆ 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 ಹಲ್ಲೆಲೂಯ 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 ಇರಬರಿ ಕಲವರಿದಗ ಚಂದರ್ಬರಿ ಕರಬಲರು ಕಲ ಜೀಜ 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 ಹಲ್ಲೆಲೂಯ 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 ಹಲ್ಲೆಲೂಯ. നീ
ഉണർന്നിരിക്കുമ്പോഴും ഉറങ്ങുമ്പോഴും, ನೀನು ಎಚ್ಚೆತ್ತುಕೊಳ್ಳುವಾಗಲೂ ನೀನು ನಿದ್ರಿಸುವಾಗಲೂ, നിൽക്കുമ്പോഴും നടക്കുമ്പോഴും ഇരിക്കുമ്പോഴും, ನೀನು ನಡೆದಾಡುವಾಗಲೂ ಕೂರುವಾಗಲೂ ಏಳುವಾಗಲೂ നിന്റെ ദൈവം നിന്നോട് സംസാരിക്കും. ನಿನ್ನ ದೇವರು ನಿನ್ನಲ್ಲಿ ಮಾತನಾಡುತ್ತಾನೆ. ദൈവസ്വരത്തിനു വേണ്ടി നീ ಆ കാതോർക്കുക. ಸ್ವರಕ್ಕಾಗಿ ನೀನು ರೆಡಿಯಾಗಿರಬೇಕು. ഓരോ നിമിഷവും നിനക്ക് വിലപ്പെട്ടതാണ്. ಪ್ರತಿಯೊಂದು ಕ್ಷಣವೂ ನಿನಗೆ ಅಮೂಲ್ಯವಾದದ್ದು. നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ. Most holy, oh sacrament, dear